Rama Rama Hare 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 Krishna 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 Hare 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 Rama 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 Hare Hare. Hare Krishna Prabhuji. Hare Krishna Prabhuji. ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ओम विष्णुपादाय कृष्णकृष्णाय भूतले श्रीमते भक्तिवेदान्त स्वामी नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ಮಾತಾಜಿ ಇದು 14 ಚಾಪ್ಟರ್ ಇಂದನಾ 15 ಚಾಪ್ಟರ್ ಇಂದನಾ ಇದಕ್ಕೆ ನಮಗೆ 14 Prabhuji. 14 ಕೂಡ ಇದೆಯಾ? ಓಕೆ. ಹೌದು Prabhuji. ಓಕೆ, ಚಾಪ್ಟರ್ 14 ಒಂದ್ಸಲ ನಾನು ಟ್ರಾನ್ಸ್ಲೇಷನ್ ಇದಾಗ್ತೀನಿ. ಬೆಟರ್ ದ ಬೇಸ್. ಕನ್ನಡದಲ್ಲಿ PDF ನಿಮ್ಮ ಹತ್ರ ಇರ್ಬೋದು. ನಾನು ಇಂಗ್ಲಿಷ್ ನಾನು ಒಂದ್ಸಲ ಕೊಡ್ತೇನೆ. 14 ಚಾಪ್ಟರ್ ಟ್ರಾನ್ಸ್ಲೇಷನ್ Canto 1. The disappearance of Lord Krishna. ಸೊ ಕೇವಲ ನಾನು ಟ್ರಾನ್ಸ್ಲೇಷನ್ ಓದ್ಕೊಂಡು ಹೋಗ್ತೇನೆ. ಬುಕ್ ಕೂಡ ಇದೆ ನನ್ನ ಹತ್ರ. ಎಸ್, ದ ಡಿಸಪಿಯರೆನ್ಸ್ ಆಫ್ ಲಾರ್ಡ್ ಕೃಷ್ಣ, ಶ್ರೀ ಕೃಷ್ಣನ ಅಂತರ್ಧಾನ. Sri Suta Goswami said, Arjuna went to Dwaraka to see Lord Sri Krishna and other friends, and also to learn from the Lord of his next activities. ಸೂತ ಮುನಿಗಳು ಹೇಳಿದರು, ಶ್ರೀಕೃಷ್ಣನನ್ನು ಮತ್ತು ಇತರ ಬಂಧುಗಳನ್ನು ಕಾಣುವುದಕ್ಕಾಗಿಯೂ ಮತ್ತು ಕೃಷ್ಣನ ಮುಂದಿನ ಕಾರ್ಯ ವಿವರಗಳನ್ನು ತಿಳಿಯುವ ಸಲುವಾಗಿಯೂ ಅರ್ಜುನನು ದ್ವಾರಕಾ ನಗರಿಗೆ ಹೋದನು.
ಕೆಲವು ತಿಂಗಳು ಕಳೆದವು, ಅರ್ಜುನನು ಹಿಂದಿರುಗಲಿಲ್ಲ. ಆಗ ಯುಧಿಷ್ಠಿರನು ಕೆಲವು ಅಪಶಕುನಗಳನ್ನು ಕಂಡನು. ಅವು ಭಯಂಕರವಾಗಿದ್ದವು. ಒಂದೇ ರೀತಿಯಾಗಿದ್ದ ಕಾಲದ ಗತಿಯು ಬದಲಾವಣೆಯಾದದ್ದು ಬಹಳ ಭೀಕರ ಎಂದು ಅವನಿಗನಿಸಿತು. ಋತು ಚಲನೆಯ ಕ್ರಮದಲ್ಲಿ ತುಂಬಾ ಏರಿಳಿತವಾಗಿತ್ತು. ಜನಸಾಮಾನ್ಯರು ತುಂಬಾ ಲೋಭಿಗಳು, ಕೋಪಿಷ್ಠರು, ವಂಚಕರು ಆಗತೊಡಗಿದ್ದರು. ಜೀವನೋಪಾಯಕ್ಕಾಗಿ ಸಲ್ಲದ ಮಾರ್ಗಗಳನ್ನು ಅನುಸರಿಸತೊಡಗಿದ್ದರು. ಇದನ್ನು ಯುಧಿಷ್ಠಿರನು ಗಮನಿಸಿದನು. He saw that the direction of eternal time had changed, and this was very fearful. There were disruptions in the seasonal irregularities. The people in general had become very greedy, angry, and deceitful. And he saw that they were adopting foul means of livelihood. ನಾಲ್ಕನೇದು, ಸ್ನೇಹಿತರ ಮಧ್ಯೆ ನಡೆಯುವ ಸಾಮಾನ್ಯ ವ್ಯವಹಾರಗಳು ಕೂಡ ವಂಚನೆಯಿಂದ ದೂಷಿತವಾದವು. ತಂದೆ ತಾಯಿ, ಮಕ್ಕಳು, ಬಂಧು ಮಿತ್ರರು, ಸೋದರರ ನಡುವೆ ಸಂಸಾರ ವ್ಯವಹಾರದ ವಿಷಯವಾಗಿ ಮನಸ್ತಾಪ ತಲೆದೋರಿದು. ಪತಿ ಪತ್ನಿಯರ ನಡುವೆಯೇ ಸದಾ ಕಲಹ, ಅಶಾಂತಿ ಕಾಣಿಸಿಕೊಂಡವು. ಕಾಲ ಕಳೆದಂತೆ ಜನಸಾಮಾನ್ಯರು ಲೋಭ, ಕ್ರೋಧ, ಗರ್ವ ಮೊದಲಾದ ದುರ್ಗುಣಗಳಿಗೆ ಒಳಗಾದರು. ಈ ಎಲ್ಲ ಶಕುನಗಳನ್ನು ಗಮನಿಸಿದ ಯುಧಿಷ್ಠಿರನು ತನ್ನ ತಮ್ಮನಿಗೆ ಹೇಳಿದನು. ಈಗ ಯುಧಿಷ್ಠಿರ ಮಹಾರಾಜರು ಭೀಮಸೇನನೊಟ್ಟಿಗೆ ಸಂಭಾಷಣೆ. ಯುಧಿಷ್ಠಿರ ಮಹಾರಾಜನು ತನ್ನ ತಮ್ಮನಿಗೆ ಹೇಳಿದನು, ಭೀಮಸೇನ ಸ್ನೇಹಿತರನ್ನು ಕಾಣಲು ಮತ್ತು ದೇವೋತ್ತಮ ಪುರುಷನಾದ ಕೃಷ್ಣನ ಕಾರ್ಯವಿವರಗಳನ್ನು ತಿಳಿಯಲು ನಾನು ಅರ್ಜುನನನ್ನು ದ್ವಾರಕೆಗೆ ಕಳುಹಿಸಿದೆ. ಅವನು ಹೋಗಿ 7 ತಿಂಗಳು ಕಳೆದವು, ಇನ್ನೂ ಬಂದಿಲ್ಲ. ವಾಸ್ತವವಾಗಿ ಅಲ್ಲಿಯ ವಿಷಯಗಳು ಏನೋ ನನಗೆ ತಿಳಿಯುತ್ತಿಲ್ಲ. ದೇವ ಋಷಿ ನಾರದರು ಹೇಳಿದ್ದಂತೆ ಶ್ರೀಕೃಷ್ಣನೇನಾದರೂ ತನ್ನ ಭೂಲೋಕದ ಲೀಲೆಗಳನ್ನು ಮುಗಿಸುತ್ತಿದ್ದಾನೋ? ಈಗಾಗಲೇ ಆ ಕಾಲ ಬಂದು ಹೋಯಿತೇ. Is he going to quit his earthly pastimes as Devarshi Narada indicated? Has the time already arrived? ನಮ್ಮ ಪ್ರಭು ಸಂಪತ್ತು, ಶ್ರೇಷ್ಠ ಪತ್ನಿಯರು, ಬಾಳುವೆ, ಸಂತಾನ, ಪ್ರಜಾನ ನಿಯಂತ್ರಣ, ಶತ್ರು ವಿಜಯ ಮತ್ತು ಮುಂದೆ ಉತ್ತಮ ಲೋಕಪ್ರಾಪ್ತಿ ಇವೆಲ್ಲವೂ ಶ್ರೀಕೃಷ್ಣನಿಂದಾಗಿಯೇ ಸಂಭವವಾಗಿವೆ. ಇವೆಲ್ಲವೂ ಅವನು ತೋರುತ್ತಿರುವ ನಿರ್ವ್ಯಾಜ ಕರುಣೆಯ ಫಲ. ವ್ಯಾಘ್ರದಂತೆ ಬಲವುಳ್ಳ ಭೀಮಸೇನನೇ ನೋಡು, ಗ್ರಹಗತಿಗಳು, ಭೂಮಿಯ ಮೇಲಿನ ಘಟನೆಗಳು, ಶಾರೀರಿಕ ಯಾತನೆಗಳೇ ಮೊದಲಾದ ಅನೇಕ ಕ್ಲೇಶಗಳು ಒಂದೊಂದೂ ಸ್ವತಃ ಅಪಾಯಕಾರಿಯಾದವು. ನಮ್ಮ ಬುದ್ಧಿಶಕ್ತಿಯನ್ನು ಮಂಕುಗೊಳಿಸಿ ಸದ್ಯದಲ್ಲೇ ದೊಡ್ಡ ಅಪಾಯಗಳು ಕಾದಿವೆ ಎಂದು ಸೂಚಿಸುತ್ತಿವೆ. Just see, O man with a tiger's strength, how many miseries due to celestial influences, earthly reactions, and bodily pains, all very dangerous in themselves, are foreboding danger in the near future by deluding our intelligence. ನನ್ನ ದೇಹದ ಎಡಭಾಗ, ತೊಡೆ, ತೋಳು, ಕಣ್ಣು ಎಲ್ಲವೂ ಮತ್ತೆ ಮತ್ತೆ ಅದರುತ್ತಿದೆ. ಭಯದಿಂದ ಎದೆ ಬಡಿದುಕೊಳ್ಳುತ್ತಿದೆ. ಇವು ಅಪ್ರಿಯ ಘಟನೆಗಳು ಜರುಗುವುದನ್ನು ಸೂಚಿಸುತ್ತಿವೆ. ಎಲೈ ಭೀಮಸೇನ, ನೋಡು, ಈ ಹೆಣ್ಣು ನರಿಯು ಹುಟ್ಟುತ್ತಿರುವ ಸೂರ್ಯನನ್ನು ಕಂಡು ಕೂಗಿಕೊಳ್ಳುತ್ತಿದೆ ಮತ್ತು ಬೆಂಕಿಯನ್ನು ಕಾರುತ್ತಿದೆ. ನಾಯಿಯು ಯಾವ ಭಯವೂ ಇಲ್ಲದೆ ನನ್ನ ಕಡೆ ನೋಡಿ ಬೊಗಳುತ್ತಿದೆ. ಪುರುಷ ವ್ಯಾಘ್ರನಾದ ಭೀಮಸೇನೇ, ಗೋವುಗಳಂತಹ ಉಪಯುಕ್ತ ಪ್ರಾಣಿಗಳು ನನ್ನ ಎಡಭಾಗಕ್ಕೆ ಹೋಗುತ್ತಿವೆ. ಕತ್ತೆಗಳಂತಹ ಕೀಳು ಪ್ರಾಣಿಗಳು ನನ್ನನ್ನು ಸುತ್ತು ಹಾಕುತ್ತಿವೆ. ಕುದುರೆಗಳು ನನ್ನನ್ನು ನೋಡಿ ಕಂಬನಿ ದುಂಬುತ್ತಿವೆ. ಅದೋ ನೋಡು, ಈ ಪಾರಿವಾಳ ಯಮನ ದೂತನಂತಿದೆ. ಗೂಬೆಗಳ ಕೂಗಿನಿಂದ, ಅವುಗಳ ಬೈರಿಗಳಾದ ಕಾಗೆಗಳ ಕೂಗಿನಿಂದ ನನ್ನ ಎದೆ ತಲ್ಲಣಿಸುತ್ತಿದೆ. ಇಡೀ ವಿಶ್ವವೇ ಬರಿದಾಗ ಬೇಕೆಂದು ಅವು ಬಯಸುವಂತಿವೆ. It appears that they want to make a void of the whole universe. ಸ್ವಲ್ಪ ನೋಡು, ಹೊಗೆ ಹೇಗೆ ದಿಕ್ಕುಗಳನ್ನು ಸುತ್ತುವರಿದಿದೆ. ನೆಲ ಬೆಟ್ಟಗಳು ಕಂಪಿಸುವಂತೆ ಕಾಣುತ್ತಿವೆ. ಮೋಡವಿಲ್ಲದೆಯೇ ಗುಡುಗಿನ ದನಿ ಕೇಳುತ್ತಿದೆ. ನೀಲಾಕಾಶದಿಂದ ಮಿಂಚು ಹಾಯುತ್ತಿವೆ.
ಎಲ್ಲ ಕಡೆ ಧೂಳು ಕವಿಸುತ್ತಾ ಕತ್ತಲೆಯನ್ನು ಹಬ್ಬಿಸುತ್ತಾ ಗಾಳಿ ಭಯಂಕರವಾಗಿ ಬೀಸುತ್ತಿದೆ. ಮೋಡಗಳು ವಿನಾಶಕಾರಿಯಾಗಿ ಮಳೆ ಸುರಿಸುತ್ತಿವೆ. ಸೂರ್ಯನ ಪ್ರಭೆ ಇಳಿಮುಖವಾಗುತ್ತಿದೆ. ನಕ್ಷತ್ರಗಳು ಪರಸ್ಪರ ಘರ್ಷಿಸುವಂತಿವೆ. ದಿಕ್ಕುಗೆಟ್ಟ ಜೀವಿಗಳು ಹತ್ತಿ ಅಳುತ್ತಿರುವಂತೆ ಕಾಣುತ್ತಿವೆ. ಕನ್ಫ್ಯೂಸ್ ಲಿವಿಂಗ್ ಎಂಟಿಟೀಸ್ ಅಪಿಯರ್ ಟು ಬಿ ಅಬ್ಲೇಸ್ ಅಂಡ್ ವೀಪಿಂಗ್. ನದಿಗಳು, ತೊರೆಗಳು, ಕೊಳಗಳು, ಜಲಾಶಯಗಳು ಮತ್ತು ಜನದ ಮನಸ್ಸು ಎಲ್ಲವೂ ಕ್ಷೋಭೆಗೊಂಡಿವೆ. ತುಪ್ಪವು ಉರಿಯನ್ನು ಉದ್ದೀಪಿಸುತ್ತಿಲ್ಲ. ಇದೇನು? ಯಾಕೆ ಕಾಲ ಹೀಗೆ ವಿಚಿತ್ರವಾಗಿದೆ? ಮುಂದೆ ಏನಾಗುತ್ತದೆಯೋ? ಕರುಗಳು ಹಸುಗಳ ಮೊಲೆಯುಣ್ಣುತ್ತಿಲ್ಲ. ಹಸುಗಳು ಹಾಲು ಗರೆಯುತ್ತಲೂ ಇಲ್ಲ. ಅವು ಕಂಬನಿ ದುಂಬಿ ರೋಧಿಸುತ್ತಾ ನಿಂತಿವೆ. ಎತ್ತುಗಳಿಗೆ ಹುಲ್ಲುಗಾವಲಲ್ಲಿ ಆಸಕ್ತಿಯೇ ತಪ್ಪಿದೆ. ದೇವಾಲಯಗಳಲ್ಲಿ ವಿಗ್ರಹಗಳು ಅಳುತ್ತಿರುವಂತೆ, ಬೆವರುತ್ತಿರುವಂತೆ, ದುಃಖಿಸುತ್ತಿರುವಂತೆ ಕಾಣುತ್ತಿವೆ. ಇನ್ನೇನು ಮಂದಿರ ಬಿಟ್ಟು ಹೋಗುವವೋ ಎಂಬಂತೆ ತೋರುತ್ತಿವೆ. ನಗರ, ಪುರ, ಗ್ರಾಮ, ಉದ್ಯಾನ, ಗಣಿ, ಆಶ್ರಮ ಎಲ್ಲವೂ ಸೌಂದರ್ಯ ಸಂತೋಷಗಳಿಗೆ ಎರವಾದಂತಿವೆ. ಏನೇನು ಉತ್ಪಾತಗಳು ಕಾದಿವೆಯೋ ತಿಳಿಯುತ್ತಿಲ್ಲ. ಲೋಕದ ಈ ಎಲ್ಲ ಏರುಪೇರುಗಳು ಜಗತ್ತಿನ ಸೌಭಾಗ್ಯಕ್ಕೆ ಏನೋ ಹಾನಿ ಒದಗುವುದನ್ನು ಸೂಚಿಸುತ್ತಿವೆ. ಈ ಲೋಕ ಭಗವಂತನ ಪಾದಕಮಲಗಳನ್ನು ಹೊತ್ತು ಭಾಗ್ಯಶಾಲಿಯಾಗಿತ್ತು. ಇನ್ನು ಮುಂದೆ ಆಗಿರಲಾರದೆಂಬುದನ್ನು ಈ ಶಕುನಗಳು ಧ್ವನಿಸುತ್ತಿವೆ. I think that all these earthly disturbances indicate some greater loss to the great good fortune of the world. The world was fortunate to have been marked with the footprints of the lotus feet of the Lord. These signs indicate that this will no longer be. ಎಲೈ ಶೌನಕ ಬ್ರಾಹ್ಮಣರೇ, ಭೂಮಿಯ ಮೇಲೆ ಕಾಣಿಸಿದ ಅಪಶಕುನಗಳನ್ನು ನೋಡಿ ಯುಧಿಷ್ಠಿರನು ತನ್ನಷ್ಟಕ್ಕೆ ಹೀಗೆ ಚಿಂತಿಸುತ್ತಿರುವಾಗ ಅರ್ಜುನನು ಯಾದವ ನಗರಿ ದ್ವಾರಕೆಯಿಂದ ಹಿಂದಿರುಗಿದನು. ಅವನು ತನ್ನ ಪಾದಗಳಿಗೆ ನಮಸ್ಕರಿಸಿದಾಗ ರಾಜನು ಅವನ ಮುಖದಲ್ಲಿ ಹಿಂದೆಂದೂ ಕಾಣದ ವಿಷಾದವನ್ನು ಕಂಡನು. ಅವನ ತಲೆ ಬಾಗಿತ್ತು. ಕಮಲ ಗಣ್ಣುಗಳಿಂದ ಕಣ್ಣೀರ ಹನಿಗಳು ಜಾರಿದವು. ಅರ್ಜುನನು ಉದ್ವಿಗ್ನನಾಗಿದ್ದ. ಅವನ ಮುಖ ಬಾಡಿ ಹೋಗಿತ್ತು. ಅವನನ್ನು ನೋಡಿ ಯುಧಿಷ್ಠಿರನಿಗೆ ನಾರದ ಮುನಿಗಳ ಮಾತು ನೆನಪಾಯಿತು. ಸ್ನೇಹಿತರ ಮಧ್ಯದಲ್ಲಿದ್ದ ಆ ರಾಜನು ಅರ್ಜುನನನ್ನು ಕೇಳಿದನು. Seeing Arjuna pale due to heartfelt anxieties, the king, remembering the indications of the sage Narada, questioned him in the midst of friends. ಮಹಾರಾಜ ಯುಧಿಷ್ಠಿರನು ನುಡಿದನು, ನನ್ನ ಪ್ರಿಯ ಸೋದರನೇ, ದಯವಿಟ್ಟು ಹೇಳು. ಮಧು, ಭೋಜ, ದಶಾರ, ಅರ್ಹ, ಸಾತ್ವತ, ಅಂಧಕ ಮತ್ತು ಯದುವಂಶಗಳ ಜನರೆಲ್ಲ ಸುಖವಾಗಿರುವರೇ? ನನ್ನ ಮಾತಾಮಹ ತಾತನಾದ ಪೂಜ್ಯ ಶೂರಸೇನನು ನೆಮ್ಮದಿಯಿಂದಿರುವನೇ? ನನ್ನ ಸೋದರ ಮಾವನಾದ ವಸುದೇವ ಮತ್ತು ಅವನ ತಮ್ಮಂದಿರೆಲ್ಲ ಕ್ಷೇಮವೇ? ಪಟ್ಟದ ರಾಣಿ ದೇವಕಿಯ ಜೊತೆ ಇರುವ ವಸುದೇವನು 7 ಜನ ಪತ್ನಿಯರ ಪರಸ್ಪರ ಅಕ್ಕ ತಂಗಿಯರು, ಅವರು ಕ್ಷೇಮವೇ? ಅವರ ಮಕ್ಕಳು ಸೊಸೆಯಂದಿರು ಸುಖವಾಗಿರುವರೇ? ದುಷ್ಟ ಕಂಸನ ತಂದೆಯಾದ ಉಗ್ರಸೇನ ಮತ್ತು ಅವನ ತಮ್ಮ ಇನ್ನೂ ಜೀವಿಸುವರೇ? ಹೃದಿಕ, ಅವನ ಮಗ ಕೃತವರ್ಮ ಇಬ್ಬರು ಸೌಖ್ಯವೇ? ಅಕ್ರೂರ, ಜಯಂತ, ಗದ, ಸಾರಣ ಮತ್ತು ಶತ್ರುಜಿತ್ ನೆಮ್ಮದಿಯಿಂದಿರುವರೇ? ಭಕ್ತ ರಕ್ಷಕನಾದ ದೇವೋತ್ತಮ ಪುರುಷ ಬಲರಾಮ ಹೇಗಿದ್ದಾನೆ? How is Balarama, the personality of Godhead and the protector of the devotees? ವೃಷ್ಣಿಕುಲಕ್ಕೆ ಸೇರಿದ ಮಹಾರಥಿಯಾದ ಪ್ರದ್ಯುಮ್ನ ಹೇಗಿದ್ದಾನೆ? ಅವನು ಸುಖವಾಗಿರುವನೇ? ದೇವೋತ್ತಮ ಪುರುಷನ ಸ್ವಾಂಶ ವಿಸ್ತರಣೆಯಾದ ಅನಿರುದ್ಧನು ಚೆನ್ನಾಗಿದ್ದಾನೆಯೇ? ಶ್ರೀಕೃಷ್ಣ ಸೇನಾನಿ ಪುತ್ರರಾದ ಸುಷೇಣ, ಚಾರುದೇಶನ, ಜಾಂಬವತಿ ಪುತ್ರನಾದ ಸಾಂಬ ಮತ್ತು ಋಷಭ ಮೊದಲಾದವರು ತಮ್ಮ ಮಕ್ಕಳೊಂದಿಗೆ ಸೌಖ್ಯವಾಗಿರುವರೇ? ಹಾಗೆಯೇ ಕೃಷ್ಣ ಬಲರಾಮರಿಂದ ರಕ್ಷಿತರು, ಕೃಷ್ಣನ ನಿತ್ಯ ಸಂಗಾತಿಗಳು, ಮುಕ್ತಾತ್ಮರು ಆದ ಶ್ರುತದೇವ, ಉದ್ಧವ ಇತರರು ಹೇಗಿದ್ದಾರೆ? ಮುಕ್ತ ಜೀವಿಗಳ ನಾಯಕರಾದ ನಂದ, ಸುನಂದ ಮತ್ತು ಇತರರು ಹೇಗಿದ್ದಾರೆ? ಅವರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ತಕ್ಕ ರೀತಿಯಲ್ಲಿ ನಿರ್ವಹಿಸುತ್ತಿರುವರೇ? ನಮ್ಮ ಜೊತೆ ಶಾಶ್ವತ ಸ್ನೇಹವುಳ್ಳ ಅವರೆಲ್ಲ ನಮ್ಮ ಯೋಗಕ್ಷೇಮ ಕುರಿತು ವಿಚಾರ ಮಾಡುತ್ತಾರೆಯೇ? ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಗೋವುಗಳಿಗೆ, ಇಂದ್ರಿಯಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆನಂದದಾಯಕನು.
ಭಕ್ತವತ್ಸಲನೂ ಆಗಿದ್ದಾನೆ. ಅವನು ದ್ವಾರಕಾಪುರಿಯ ಪುಣ್ಯ ಸಭೆಯಲ್ಲಿ ತನ್ನ ಬಂಧುಗಳಿಂದ ಕೂಡಿ ವೈಭವದಿಂದ ಇರುವನೇ. ಈಸ್ ಲಾರ್ಡ್ ಕೃಷ್ಣ, ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ಹೂ ಗಿವ್ಸ್ ಪ್ಲೆಷರ್ ಟು ದ ಕೌಸ್, ದ ಸೆನ್ಸಸ್ ಅಂಡ್ ದ ಬ್ರಾಹ್ಮಣಾಸ್, who is very affectionate towards his devotees, enjoying the pious assembly at Dwarakapuri, surrounded by friends. ಭೋಕ್ತಾರನಾದ ಮೂಲ ದೇವೋತ್ತಮ ಪುರುಷನು ಮತ್ತು ಆದಿಪ್ರಭುವಾದ ಅನಂತ ಬಲರಾಮನು ಇಡೀ ವಿಶ್ವದ ಕ್ಷೇಮ ರಕ್ಷಣೆಗಾಗಿ ಮತ್ತು ಅವರ ಇಂದಿನ ಪ್ರಗತಿಯ ಸಲುವಾಗಿ ಯದುವಂಶವೆಂಬ ಸಾಗರದಲ್ಲಿ ಇದ್ದಾರೆ. ಯದುವಂಶದವರೆಲ್ಲ ಪ್ರಭುವಿನ ತೋಳುಗಳಿಂದ ರಕ್ಷಣೆ ಪಡೆದು ಆಧ್ಯಾತ್ಮಿಕ ಆಕಾಶದ ನಿವಾಸಿಗಳಂತೆ ಆನಂದದಿಂದ ಬಾಳುತ್ತಿರುವರು. ಸಕಲ ಸೇವೆಗಳಲ್ಲಿ ಮುಖ್ಯವಾದುದು ಭಗವಂತನ ಪಾದಕಮಲ ಸೇವೆ. ಸತ್ಯಭಾಮೆಯನ್ನು ಮುಂದಿಟ್ಟುಕೊಂಡು ದ್ವಾರಕೆಯ ರಾಣಿಯರು ಆ ಸೇವೆಯನ್ನು ಮಾಡಿದರು. ಆ ಮೂಲಕ ದೇವತೆಗಳನ್ನು ಜಯಿಸಲು ಶ್ರೀಕೃಷ್ಣನಿಗೆ ಪ್ರೇರಣೆ ನೀಡಿದರು. ಹೀಗೆ ವಜ್ರಾಯುಧವನ್ನೇ ನಿಯಂತ್ರಿಸುವವನ ಪತ್ನಿಯರಿಗೆ ಮಾತ್ರ ಸಾಧ್ಯವಿರುವ ರಾಜಭೋಗದ ವಸ್ತುಗಳನ್ನು ಆ ರಾಣಿಯರು ಭೋಗಿಸಿದರು. Simply by administering comforts at the lotus feet of the Lord, which is the most important of all services, the queens at Dwaraka, headed by Satyabhama, induced the Lord to conquer the demigods. Thus the queens enjoy things which are prerogatives of the wives of the controllers of thunderbolts. ಯದುವಂಶದ ಮಹಾವೀರರು ಯಾವುದೇ ವಿಷಯದಲ್ಲೂ ಸದಾ ನಿರ್ಭೀತರು, ಏಕೆಂದರೆ ಅವರು ಶ್ರೀಕೃಷ್ಣನ ಬಾಹುಬಲದಿಂದ ರಕ್ಷಿತರಾಗಿದ್ದಾರೆ. ಆದ್ದರಿಂದಲೇ ದೇವತೆಗಳ ಸಲುವಾಗಿ ಇದ್ದ ಅವರಿಂದ ಕಿತ್ತುಕೊಳ್ಳಲಾದ ಸುಧರ್ಮ ಎಂಬ ಸ್ವಭಾವವನದಲ್ಲಿ ಅವರು ಓಡಾಡುತ್ತಾರೆ. ತಮ್ಮ ಅರ್ಜುನನೇ, ನಿನ್ನ ಆರೋಗ್ಯ ಸರಿಯಾಗಿದೆ ಅಷ್ಟೇ. ನಿನ್ನ ದೇಹಕಾಂತಿ ಕುಂದಿದಂತೆ ಕಾಣುತ್ತದೆ. ನೀನು ಬಹುಕಾಲ ದ್ವಾರಕೆಯಲ್ಲಿದ್ದೆ. ಅಲ್ಲಿಯ ಇತರರು ನಿನ್ನನ್ನು ಅಗೌರವದಿಂದಲೋ ಅಲಕ್ಷ್ಯದಿಂದಲೋ ಕಂಡುದರಿಂದಾಗಿ ಹೀಗಾಗಿದೆಯೋ ಹೇಗೆ? ಯಾರಾದರೂ ನಿನಗೆ ಪ್ರಿಯವಲ್ಲದ ರೀತಿಯಲ್ಲಿ ಮಾತನಾಡಿದರೆ ಅಥವಾ ಬೆದರಿಕೆ ಹಾಕಿದರೆ, ಯಾಚಿಸಿದ ಯಾರಿಗಾದರೂ ದಾನವನ್ನು ಕೊಡುವುದು ನಿನಗೆ ಸಾಧ್ಯವಾಗದೆ ಹೋಯಿತೆ, ಅಥವಾ ಕೊಟ್ಟ ವಚನವನ್ನು ಪಾಲಿಸಲು ಅಸಾಧ್ಯವಾಯಿತೆ? ನೀನು ಯಾವಾಗಲೂ ಯೋಗ್ಯರನ್ನು, ಎಂದರೆ ಬ್ರಾಹ್ಮಣರು, ಮಕ್ಕಳು, ಗೋವುಗಳು, ಸ್ತ್ರೀಯರು ಮತ್ತು ರೋಗಿಗಳನ್ನು ರಕ್ಷಿಸುವವನು. ಅವರು ನಿನ್ನ ಆಶ್ರಯ ಬಯಸಿ ಬಂದಾಗ ಅವರಿಗೆ ರಕ್ಷಣೆ ಕೊಡುವುದು ನಿನಗೆ ಸಾಧ್ಯವಾಗದೆ ಹೋಯಿತೆ. ನೀನು ಯಾವಾಗಲೂ ನಿನಗೆ ಕೆಟ್ಟ ಸ್ತ್ರೀಯ ಸಂಪರ್ಕವೇನಾದರೂ ಘಟಿಸಿದೆ, ಅಥವಾ ಉತ್ತಮ ಸ್ತ್ರೀಯ ಜೊತೆ ನೀನು ಸರಿಯಾಗಿ ನಡೆದುಕೊಳ್ಳಲಿಲ್ಲವೇ? ದಾರಿಯಲ್ಲಿ ಯಾರಾದರೂ ಅಧಮನಿಂದಲೋ ಸಮಾನನಿಂದಲೋ ನಿನಗೆ ಪರಾಭವ ಉಂಟಾಯಿತೆ? ನಿನ್ನ ಜೊತೆ ಭೋಜನ ಮಾಡಬೇಕಾಗಿದ್ದ ವೃದ್ಧರು ಅಥವಾ ಬಾಲಕರನ್ನೇನಾದರೂ ನೀನು ರಕ್ಷಿಸಲಿಲ್ಲವೇ? ಅವರನ್ನು ಬಿಟ್ಟು ಆಹಾರ ಸೇವಿಸಿದೆಯೇ? ಹೇಯವೆನಿಸುವಂತಹ ಯಾವುದಾದರೂ ಅಕ್ಷಮ್ಯ ತಪ್ಪು ಮಾಡಿರುವೆಯಾ? ಅಥವಾ ನಿನ್ನ ಪ್ರಾಣ ಮಿತ್ರ ಶ್ರೀಕೃಷ್ಣನನ್ನು ಕಳೆದುಕೊಂಡ ನೀನು ಶಾಶ್ವತವಾಗಿ ಶೂನ್ಯ ಭಾವವನ್ನು ಅನುಭವಿಸುತ್ತಿರುವೆಯಾ? ತಮ್ಮ ಅರ್ಜುನ, ನೀನು ಇಷ್ಟು ನಿರಾಶನಾಗಿರುವುದಕ್ಕೆ ಬೇರೆ ಯಾವ ಕಾರಣವೂ ನನಗೆ ತಿಳಿಯುತ್ತಿಲ್ಲ. Or is it that you are feeling empty for all time because you might have lost your most intimate friend, Lord Krishna? Oh, my brother Arjuna, I can think of no other reason for you becoming so dejected. ಶ್ರೀಕೃಷ್ಣನು ಜಗತ್ತಿನ ಕಣ್ಣಿನಿಂದ ಮರೆಯಾದದ್ದರ ಆ ದಾರದ ಮೇಲೆ ಜಗತ್ತಿನ ಸ್ಥಿತಿಗತಿಗಳು ಏನಾಗಿವೆ ಎನ್ನುವುದನ್ನು ಯುಧಿಷ್ಠಿರ ಆಗಲೇ ಊಹೆ ಮಾಡಿದ್ದಾನೆ. ಈಗ ಅರ್ಜುನನ ತೀವ್ರ ಜುಗುಪ್ಸೆ ಅದನ್ನು ಇನ್ನಷ್ಟು ದೃಢಪಡಿಸಿದೆ. ಶ್ರೀಕೃಷ್ಣನ ನಿರ್ಗಮನವಾಗದಿದ್ದಲ್ಲಿ ಅರ್ಜುನ ಇಷ್ಟು ಖಿನ್ನನಾಗಲು ಸಾಧ್ಯವಿರಲಿಲ್ಲ. ಯುಧಿಷ್ಠಿರನಿಗೆ ಈ ಬಗ್ಗೆ ಅನುಮಾನವಿದ್ದರೂ ನಾರದರು ನೀಡಿದ ಸೂಚನೆ ಹಿಡಿದು ಅವನು ಅರ್ಜುನನನ್ನು ಆ ಬಗ್ಗೆ ಸ್ಪಷ್ಟವಾಗಿ ವಿಚಾರಿಸಬೇಕಾಗಿ ಬಂತು. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ ಶ್ರೀಕೃಷ್ಣನ ಅಂತರ್ಧಾನ ಎಂಬ 14ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಓಕೆ, ಸೊ ಇದು 14ನೇ ಅಧ್ಯಾಯ, ಶ್ರೀಕೃಷ್ಣನ ಅಂತರ್ಧಾನ, ದ ಡಿಸಪಿಯರೆನ್ಸ್ ಆಫ್ ಲಾರ್ಡ್ ಕೃಷ್ಣ. ಸೊ ನೋಡ್ಬೋದು, ಶುದ್ಧ ಭಕ್ತರು, ಯುಧಿಷ್ಠಿರ ಮಹಾರಾಜ, ಭಾಗವತ. ಸೊ ಅವ್ರಿಗೇನು ಆಗಿದ್ದು ಸಂಗತಿ ಅದರ ಇನ್ನ ಸುದ್ದಿ ಬಂದಿಲ್ಲ. ಆದರೂ ಕೂಡ ನೋಡಿ ಎಷ್ಟು ಅವರ ತೀಕ್ಷ್ಣ ಬುದ್ಧಿ. ಅವರ ಒಂದು ನಾರದ ಮುನಿಯಿಂದ ಹಿಂದೆ ಕೇಳಿದ್ರು ಅವರು
ನಾರದ ಮುನಿ ಮೇಲೆ ಅವರಿಗೆ ನಂಬಿಕೆ ಇದೆ ಅವರಿಗೆ. ಸೊ ಆಚಾರ್ಯರು ನಾರದರು, ಮುಕ್ತ ಪುರುಷರು, ಮಹಾಭಾಗವತರು ಇನ್ನೊಬ್ಬರು. ಸೊ ಅವರ ಮಾತು, ಅವರಿಗೆ ಸಂಪೂರ್ಣ ನಂಬಿಕೆ. ಸೊ ಅವರಿಂದ ಕೇಳಿದ್ದಾರೆ. ಸೊ ಸದ್ಯದಲ್ಲೇ ಆ ಸಮಯ ಬರ್ತಾ ಇದೆ ಅಂತ. ಮತ್ತೆ ಈಗ ವಾಸ್ತವವಾಗಿ ಅವರ ಅನುಭವ, ಅವರು ಮಹಾರಾಜರು ನರದೇವ, ಕೃಷ್ಣನ ಪ್ರತಿನಿಧಿ. ಎಷ್ಟು ಅವರ ಒಂದು ಇದು ಮತ್ತೆ ಅವರು ಸಿಚುವೇಶನ್ ನೋಡ್ತಾ ಇದ್ದಾರೆ. ಈ ಅವರ ಸುತ್ತು ಏನು ತುಂಬಾ ಬದಲಾವಣೆ ಇಲ್ಲ, ಸ್ವಲ್ಪ ಅಷ್ಟೇ. ಅಂದ್ರೆ ಯುಧಿಷ್ಠಿರ ಮಹಾರಾಜರು ಸೃಷ್ಟಿ ಮಾಡಿದ್ದು ಈ ಜಗತ್ತಿನಲ್ಲಿ ರಾಮರಾಜ್ಯ. ಕೃಷ್ಣ ಶ್ರೀರಾಮಚಂದ್ರನಾಗಿ ಹೇಗೆ ಅವತರಿಸಿದಾಗ ಮರ್ಯಾದ ಪುರುಷೋತ್ತಮ, ಸೊ ಅದಕ್ಕೆ ಸಮ, ಅದಕ್ಕೇನು ಕಡಿಮೆ ಇಲ್ಲ. ಅವರ ಪ್ರತಿನಿಧಿ. ಸೊ ಅವರ ಸಂಪೂರ್ಣ ರಕ್ಷಣೆಯಿಂದ ಅವರು ಅದೇ ರೀತಿಯ ಒಂದು ಆಡಳಿತವನ್ನು ಸ್ಥಾಪಿಸಿದರು. ನಾದಯೋ ವ್ಯಾದಯೋ ಕ್ಲೇಶ. ಸೊ ಹೇಳ್ತಾರೆ, ಇಲ್ಲ ಯಾರಿಗೂ ಏನೂ ಆತಂಕ ಇಲ್ಲ, ನೋ ಆಂಗ್ಸೈಟಿ. ಇದು ಭೌತಿಕ ಜಗತ್ತಿನ ಸಾಧ್ಯ ಇಲ್ಲ. ಇದು ಪ್ರತಿಯೊಂದು ಹಂತದಲ್ಲೂ ನಮಗೆ ಇದೆ. ಹಂತದಲ್ಲೂ ನಮಗೆ ಏನಾಗುತ್ತೋ ಅಂತ ಆತಂಕ ನಮಗೆ. ಯಾವುದು ನಮಗೆ ನಮ್ಮ ಇದು ನಿಯಂತ್ರಣದಲ್ಲಿಲ್ಲ. ಯಾವ ವಸ್ತುಗಳು ನಮ್ಮ ನಿಯಂತ್ರಣದಲ್ಲಿಲ್ಲ. ಸೊ ನಮಗೆ ಬೇಕು ಅಂತ ಆಸೆ, ಇಚ್ಛೆ, ಅದು ಪೂರೈಕೆ ಆದರೆ ಆಯ್ತು, ನನ್ನ ಜೀವನ ಸಫಲವಾಯಿತು ಅಂದ್ಕೊಳ್ತೇವೆ. ಅದು ಪ್ರಾಪ್ತಿ ಆದ್ರೂ ಕೂಡ ಅದು ಬಿಟ್ಟು ಹೋಗ್ಬಿಡುತ್ತದೆ. ಸೊ ಒಂದು ಬೇಕು, ಇನ್ನೊಂದು ಹೋಗಿರೋದು, ಅಯ್ಯೋ ಯಾಕೆ ಹೋಯ್ತು ಅಂತ. ಸೊ ನಮ್ಮ ಇದು ನಡೀತಾ ಇದೆ, ಇದು ಆತಂಕ ಭೌತಿಕ ಜಗತ್ತಿನಲ್ಲಿ. ಸೊ ಈ ಭೌತಿಕ ಜಗತ್ತಿನಲ್ಲಿ ಯುಧಿಷ್ಠಿರ ಮಹಾರಾಜರು ತಮ್ಮ ಆಳ್ವಿಕೆಯಲ್ಲಿ ಅವರು ವೈಕುಂಠವನ್ನೇ ಸೃಷ್ಟಿ ಮಾಡಿದರು. ಸೊ ಆದರೂ ಈಗ ಕಾಲ ಸಮಯದಲ್ಲಿ ಬದಲಾವಣೆಯಲ್ಲಿ ಸ್ವಲ್ಪ ಅವರೇನು ತುಂಬಾ ಹೆಚ್ಚು ಇದು ನೋಡ್ಲಿಲ್ಲ. ಅವರು ಸ್ವಲ್ಪ ಮೇಲೆ ಕೆಳಗೆ ಅವರು ನೋಡಿದ್ದು, ಅಷ್ಟರಲ್ಲೇ ಅವ್ರಿಗೆ ಸಂಶಯ ಬಂದಿತ್ತು. ಸೊ ಇದಕ್ಕೆ ಕಾರಣ ಇದಕ್ಕೆ ಯಾಕೆ ಈ ರೀತಿಯ ಒಂದು ಪ್ರಕೃತಿಯಲ್ಲಿ ಒಂದು ಪಕ್ಷಿಗಳು ಒಂದು ಶಬ್ದ ಮಾಡೋದಾಗ್ಬೋದು, ನರಿಗಳು, ನಾಯಿಗಳು ಅದರ ಕೂಗೋದಾಗ್ಬೋದು, ಅದರಿಂದಲೂ ಅವರು ಎಷ್ಟು ಇದಿದೆ. ಆಮೇಲೆ ಯಾವ ಕಡೆಗೆ ಹೇಗೆ ಇದು ಕುದುರೆಗಳು ಮತ್ತೆ ಎತ್ತುಗಳು ಮತ್ತೆ ಅದರ ಪ್ರಾಣಿಗಳು, ಸೊ ಅದರ ಮೂಲಕ ಕೂಡ ಅದರ ಒಂದು ಸ್ಥಿತಿಯಿಂದ ಕೂಡ ಅವರಿಗೆ ಗೊತ್ತಾಗ್ತಾ ಇದೆ. ನೋಡಿ, ಗೂಬೆಗಳು ಅದರ ಕೂಗಿಂದ, ಕಾಗೆಗಳು, ಇದರಿಂದ ಎಲ್ಲ ಅವರಿಗೆ ಇದು ಸೂಚನೆ ಸಿಗ್ತಾ ಇದೆ. ಅವ್ರಿಗೆ ಇಲ್ಲೇನೋ ಒಂದು ದೊಡ್ಡ ಘಟನೆ ನಡೆದಿದೆ ಅಂತ ಅವ್ರಿಗೆ ತಿಳಿತಾ ಇದೆ. ಸೊ ಪ್ರತಿಯೊಂದು ಇಂಟರ್ ಕನೆಕ್ಟೆಡ್. ಇದೇನೋ ಎಲ್ಲವೂ ಈ ಜಗತ್ತಿನಲ್ಲಿ ಅಕಸ್ಮಾತ್ ಆಗೇನೋ ಆಗ್ತಾ ಇದೆ, ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆ, ಯಾವ ಕಾರಣವಿಲ್ಲದೆ ಆಗ್ತಾ ಇದೆ. ಇದು ಕಾರಣ ಗೊತ್ತಿಲ್ಲದೆ ಇರೋ ಒಂದು ಕಾರಣ. ಯಾವುದು ಕಾರಣ, ಏನು ಕಾರಣ ಅದು ಗೊತ್ತಿಲ್ಲದೆ ಇರುವಾಗ ಇದು ಸ್ಥಿತಿ. ಆದರೆ ಪ್ರತಿಯೊಂದು ಕೂಡ ಕನೆಕ್ಟೆಡ್ ಇದೆ, ಪ್ರತಿಯೊಂದು ಕೂಡ ಒಂದು ವ್ಯವಸ್ಥೆಯಿಂದ ನಡೀತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕೃಷ್ಣನ ನಿರ್ವಹಣೆ ಇದೆ. ಅವನ ಆದೇಶದ ಮೇಲೆ ಈ ಪ್ರಕೃತಿ ಕೆಲಸ ಮಾಡ್ತಾ ಇದೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಸೊ ಪ್ರತಿಯೊಂದು ನಡೀತಾ ಇರೋದು, ಪ್ರತಿಯೊಂದು ಇದಕ್ಕೂ ಕೂಡ ಇದು ಪ್ರಕೃತಿಯ ಒಂದು ಹಿಂದೆ ಕೃಷ್ಣನ ಆದೇಶವಿದೆ. ಪ್ರಕೃತಿ ಒಂದು ಕೃಷ್ಣ ಆದೇಶದಿಂದ ಕೆಲಸ ಮಾಡ್ತಾ ಇದೆ. ಛಾಯೇವ ಯಸ್ಯ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಇಚ್ಛಾನರೂಪಂ ಅಪಿ ಯಸ್ಯ ಚ ಚೇಷ್ಟತೆ ಸ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗ. ಛಾಯ ಅಂದ್ರೆ ನೆರಳು. ಸೊ ಈ ಪ್ರಕೃತಿಯಲ್ಲಿ ಈ ತರ ಬದಲಾವಣೆಗಳು, ಈ ತರ ಇದು ಆಗ್ತಾ ಇದೆ ಅಂದ್ರೆ ಈ ಪ್ರಕೃತಿ ನೆರಳಿನಾಗೆ ಕೃಷ್ಣನ ಆದೇಶದ ಮೇಲೆ ಹೋಗ್ತಾ ಇದೆ. ನೇರವಾಗಿ ಕೃಷ್ಣನ ಮಾರ್ಗದರ್ಶನ ಇಲ್ಲ, ಕೃಷ್ಣನ ಕಾಲದ ಪ್ರಭಾವ ಇದೆ, ಕಾಲ ಸ್ವರೂಪ ಇದೆ ಕೃಷ್ಣನದ್ದು ಕಾಲ. ಸೊ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಕಾಲವನ್ನು ನಾವು ನೋಡ್ಬೋದು. ನಾವು ಕೃಷ್ಣನ ಒಪ್ಪದೇ ಇದ್ರು, ಭಗವಂತನ ಇದನ್ನು ಒಪ್ಪಲಿದ್ರು, ನಮಗೆ ಅಡಚಣೆ ಬರೋದು, ನಮ್ಮ ಇಷ್ಟದಂತೆ ನಾವು ಮಾಡ್ಕೊಳಕ್ ಆಗೋದಿಲ್ಲ. ನಾವು ಸನೇನೆ ಬಹಳ ಚೆನ್ನಾಗಿ ಪ್ರಭುಗಳು ಕ್ಲಾಸಲ್ಲಿ ಕೊಡ್ತಾ ಇದ್ರು. ಯಾರೋ ವ್ಯಕ್ತಿ ಒಬ್ಬರಿಗೆ ಭಕ್ತರಿಗೆ ಹೇಳಿದ್ದು ನಾನು ದೇವರು. ಹೌದು, ಅವ್ರು ಉತ್ತರಿಸಿದ್ರು ಒಳ್ಳೆ ಉತ್ತರ. ಏನ್ ದೇವರು ನೀನು 2 ಚಪಾತಿ ಎಷ್ಟು ತಿಂತೀಯ ನೀನು? 2 ಚಪಾತಿ ನಾನು ತಿಂತೇನೆ. 2 ಚಪಾತಿ ನನಗೆ ಸಾಕು, ನನಗೆ ವಯಸ್ಸಾಗಿದೆ, ಈಗ 2 ಚಪಾತಿ ಅಷ್ಟೇ ನನಗೆ. ಓಕೆ, ನಿನಗೆ ನಾನು 5 ಚಪಾತಿ ಕೊಟ್ಟೆ. ನಿನಗೆ 5 ಚಪಾತಿ ಕೊಟ್ರೆ ನೀನು ಏನಾಗುತ್ತೆ ನಿನಗೆ? 5 ಚಪಾತಿ ತಿಂದ್ರೆ ಆಗೋದಿಲ್ಲ ನನ್ನ ಹೊಟ್ಟೆಗೆ, ನನ್ನ
ಆರೋಗ್ಯ ಆಚೆ ಈಚೆ ಆಗಿ ನಾನು ಬೇದಿ ವಾಂತಿ ಎಲ್ಲ ಶುರು ಆಗುತ್ತೆ ನನಗೆ. ಅಂದ್ರೆ ನೀನ್ ಎಂತ ದೇವರು ನೀನು? ಸೊ ದೇವರು ಅಂದ್ರೆ ಪರಮ ನಿಯಂತ್ರಕ. ಈ ತರ ಒಂದು 2 ಚಪಾತಿ ಹೆಚ್ಚು ತಿಂದ್ರು ನಮ್ಗೆ ಜೀರ್ಣ ಮಾಡೋ ಶಕ್ತಿ ಇಲ್ಲ. ಏನ್ ದೇವರು? ಸೊ ನಾವು ಭಗವಂತನ ಇದು ನಾವು ಮಾಯೆಯಿಂದ ಹೊಡೆತ ಪ್ರತಿ ಕ್ಷಣ ನಮ್ಗೆ ಫಾಟ್ 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 ಅಂತ ನಮ್ಗೆ ಆದಿ ಭೌತಿಕ ಕ್ಲೇಶಗಳು ಬರ್ತಾ ಇದೆ. ಸೊ ನಾವೆಂತ ದೇವರು? ಸೊ ಪ್ರಕೃತಿ ನಮ್ಮನ್ನು ನಿಯಂತ್ರಿಸ್ತಾ ಇದೆ, ಪ್ರಕೃತಿ ನಿಯಂತ್ರಿಸ್ತಾ ಇದೆ. ನಾವು ಧರ್ಮಿಷ್ಠರಾದ್ರೆ ಕೃಷ್ಣನ ನೇರ ಅಂತರಂಗ ಶಕ್ತಿ, ಇಲ್ಲ ಅಂದ್ರೆ ಬಹಿರಂಗ ಶಕ್ತಿ. ಭೌತಿಕ ಜಗತ್ತು ಬಹಿರಂಗ ಶಕ್ತಿಯೇ ವಿಶೇಷವಾಗಿ ನಮಗೆ ಇದು ಮಾಡ್ತಾ ಇರೋದು. ಆಮೇಲೆ ಈ ಕಾಲ 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 ಸಮಯ. ಯುಧಿಷ್ಠಿರ ಮಹಾರಾಜರು ಇದರ ಅವರ ಈ ಬದಲಾವಣೆಗಳಲ್ಲೇ ಅವರು ಏನೋ ಒಂದು ದೊಡ್ಡ ಸುದ್ದಿ, ದೊಡ್ಡ ವಿಷಯ, ಭಗವಂತನು ಇಲ್ಲಿಂದ ಅಂತರ್ಧಾನನಾಗಿರ್ಬೇಕು ಅಂತ ಭೀಮಸೇನ ಜೊತೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ, ಡಿಸ್ಕಷನ್. ಭೀಮಸೇನ ಕೂಡ ನೋಡ್ತಾ ಇದ್ದಾರೆ, ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೂಡ ಈ ಬದಲಾವಣೆಗಳನ್ನ ನೋಡ್ತಾ ಇದ್ದಾರೆ. ಸೊ ಯುಧಿಷ್ಠಿರ ಮಹಾರಾಜರು ಹೇಳ್ತಾ ಇದ್ದಾರೆ, ನೋಡಿ ಈ ತರ ಎಲ್ಲ ನೋಡಿ, ನೀನೆಲ್ಲ ಈ ತರ ನೋಡ್ತಾ ಇದೆಯಾ? ಸೊ ಇದಕ್ಕೆ ಏನ್ ಕಾರಣ ಇರಬೇಕು? ಯಾಕೆ ಹೀಗಾಗಿದೆ? ಹೀಗೆ ಅರ್ಜುನನ ಕೂಡ ಇಷ್ಟು ಸಮಯ ಆಯ್ತು ಬರಲೇ ಇಲ್ಲ. ಸಾಮಾನ್ಯವಾಗಿ ಇಷ್ಟು ಸಮಯ ತಗೊಳ್ಳೋದಿಲ್ಲ ಅರ್ಜುನ. ಆಮೇಲೆ ಏನಾದ್ರು ಸುದ್ದಿ ಅರ್ಜುನ ನಮ್ಗೆ ತಿಳಿಸ್ತಾರೆ, ಸುದ್ದಿ ಕೂಡ ಇಲ್ಲ. ಏನು ಯಾಕೆ ಏನೋ ಒಂದು ಇನ್ಫಾರ್ಮೇಶನ್ ಇಲ್ಲ. ಯಾರೋ ಮೂಲಕ ಆದ್ರೂ ಅರ್ಜುನ ತಿಳಿಸ್ಬೇಕಲ್ಲ ನಮಗೆ, ತಿಳಿಸ್ತಿಲ್ಲ. ಈಗ ಏನೋ ಆಗಿರ್ಬೇಕಿಲ್ಲಿ, ಏನೋ ಒಂದು ದೊಡ್ಡ ಸಂಗತಿ ಆಗಿರ್ಬೇಕು. ಅರ್ಜುನ ಯಾಕೆ ತಿಳಿಸಿಲ್ಲ ನಮ್ಗೆ? ಅರ್ಜುನ ಯಾಕೆ ಇನ್ನ ಬರ್ಲಿಲ್ಲ ಇನ್ನ? ಯಾಕಂದ್ರೆ ಅವ್ರು ಕಳಿಸಿದ್ದೆ ಅರ್ಜುನನು ಅದೇ ಕಾರಣಕ್ಕೆ. ಏನು ಕೃಷ್ಣನ ನೆಕ್ಸ್ಟ್ ಪ್ಲಾನ್? ಯಾಕಂದ್ರೆ ಕೃಷ್ಣ ಒಂದೊಂದು ಪ್ಲಾನ್ ಒಂದೊಂದು ಹಂತದಲ್ಲೂ ಮಹಾಭಾರತ ಯುದ್ಧದ ನಂತರ ಇವರನ್ನು ಮಹಾರಾಜರಾಗಿ ಮಾಡಿ ಮತ್ತೆ ತನ್ನ ಆಳ್ವಿಕೆ ಧರ್ಮ ಸ್ಥಾಪನೆ ಮಾಡಿದ್ದು ಕೃಷ್ಣನ್. ಸೊ ಎಲ್ಲ ಆಯ್ತು. ಈಗ ಮತ್ತೆ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ನಮ್ಮ ಡ್ಯೂಟಿ ಏನು? ವಾಟ್ ಇಸ್ ಮೈ ನೆಕ್ಸ್ಟ್ ಡ್ಯೂಟಿ? ಯುಧಿಷ್ಠಿರ ಮಹಾರಾಜರು ಶುದ್ಧ ಭಕ್ತರು ಕೃಷ್ಣನ ನೆಕ್ಸ್ಟ್ ಆದೇಶಕ್ಕೆ ಕಾಯ್ತಾ ಇದ್ದಾರೆ. ಅವ್ರು ಏನ್ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ನಾವು? ಸೊ ಅರ್ಜುನ ಓದೋರು ಬರ್ಲಿಲ್ಲ ಇನ್ನ. ಸೊ ಅವರ ಗತೆ, ಅವ್ರು ಏನು ಕಾರಣ, ಯಾಕೆ ಆದ್ರೆ ಈ ಬದಲಾವಣೆಗಳಾಗ್ತಾ ಇದೆ ಇಲ್ಲಾಗೋ ಅದ್ರಲ್ಲಿ ಅವ್ರಿಗೆ. ಅಷ್ಟೊತ್ತಿಗೆ ಅರ್ಜುನ ಬಂದ್ರು. ಈಗ ಅರ್ಜುನ ಬಂದು ಅರ್ಜುನನು ಅವ್ರನ್ನ ನೋಡಿದ್ದಿಲ್ಲ ಅವ್ರ ಲೈಫ್ ಟೈಮ್ ಅಲ್ಲಿ. ಅರ್ಜುನ ಈ ರೀತಿಯ ಒಂದು ಶೋಕ, ಈ ರೀತಿಯಲ್ಲಿ ತುಂಬಾ ವ್ಯಥೆಗಳು ಬಂತು ಅವ್ರ ಜೀವನದಲ್ಲಿ. ಅರ್ಜುನ ಏನು ಎಷ್ಟು ರೀತಿಯಲ್ಲಿ ಕೌರವರು ಅವ್ರಿಗೆ ಹಿಂಸೆ ಕೊಟ್ಟದ್ದು ಅವ್ರಿಗೆ. ಯುಧಿಷ್ಠಿರ ಮಹಾರಾಜನೊಟ್ಟಿಗೆ ಅರ್ಜುನನು ಕೂಡ ಅದೆಲ್ಲ ಕೂಡ ಸಹನೆಯಿಂದ, ಅಷ್ಟು ತನ್ನ ದಾಯಾದಿಗಳು ಮಾಡಿದ ಅನ್ಯಾಯದಿಂದ ಅಷ್ಟು ಹಿಂಸೆ, ಅಷ್ಟು ದುಃಖ ಸನ್ನಿವೇಶಗಳು. ಆದ್ರೆ ಅರ್ಜುನನು ಯಾವಾಗಲೂ ಈ ರೀತಿಯ ಒಂದು ಅವರ ಮನಸ್ಥಿತಿ, ಅವರ ಒಂದು ಮುಖಭಾವ ಯುಧಿಷ್ಠಿರನ್ನು ನೋಡಿರ್ಲಿಲ್ಲ. ಸೊ ಆ ವಿವರಣೆಯಲ್ಲಿ ಹೇಳ್ತಾರೆ, ಯುಧಿಷ್ಠಿರನಿಗೆ ಇನ್ನ ಹೆಚ್ಚು ಇದಾಯ್ತು. ನಾನು ಯಾವತ್ತೂ ಈ ತರ ನೋಡ್ಲೇ ಇಲ್ಲ ಅಲ್ವ ಅರ್ಜುನ ಕೂಡ ಶುದ್ಧ ಗೊತ್ತು ಯುಧಿಷ್ಠಿರರಿಗೆ, ಎಲ್ಲ ಮಹಾಭಾಗವತರು. ಸೊ ಅಂತ ಅರ್ಜುನನು ಕೃಷ್ಣನಿಗೆ ಅಷ್ಟು ಪ್ರಿಯನು. ಕೃಷ್ಣಗೆ ಏನೋ ಪ್ರಿಯೋಸಿಮೆ ಸಕಾಚೇತಿ. ಸೊ ನೀನು ತುಂಬಾ ಪ್ರಿಯನು ಕೃಷ್ಣ ಹೇಳು. ಸೊ ಯುಧಿಷ್ಠಿರನಿಗೂ ಕೂಡ ಗೊತ್ತು, ಅರ್ಜುನನು ನನಗಿಂತಲೂ ಹೆಚ್ಚು ಪ್ರಿಯನು ಕೃಷ್ಣನಿಗೆ ಅಂತ ಗೊತ್ತು. ಸೊ ಅವರು ಇಷ್ಟು ಶೋಕದಲ್ಲಿದ್ದಾರೆ ಅಂದ್ರೆ ಅವರು ಮೊದಲಿಗೆ ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ದಾರೆ, ಏನೇನೋ ಕಾರಣಗಳು. ನೀವು ಯಾರಾದ್ರೂ ನೀನು ಕ್ಷತ್ರಿಯನಾಗಿ ಸೊ ನೀನು ರಕ್ಷಣೆ ಕೊಡಬೇಕು. ಯಾರಿಗೆ? ಅಮಾಯಕ ಜೀವಿಗಳಿಗೆ, ಹೆಂಗಸರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ರೋಗಿಗಳಿಗೆ. ಸೊ ಇದು ಹೇಳ್ತಾ ಇರ್ತಾರೆ, ಎಷ್ಟೋ ರೀತಿ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ನೀನು ಸರಿಯಾದ ರೀತಿಯಲ್ಲಿ ನೀನು ಮಾಡ್ಲಿಲ್ವಾ? ಇಲ್ಲಾಂದ್ರೆ ಯಾರಾದ್ರೂ ನಿನಗೆ ಗೌರವ ಕೊಟ್ರ, ದ್ವಾರಕೆಯಲ್ಲಿ ತುಂಬಾ ದಿವಸ ನೀನು ಉಳ್ಕೊಂಡ್ರೆ, ಗೆಸ್ಟ್ ಆಗಿ ತುಂಬಾ ದಿವಸ ಇದ್ರೆ ಅವಾಗ ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅವಾಗ ಗೆಸ್ಟ್ ಆಗಿ 1 ದಿವಸ 2 ದಿವಸ ಇದ್ರೆ ತುಂಬಾ ಒಂದು ಜಾಗರೂಕತೆ ನೋಡ್ತೇವೆ, ಮತ್ತೆ ನಾವು ನೋಡೋದಿಲ್ಲ. ಸೊ ಆ ರೀತಿಯಲ್ಲಿ ಏನಾದ್ರು ಆಯ್ತಾ? ಈ ರೀತಿ ಬೇರೆ ಬೇರೆ ಕೇಳ್ತಾ ಇದ್ದಾರೆ, ಮತ್ತೆ ಪ್ರಶ್ನಿಸ್ತಾ ಇದ್ದಾರೆ, ಹೇಗಿದ್ದಾರೆ ಕೃಷ್ಣ, ಹೇಗಿದ್ದಾರೆ ಬಲರಾಮ, ಹೇಗಿದ್ದಾರೆ ವಸುದೇವರು, ನನ್ನ ಮಾವ, ನನ್ನ ಅತ್ತೆಗೆ ದೇವಕಿ. ಸೊ ಈ ರೀತಿ ಅತ್ತೆ. ಸೊ ಎಲ್ಲ ಅವ್ರವ್ರ ಬಗ್ಗೆ ಎಲ್ಲ ಕೇಳಿ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಅರ್ಜುನನ ಈ ಸ್ಥಿತಿಯನ್ನು ನೋಡಿ ಅವ್ರಿಗೆ ಕೊನೆಗೆ ಅವರು ಇಲ್ಲಿ ಕಾರಣ ಇದು, ಇನ್ನೇನು ಕಾರಣ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರಮ ಪುರುಷ ಕೃಷ್ಣನು ಇಲ್ಲಿಂದ ಅಂತರ್ಧಾನವಾಗಿರ್ಬೇಕು. ಅದು ಅವರ ಫೈನಲ್ ಕನ್ಕ್ಲೂಷನ್ ಈ ಚಾಪ್ಟರ್. ಓಕೆ, ಸಾರಿ, ನಾನು ಪ್ರಿಪರೇಷನ್ ಕೂಡ ನಾನು 15 ಚಾಪ್ಟರ್ ಓದಿದೆ. ಒಂದು ಸ್ವಲ್ಪ ನಾನು ನೋಡ್ಕೊಂಡು 14 ಚಾಪ್ಟರ್ ಗೊತ್ತಿರಲಿಲ್ಲ ನನಗೆ ಇದೆ ಅಂತ. ಬಟ್ ಎನಿವೆ, ಸೊ ಈಗಲೇ ನಾನು ಈಗ ನೋಡಿದಾಗ ಮಾತಾಜಿ ಕಳ್ಸಿದ್ರು ಬೆಳಿಗ್ಗೆನೆ, ಬಟ್ ಮಧ್ಯಾಹ್ನ ನಾನು ನೋಡಿಲ್ಲ.
ಅದಕ್ಕೆ ಹಾಗೆ 14 ಚಾಪ್ಟರ್ ಟ್ರಾನ್ಸ್ಲೇಷನ್ಸ್ ಎಲ್ಲ ಓದಿದೆ. ಇದೇನಾದರೂ ಇದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಬೇಕು, ಇಲ್ಲ ನಾವು ಯಾರಾದರೂ ಹೇಳಬೇಕು ಏನಾದ್ರೆ ಕೇಳ್ಬೋದು ನನಗೆ. ಚಾಪ್ಟರ್ 14 ನೋಡಿ, ನನಗೆ ತಿಳಿದ ಮಟ್ಟಿಗೆ ನಾನು ಪ್ರಯತ್ನ ಪಡ್ತೇನೆ. ಮತ್ತೆ ಮಾತಾಜಿ ಹರೇ ಕೃಷ್ಣ. ಇವರು ಯಾರು ನಮ್ಮ ಸ್ವಲ್ಪ ಡಿವೋಟಿಸ್ ಇಲ್ಲಿ ಟೆಂಪಲ್ ಸೇವೆಯಲ್ಲಿ ಇದ್ದಾರೆ. ಸೊ ಹಾಗೆ ನೀವು ಅಟೆಂಡೆನ್ಸ್ ಕೊಟ್ಬಿಡಿ ಅವ್ರಿಗೆ. ನಾನೇ ಸರಿ ಅವ್ರಿಗೆ ಪ್ರಭುಜಿ. ಯಾರು ನಮ್ಮ ಹರಿಣಿ ಮಾತಾಜಿ ಇದ್ದಾರೆ ಇಲ್ಲಿ ಟೆಂಪಲ್ ಸೇವೆಯಲ್ಲಿ, ಪಾಪ ಬೆಳಿಗ್ಗಿಂದ ಸರಿಯಾಗಿ ಊಟನೂ ಮಾಡಿದೆ. ಅವರು ಕಂಟಿನ್ಯೂಸ್ ಸೇವೆಯಲ್ಲೇ ಇದ್ದಾರೆ ಪಾಪ ಅವರು. ಮತ್ತೆ ಅವರು ಮುನೀಶ್ವರ್ ಮುರಾರಿಕ್ ಅವರು ಕೂಡ ಈಗ ತುಂಬಾ ಅಸಿಸ್ಟೆಂಟ್ ಪೂಜಾರಿ ಇದೆಲ್ಲ ತುಂಬಾ ಸೇವೆ, ಬೇರೆ ಸೇವೆ ಎಲ್ಲ ತುಂಬಾ ಇದ್ದಾರೆ. ಸೊ ಹಾಗಾಗಿ ಅವರಿಬ್ಬರಿಗೆ ನೀವು ಅಟೆಂಡೆನ್ಸ್ ಕೊಟ್ಬಿಡಿ ಇಲ್ಲಿ. ಮತ್ತೆ ಅವರು ಹೇಳ್ದೆ ರೆಕಾರ್ಡಿಂಗ್ ಕೇಳಿ ಮತ್ತೆ ಏನಾದ್ರು ನಮಗೆ ಕೇಳಿ. ಸರಿ ಪ್ರಭುಜಿ. ಹರೇ ಕೃಷ್ಣ ಎಲ್ಲರಿಗೂ. ಚಾಪ್ಟರ್ 14ರಲ್ಲಿ ಏನು ಈಗ ಪರೀಕ್ಷೆಗೆ ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ ಅಂತ ಪ್ರಭುಜಿ ಕೇಳ್ತಾ ಇದ್ದಾರೆ. ಇಲ್ಲ ಏನಾದ್ರು ಕ್ವಶನ್ಸ್ ಡಿಸ್ಕಸ್ ಮಾಡ್ಬೋದು. ನಮ್ಮ ಇವರಿದ್ದಾರಾ ಮಾತಾಜಿ, ಯಾರು ಮಧುಮಯಿ ಮಾತಾಜಿ, ಮಧುಮಯಿ ಕೃಷ್ಣಕಾಂತ್ ಮಾತಾಜಿ, ದೇವಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇದ್ದೇನೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಏನಾದ್ರು 14 ಚಾಪ್ಟರ್ ಅಲ್ಲಿ ಮಾತಾಜಿ ಏನಾದ್ರು ಡಿಸ್ಕಸ್ ಮಾಡ್ಬೇಕೇನಾದ್ರು ನಾವು, ಇಲ್ಲಾಂದ್ರೆ ನಿಮ್ಮ ಏನಾದ್ರು ಹೇಳ್ತೀರಾ, ಏನೋ ಸೇರಿಸ್ತೀರಾ ಇಂಪಾರ್ಟೆಂಟ್ ಟಾಪಿಕ್ಸ್ ಪಾಯಿಂಟ್ಸ್? ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಪ್ರಭುಜಿ. ಆನ್ಸರ್ ಇದೆ ಇದಕ್ಕೆಲ್ಲ ಏನು ಎಲ್ಲದಕ್ಕೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. 12th ಕ್ವಶನ್ ಒಂದು ಗೊತ್ತಾಗ್ತಾ ಇಲ್ಲ ಪ್ರಭುಜಿ. ಉತ್ತಮ ಹಾಗೂ ಅಧಮ ಎಂದರೆ ಏನು ಅಂತ ಇದೆಯಲ್ಲ ಪ್ರಭುಜಿ, ಅದಕ್ಕೆ ಗೊತ್ತಾಗಿಲ್ಲ ನನಗೆ. 10th ಕ್ವಶನ್. 12th ಉತ್ತಮ ಹಾಗೂ ಅಧಮ ಎಂದರೆ ಏನು 42ದಲ್ಲಿ ಇದೆ ಅಂತ ಇದೆ. ಆದ್ರೆ ಇಲ್ಲಿ ಹಾಕಿರೋದು ಇದ್ರಲ್ಲಿ PDF ಅಲ್ಲ? ಓಕೆ, ಹ್ಮ್. ಎಲ್ಲಿದೆ ಇಲ್ಲಿ? ವಾಟ್ ಈಸ್ ಉತ್ತಮ ಅಂಡ್ ಅಧಮ? ಪ್ರಭುಜಿ ಅದಕ್ಕೆ ಉತ್ತರ ಬ್ರಾಹ್ಮಣನು ಕ್ಷತ್ರಿಯ ಜೊತೆ ಇಲ್ಲಿ ಮಾಡಿದ ಕ್ವಶನ್ ಇದೆ, ಸಂಘ. ಒಂದು ನಿಮಿಷ. 12th ಕ್ವಶನ್. ಓಕೆ, 40 ಸೆಕೆಂಡ್ ಶ್ಲೋಕ ಹೇಳ್ತಾ ಇದ್ದಾರಾ? ಎಷ್ಟನೇ ಪೇಜ್ ಅಲ್ಲಿ ಅದು ಎಲ್ಲಿ ಬರೀಬೇಕು? ಅದು 42nd ನೀವು ಶ್ಲೋಕದಲ್ಲಿ ನೋಡ್ಬೇಕು ಮಾತಾಜಿ. ಏನು ಯಾರಾದ್ರೂ ಗೊತ್ತಿದ್ರೆ ಹೇಳಿ. ಪ್ರಭುಜಿ ಹೇಳಿ. ಅದಕ್ಕೆ ಉತ್ತರ ಬ್ರಾಹ್ಮಣನು ಕ್ಷತ್ರಿಯ ಸ್ತ್ರೀಯ ಜೊತೆ ಮಾಡಿದ ಸಂಘ ಉತ್ತಮ ಎನಿಸಿಕೊಂಡಿದ್ದರೆ, ಕ್ಷತ್ರಿಯನು ಬ್ರಾಹ್ಮಣ ಸ್ತ್ರೀಯ ಜೊತೆ ಮಾಡಿದ ಸಂಘವು ಅಧಮವೂ ನಿಂದಿತವೂ ಆಗಿರುತ್ತದೆ. ಓಕೆ ಓಕೆ ಬ್ರಾಹ್ಮಣನು ಕ್ಷತ್ರಿಯ. ಓಕೆ. ಏಕೆಂದರೆ ಅದು ಸಪ್ತ ಮಾತೃಕೆಯರಲ್ಲಿ ಬ್ರಾಹ್ಮಣರ ಪತ್ನಿಯು ಒಳ್ಳೆಯಳೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಆ ರೀತಿಯಾದ ಸಂಘ ಅಧಮ ಅಂತ ಹೇಳಿ. ಓಕೆ. ಸೊ ಇಲ್ಲಿ ಮಾತಾಜಿ ಇಲ್ಲಿ ಓಕೆ, ಉತ್ತಮ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಇದು ಇರೋ ವ್ಯಕ್ತಿ ನೆಕ್ಸ್ಟ್ ವರ್ಣಾಶ್ರಮ ಪದ್ಧತಿಯಲ್ಲಿ ಕ್ಷತ್ರಿಯ ವೈಶ್ಯ ಕ್ಷತ್ರಿಯ ಅವರೊಟ್ಟಿಗೆ ಸಂಬಂಧ ಅಂತ, ಅದು ಉತ್ತಮ ಅಂತ ಹೇಳ್ತಾ ಇದ್ದಾರಾ? ಬ್ರಾಹ್ಮಣ ಹೌದು ಪ್ರಭುಜಿ, ಬ್ರಾಹ್ಮಣನು ಕ್ಷತ್ರಿಯ ಸ್ತ್ರೀಯ ಜೊತೆ ಮಾಡಿದ ಸಂಘ ಉತ್ತಮ ಅಂತ ಹೇಳ್ತಾರೆ. ಎಲ್ಲಿ ಅದು ಕ್ಷತ್ರಿಯನು ಬ್ರಾಹ್ಮಣ ಜೊತೆ ಮಾಡಿದ ಸ್ತ್ರೀಯ ಜೊತೆ ಮಾಡಿದ್ರೆ ಅದು ಅಧಮ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪ್ರಭುಜಿ. ಬ್ರಾಹ್ಮಣನು ಕ್ಷತ್ರಿಯ ವೈಶ್ಯ ಶೂದ್ರ ಇವರಲ್ಲಿ ಮದುವೆ ಆಗ್ಬೋದು. ಅದೇ ಕ್ಷತ್ರಿಯ ವೈಶ್ಯ ಶೂದ್ರ ಇವರಲ್ಲಿ ಮದುವೆ ಆಗ್ಬೋದು. ವೈಶ್ಯ ಶೂದ್ರನಲ್ಲಿ ಮದುವೆ. ಅದೇ ಶೂದ್ರ ಬ್ರಾಹ್ಮಣನಲ್ಲಿ ಹೈಯರ್ ಇದರಲ್ಲಿ ಮದುವೆ ಆದ್ರೆ ಅದು ಅಧಮ ಆಗ್ಬಿಡುತ್ತೆ. ಓಕೆ ಓಕೆ. ಎಸ್, ಸೊ ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಈ ತರ ಮಾಡಿದ್ರು ಅಂತ. ಎಕ್ಸಾಂಪಲ್ಸ್ ವೇದವ್ಯಾಸರು ಸತ್ಯವತಿಯ ಮಗ. ಸೊ ವಿಚಿತ್ರ ವೀರ್ಯ ಅವರು ಮಕ್ಕಳೇನೋ ನೆಕ್ಸ್ಟ್ ಇದ್ ಮಾಡದೆ ಏನ್ ಜನ್ಮ ನೀಡದೆ ಅವ್ರ ಅಂತ್ಯ ಆಗತ್ತೆ. ಸೊ ನಂತರ ಈ ಕುರು ವಂಶ ಇದು ಮುಂದುವರಿಬೇಕು. ಸೊ ಹಾಗಾಗಿ ಅಲ್ಲಿ ಅವ್ರ ತನ್ನ ಇನ್ನೊಂದು ಮಗನಾದ ವೇದವ್ಯಾಸನ್ ಕರೀತಾರೆ. ಅವರು ಆಕ್ಚುಲಿ ಸತ್ಯವತಿ ಮಗ ಪರಾಶರ ಮುನಿ ಅವರಿಂದ ಅವರು ಪಡೆದ ಮಗ.
ಸೊ ಅವ್ರನ್ನ ಕರೆದು ನಂತರ ಇವರು ಯಾರು ರಾಣಿಯರು ಅಂಬಿಕಾ ಅಂಬಾಲಿಕಾ, ಸೊ ಅವರೊಟ್ಟಿಗೆ ಅವ್ರಿಗೆ ಈ ಪಾಂಡು ಇದು ಧೃತರಾಷ್ಟ್ರರು ಹೋಗ್ತಾರೆ. ಸೊ ಹೇಳ್ತಾರೆ ಈ ರೀತಿಯ ಒಂದು ಇದಾಗ ಕೂಡ ಇದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಇದು ಅದರ ಪರಿಣಾಮದಿಂದನೂ ಕೂಡ ನೋಡ್ಬೋದು ನಾವು. ಪಾಂಡುವಿಂದ ಒಳ್ಳೆ ವಂಶ, ನೆಕ್ಸ್ಟ್ ಪಾಂಡವರು ಹುಟ್ಟಿದರು. ಪಾಂಡವರು ಯುಧಿಷ್ಠಿರ್ ಮಹಾರಾಜ, ಭೀಮಸೇನ, ಸೊ ಇವರೆಲ್ಲ ಹುಟ್ಟಿ ಬಂದದ್ದು. ಸೊ ಇದರ ಪರಿಣಾಮದಿಂದಲೂ ಕೂಡ ನಾವು ನೋಡ್ಬೋದು ಫಲೇನ ಪರಿಚಯತೆ. ಸೊ ಅದು ಯಾವಾಗಲೂ ಉತ್ತಮ ಅಂತ ಹೇಳ್ತಾರೆ. ಅಕಸ್ಮಾತ್ ಆತರ ಸನ್ನಿವೇಶ ಆತರ ಬೇಕು, ಆತರ ಒಂದು ಸಾಧ್ಯತೆ ಉಂಟಾಯ್ತು ಆತರ. ಸಾಮಾನ್ಯವಾಗಿ ಹೇಳೋದು, ಯಾರು ಆ ರೀತಿಯ ಒಂದು ಮ್ಯಾಚಿಂಗ್ ಹಿಂದೆ ಏನಿರ್ತಾ ಇತ್ತು ತಂದೆ ತಾಯಿಯರೇ ಮಕ್ಕಳು ಇವರದ್ದು ಇದು ಮಾಡ್ತಾ ಇದ್ರು, ಹಾರೋಸ್ಕೋಪ್ ಇದೆಲ್ಲ ಈ ತರ ಒಂದು ಮಾಡೋ ಒಂದು ಎಕ್ಸ್ಪರ್ಟ್ ಅಸ್ಟ್ರಾಲಜಿಸ್ಟ್ ಕೂಡ ಇರ್ತಾ ಇದ್ರು, ಜ್ಯೋತಿಷ್ಯರು ಎಲ್ಲ ಇರ್ತಾ ಇದ್ರು. ಆದರೆ ಕಾಲ ಸಮಯದಲ್ಲಿ ಇದೆಲ್ಲ ಬದಲಾಗಿದೆ ಇದರ ಒಂದು. ಸೊ ನಾನು ಯಾರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಎಲ್ಲ ಮ್ಯಾಚ್ ಮಾಡಿದ್ವಿ ನಾವು ಮದುವೆ ಮುಂಚೆ, ಎಲ್ಲ ತಂದೆ ತಾಯಿ ಎಲ್ಲ ಮಾಡಿದ್ರು, ಆದ್ರೆ ಆದ್ಮೇಲೆ ಏನೋ ಆಯ್ತು ಅವ್ರು ಮದುವೆ ಆದ್ಮೇಲೆ ಅದು ನನಗೆ ಇನ್ನೊಂದ್ಸಲ ಮತ್ತೆ ನನಗೆ ಅದು ಬೇಡ, ನನಗೆ ನಂಬಿಕೆ ಹೋಯ್ತು ಅಂತ ಹೇಳಿ. ಸೊ ಈ ರೀತಿ ಕೂಡ ಇದೆ. ಎನಿವೆ ಅದು ಹಾಗಾಯ್ತು ಹೀಗಾಯ್ತು. ಬಟ್ ಪಾಯಿಂಟ್ ನಾವೇನ ಹೇಳ್ತಾ ಇರೋದು ಇದು ಅಂದ್ರೆ, ಸೊ ಇಲ್ಲಿ ವೈದಿಕ ಇದರಲ್ಲಿ ಆತರ ಅಕಸ್ಮಾತ್ ಇದ್ರೆ ಕೂಡ ಆತರ ಉತ್ತಮ ಅಧಮ ಅನ್ನೋದು. ಉತ್ತಮ ಅಧಮ ಅಂದ್ರೆ ಇದು ಗಂಡು ದೇಹದಲ್ಲಿರೋ ಜೀವಿ. ಸೊ ಅವರು ಸ್ವಲ್ಪ ಹೆಚ್ಚು ಸತ್ವಗುಣದಲ್ಲಿದ್ರೆ ಬ್ರಾಹ್ಮಣನಾಗಿ, ಅವರು ಇನ್ನ ಹೆಂಗಸರು ಹೆಣ್ಣು ಅವರು ಸ್ವಲ್ಪ ರಾಜಸಿಕ ಸ್ವಭಾವದ ಆ ತರ ಇದ್ರು ಕೂಡ ಅದು ಆಗ್ಬೋದು, ಹೊಂದಾಣಿಕೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಉಲ್ಟಾ ಆದ್ರೆ ಅದು ಕಷ್ಟ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಉತ್ತಮ ಅಧಮ ಅಂತ ಅಷ್ಟು ಅದನ್ನ ರೆಕಮೆಂಡೇಶನ್ ಇಲ್ಲ. ಅದು ಒಂದು ಇಲ್ಲಿ ಉದಾಹರಣೆ ಕೊಡ್ತಾ ಇರೋದು ಇಲ್ಲಿ ಯಯಾತಿ ಆಕ್ಚುಲಿ ಯಯಾತಿಯಿಂದ ಕೂಡ ಮತ್ತೆ ತುಂಬಾ ಯದುವಂಶ ಎಲ್ಲ ಅಲ್ಲಿಂದಾನೆ ಬರೋದು. ಇವರು ಕೂಡ ಇದ್ರ ಬರೋದು. ಆದ್ರೆ ಎನಿವೆ, ಸೊ ಯಯಾತಿ ಯಾರು ದೇವಯಾನಿ ಮತ್ತೆ ದೇವಹೂತಿ ಅವರು ಉತ್ತಮ. ದೇವಹೂತಿ ಅವರು ಕುರ್ದಮ ಮುನಿ ಅವರು ಬ್ರಾಹ್ಮಣ ಇದು. ಆದರೆ ಅವ್ರಿಗೆ ಮದುವೆ ಮಾಡ್ಸಕ್ ಬಂದದ್ದು ಮನು ಕ್ಷತ್ರಿಯನಾಗಿ ನೋಡ್ಬೋದು ನೀವು. ಕ್ಷತ್ರಿಯನ ಮಗಳು ರಾಜಕುಮಾರಿ, ಅಷ್ಟು ಇದು ಏನ್ ಹೇಳ್ತಾರೆ, ಅಷ್ಟು ಸೌಂದರ್ಯ, ಅಷ್ಟು ಒಂದು ಶ್ರೀಮಂತಿಕೆ, ಅಷ್ಟು ಒಂದು ಇದ್ರೂ ಕೂಡ ಅವರು ಒಂದು ಬ್ರಾಹ್ಮಣನ ಹೆಂಡತಿಯಾಗಿ ಬಂದು ಅವರು ಅಷ್ಟು ರೀತಿಯಲ್ಲಿ ಅವ್ರಿಗೆ ಸೇವೆ ಮಾಡಿ ಅಂತ ಹೇಳ್ತಾರೆ ದೇವಹೂತಿ. ಸೊ ದೇವಹೂತಿ ಅದು ಉತ್ತಮ. ಮತ್ತು ಎಷ್ಟು ಉತ್ತಮ ಅಂದ್ರೆ ಕೊನೆಗೆ ಪರಿಣಾಮ ಕಪಿಲ ದೇವ ಭಗವಂತನೇ ಅವತರಿಸಿದ್ದ ಅವರ ಮಗನಾಗಿ. ದೇವಹೂತಿ ಪುತ್ರ ಕಪಿಲ, ದೇವಹೂತಿ ಸುತ. ಸೊ ಅದು ಉತ್ತಮ, ಅದು ಉದಾಹರಣೆ ಉತ್ತಮ. ಅರೆ ದೇವಯಾನಿ ಇದು ಯಾರು ಆಕ್ಚುಲಿ ಫಸ್ಟ್ ನಿರಾಕರಿಸ್ತಾರೆ, ಯಾರು ಯಯಾತಿ. ಆದರೆ ನಂತರ ಅವರು ಕೂಡ ಇದು ಶುಕ್ರಾಚಾರ್ಯರು ಅದನ್ನ ಇಲ್ಲ, ತೊಂದರೆ ಇಲ್ಲ, ನಾನು ಅದನ್ನ ಸರಿ ಮಾಡಿಸ್ತೀನಿ, ಅದು ಇದಾಗತ್ತೆ ಅಂತ ಅವರು. ಸೊ ಅವ್ರ ಇದರಿಂದ ಮತ್ತೆ ಅವರು ಕೂಡ ಅವರು ಹಿಂದೆ ಆಗಿತ್ತು, ಹಾಗೆ ಅಷ್ಟು ಕ್ರಮ ಇತ್ತು, ಅಷ್ಟು ರೀತಿಯ ಒಂದು ಶಿಸ್ತು ಇತ್ತು. ಆ ರೀತಿಯಲ್ಲಿ ಹೆಂಗಸರು ಅಷ್ಟು ರಕ್ಷಣೆಯಲ್ಲಿ ಇರ್ತಾ ಇದ್ರು. ಅವ್ರ ಮದುವೆ ಮುಂಚೆ ಯಾವ ಗಂಡಿನ ಸಂಪರ್ಕವೇ ಇರ್ತಾ ಇರ್ಲಿಲ್ಲ. ಇದು ಹಿಂದಿನ ನಾವು ಏನ್ ಹೇಳ್ತೇವೆ ಸನಾತನ ಧರ್ಮ ವೈದಿಕ ಕಾಲ. ಇದು ವೈದಿಕ ಈ ಕಾಲ ಬೇರೆ, ಈಗ ನಾವಿರೋ ಕಾಲ ಬೇರೆ, ಹಿಂದೆ ಇರೋ ಕಾಲ. ಅಷ್ಟು ಒಂದು ಶಿಸ್ತಿನಿಂದ ಒಂದು ಅವರ ಉದ್ದೇಶ, ಅವ್ರದ್ದು ಆಧ್ಯಾತ್ಮಿಕ ಪ್ರಗತಿ ಇರ್ತಾ ಇತ್ತು. ಹಾಗಾಗಿ ಅದು ಅಷ್ಟು ಒಂದು ಅದೇ ಗುರಿ ಇಟ್ಟು ಅದರ ಒಂದು ಸಮಾಜದ ಒಂದು ವ್ಯವಸ್ಥೆ ಇತ್ತು. ಗಂಡಸರು ಹೆಂಗಸರು ಸಪರೇಟ್, ಅವರು ಒಂದೇ ಮನೆಯಲ್ಲಾದ್ರೂ ಇದ್ರು ಕೂಡ ಹೆಂಗಸರಿಗೆ ಸಪರೇಟ್ ಒಳಕೋಣೆಗಳು ಇರ್ತಾ ಇತ್ತು, ಗಂಡಸರು ಹೊರಗಿರ್ತಾ ಇದ್ರು. ಸೊ ಈ ತರ ಎಲ್ಲ ಬಹಳ ಒಂದು ನಿಯಮಗಳು ಇರ್ತಾ ಇತ್ತು. ಸೊ ಎನಿವೆ, ಸೊ ಆಗಿದ್ದು ದೇವಯಾನಿ ಸಂಪರ್ಕ ಮಾಡಿದ್ದು ಅವರ ಜೀವವನ್ನು ಉಳಿಸಲು ಯಯಾತಿ ಅವರನ್ನು ಆ ಬಾವಿಯಿಂದ ತೆಗೆದದ್ದು. ಸೊ ಆಗ ದೇವಯಾನಿ, ಇವಾಗ ನೀನು ಮೊದಲ ಗಂಡು ನನ್ನನ್ನ ಸ್ಪರ್ಶಿಸಿದ್ದು, ಸೊ ಹಾಗೆ ನೀನೇ ನನ್ನನ್ನು ಸ್ವೀಕರಿಸಬೇಕು. ಸೊ ಆ ರೀತಿಯಲ್ಲಿ ನಂತರ ಅವರು ಸ್ವೀಕರಿಸಿದ್ದು. ಆದ್ರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಅಧಮ ಅಂತ ಹೇಳ್ತಾ ಇದ್ದಾರೆ, ಉತ್ತಮ ಅಧಮ ಅಂತ. ಸೊ ಇದು ಒಳ್ಳೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ. ಹರೇ ಕೃಷ್ಣ ಪ್ರಭುಜಿ. ವೇದ ತತ್ವ ನಿಯಮದಂತೆ ನಡೆಯುವುದೇ ಉತ್ತಮ, ಮೀರಿ ನಡೆಯುವುದು ಅಧಮ, ಆಗಲ್ವಾ? ಎಸ್ 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 ವೇದಗಳಲ್ಲಿ ಈ ತರ ಅದು ಏನು ಮಿಕ್ಸ್ಡ್. ಆಮೇಲೆ ಹೇಳ್ತಾರಲ್ಲ, ಮಕ್ಕಳು ಮತ್ತೆ ಹುಟ್ಟೋದು ಮಿಕ್ಸ್ಡ್ ರೇಸ್ ಅಂತ ಹೇಳ್ತಾರೆ. ಅದು ಏನ್ ಹೇಳ್ತಾರೆ ಅದನ್ನ ಅನುಲೋಮ ಪ್ರತಿಲೋಮ ಅಂತ ಕೂಡ ಇದು ಹಿಂದೆ ಇನ್ನೊಂದ್ ಕಡೆ ಎಲ್ಲ ಓದ್ತೀವಿ ನಾವು. ಅನುಲೋಮ ಅಂದ್ರೆ ಈ ತರ ಉತ್ತಮ
ಉತ್ತಮ ಅಂದ್ರೆ ಒಂದು ಬ್ರಾಹ್ಮಣನ ಇದಿರೋ ಒಂದು ಸ್ವಭಾವದಲ್ಲಿರುವ ಒಂದು ಗಂಡು, ಮತ್ತೆ ಬೇರೆ ಒಂದು ಕ್ಷತ್ರಿಯ ಸ್ವಭಾವದಲ್ಲಿರೋದು ಹೆಣ್ಣು. ಇದು ಅನುಲೋಮ. ಇದು ಶಾಸ್ತ್ರದ ಅನುಸಾರವಾಗಿದ್ದು ಅನುಲೋಮ. ಇನ್ನೊಂದು ಬರೋದು ಪ್ರತಿಲೋಮ. ಪ್ರತಿಲೋಮ ಅಂದ್ರೆ ಗಂಡಸು ಕೆಳಗೆ ಸ್ವಭಾವದಲ್ಲಿದ್ದು ಹೆಂಗಸು ಹೆಚ್ಚಿನ ಸ್ವಭಾವ ಉನ್ನತ ಸ್ವಭಾವದಲ್ಲಿದ್ರೆ ಮತ್ತೆ ಬರುವ ಒಂದು ಪೀಳಿಗೆ ಅದು ಪ್ರತಿಲೋಮ. ಅದು ವಿರುದ್ಧವಾಗಿ ಪ್ರತಿಲೋಮ ಅಂತ ಹೇಳೋದು. ಸೂತ, ಸೊ ಆಕ್ಚುಲಿ ರೋಮಹರ್ಷಣ ಸೂತ ಹಾಗೆ ಅವರು ಕೂಡ ಹೇಳೋದು ಆ ರೀತಿ ಮಿಕ್ಸ್ಡ್ ಅಂತ ಹೇಳ್ತಾರೆ. ರೋಮಹರ್ಷಣ ಸೂತ ಗೋಸ್ವಾಮಿ ಮಹಾಭಾಗವತರು, ಅವ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಅವರು ಶುಕದೇವ ಮುನಿಗಳ ಶಿಷ್ಯರು, ಶುಕಮುನಿಗಳ ಶಿಷ್ಯರು, ಈಗ ಭಾಗವತ ವಕ್ತಾರರು ಅವರು. ಆದ್ರೆ ಅವರ ತಂದೆ ರೋಮಹರ್ಷಣ ಸೂತ. ಸೊ ಅವರ ಬಗ್ಗೆ ಹೇಳೋದು ಅವರು ಸೂತ ಅಂದ್ರೆ ಮಿಕ್ಸ್ಡ್ ಕಾಸ್ಟ್. ಅಲ್ಲೂ ಕೂಡ ಮಿಕ್ಸ್ಡ್ ಅಂದ್ರೆ ಅವರ ತಾಯಿ ಅಲ್ಲಿ ಉನ್ನತ ಇದರ ಸ್ವಭಾವದಲ್ಲಿ ಇದ್ದದ್ದು, ಅವರ ಗಂಡ ಸ್ವಲ್ಪ ಈ ಸ್ವಭಾವದಲ್ಲಿ. ಹಾಗೇನು ಅದು ರೋಮಹರ್ಷಣ, ಅದು ಕೂಡ ಪ್ರತಿಲೋಮ ಅಂತ ನನಗೆ ನೆನಪಿಗೆ. ಸೊ ಇದು ಅಧಮ ಉತ್ತಮ. ಭಾಗವತದಲ್ಲಿ ಬಹಳ ಸನ್ನಿವೇಶ ಮುಂದೆ ನೋಡ್ತೇವೆ ನಾವು. ಮತ್ತೆ ಈ ಪರಶುರಾಮರ ಜನನ ಆಗತ್ತೆ, ಅದೆಲ್ಲ ಅದು ಕೂಡ ಹೇಗ ಉಂಟು. ಏನಿವೆ ಬಹಳ ಎಕ್ಸಾಂಪಲ್ಸ್ ಇದೆ. ಎಸ್. ಹರೇ ಕೃಷ್ಣ ಪ್ರಭುಜಿ. ಸೂತ ಗೋಸ್ವಾಮಿಗಳು ಕೂಡ ಮಿಶ್ರ ವರ್ಣದಲ್ಲಿ ಜನಿಸಿದವರು ಪ್ರಭುಜಿ. ಅದೇ ಸೂತ ಗೋಸ್ವಾಮಿ ಅವ್ರ ತಂದೆ ರೋಮಹರ್ಷಣ ಸೂತ. ಅವರು ಮಿಶ್ರ ಇದರಲ್ಲಿ ಅವರ ಮಗನಾಗಿ ನೆಕ್ಸ್ಟ್. ಹಾಗಾಗಿ ಅದರಲ್ಲಿ ಸೂತ ಅಂತಾನೆ ಅವರು ಹಂಗೆ ಕಂಟಿನ್ಯೂ. ಅವ್ರ ಹೆಸರು ಕೂಡ ಹಾಗೆ ಇದೆ, ಸೂತ ಅಂತ ಮಿಕ್ಸ್ಡ್ ಅಂತ. ಅವರ ತಂದೆ ರೋಮಹರ್ಷಣ ಸೂತ. ಬಲರಾಮರು ಅವರನ್ನು ಇದು ಮಾಡ್ತಾರಲ್ಲ, ಅವರು ಅಷ್ಟು ಒಂದು ಇದಾಗಿದ್ರು ಅವ್ರಿಗೆ ಒಂದ್ ಸ್ವಲ್ಪ ಅಹಂಕಾರ, ಸ್ವಲ್ಪ ಸ್ವಭಾವವನ್ನು ನೋಡ್ತಾರೆ ಅವರು ವೇದವ್ಯಾಸ ಪ್ರತಿನಿಧಿಯಾಗಿ, ವೇದವ್ಯಾಸ ಶಿಷ್ಯರೇ ಆದ್ರೆ ಪ್ರತಿನಿಧಿಯಾಗಿ ಅವರು ವ್ಯಾಸಪೀಠದಲ್ಲಿ ಕೂತಾಗ ಬಲರಾಮನಲ್ಲಿ ಬಂದಾಗ ಆ ನೈಮಿಷಾರಣ್ಯದಲ್ಲಿ ಅವರು ಎಲ್ಲ ಋಷಿಮುನಿಗಳು ಎದ್ದು ನಿಲ್ತಾರೆ. ಆದ್ರೆ ರೋಮಹರ್ಷಣ ಅವರು ಎದ್ದು ನಿಲ್ಲೋದಿಲ್ಲ ಅವರು. ಯಾಕಂದ್ರೆ ನಿಲ್ಲುವ ಅವಶ್ಯಕತೆ ಇಲ್ಲ. ಅವರು ಭಗವಂತನೇ ಪ್ರತಿನಿಧಿಸಿ, ಭಗವಂತನ ಅವತಾರದ ವೇದವ್ಯಾಸರು ಪ್ರತಿನಿಧಿಸಿ ಅವ್ರು ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಸೊ ಯಾರು ಬಂದ್ರು ಕೂಡ ಅವರು ಅವ್ರನ್ನ ನಮಸ್ಕರಿಸ್ತಾರೆ. ಅವರ ಪೀಠಕ್ಕೆ, ಅವರ ಸ್ಥಾನಕ್ಕೆ, ಅವರ ವೇದವ್ಯಾಸರ ಪ್ರತಿನಿಧಿಯಾಗಿ ಅವರಿಗೆ ಗೌರವಿಸ್ತಾರೆ. ಸೊ ಎಲ್ಲರೂ ನಿಂತರು. ಆದ್ರೆ ಬಂದದ್ದು ಯಾರಲ್ಲಿ? ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಪರಮ ಪುರುಷ ಬಲರಾಮನು ಬಂದದ್ದು. ಸೊ ಬಲರಾಮನು ಬಂದಾಗ ರೋಮಹರ್ಷಣ ಸೂತ ಕೂತೇ ಇದ್ದಾರೆ ಅವರ ಆಸನದಲ್ಲಿ. ಅವರ ಪ್ರವಚನ ಕೊಡೋ ಇದ್ರಲ್ಲೇ ಇದ್ದಾರೆ ಅವರು. ನಾನು ಎದ್ದು ನಿಲ್ಲುವ ಅವಶ್ಯಕತೆ ಇಲ್ಲ ಅಂತಿದ್ದಾರೆ. ಸೊ ಬಲರಾಮರು ಸ್ವಲ್ಪ ಇದು ನೋಡಿದ್ರು, ಅವರಲ್ಲಿ ಸ್ವಲ್ಪ ಅಹಂಕಾರ ಇದೆ ಅವರಲ್ಲಿ ಸ್ವಲ್ಪ. ನೋಡಿ, ಅವರೇನು ದೊಡ್ಡ ದುರಹಂಕಾರಿ ಅಲ್ಲ ನಮ್ಮ ತರ. ನಾವು ಸ್ವಲ್ಪ ಇದು ಒಂದು ಶಕ್ತಿ ಸಿಕ್ಕಿದ್ರೆ, ಒಂದು ಸ್ಥಾನ ಸಿಕ್ಕಿದ್ರೆ ನಾವು ಅಹಂಕಾರ ಬಂದ್ಬಿಡುತ್ತೆ ನಮಗೆ. ಕ್ಷಣಕ್ಕೆ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಆತರ ಅಲ್ಲ, ರೋಮಹರ್ಷಣ ದೊಡ್ಡ ವ್ಯಕ್ತಿನೇ. ಆದರೂ ಸ್ವಲ್ಪ ಬಹಳ ಸ್ವಲ್ಪ ಅಷ್ಟೇ ನೋಡಿದ್ದು ಬಲರಾಮರು. ಅದೇ ಬಲರಾಮರು ಅವತರಿಸಿದ್ದು ಧರ್ಮದ ಸ್ಥಾಪನೆಗೆ. ಅವರ ಒಂದು ಇದರಲ್ಲಿ ಉಪಸ್ಥಿತಿಯಲ್ಲಿ ಈ ರೀತಿ ಆಗ್ತಾ ಇದೆ ಅಂದ್ರೆ ಅವರು ತಕ್ಷಣ ಅವರು ಅದನ್ನು ಸರಿ ಮಾಡೋದು. ಅವರ ರೀತಿ ಬಲರಾಮರು ಮಾಡೋದು, ಅವರ ರೀತಿ ಅವಧೂತ. ಒಂದು ಚಿಕ್ಕ ತಪ್ಪಿಗೆ ಅವರು ಆ ರೋಮಹರ್ಷಣನನ್ನು ಅವರ ಒಂದು ಹುಲ್ಲು ಕಡ್ಡಿಯಿಂದಾನೇ ಅವರ ಜೀವವನ್ನು ತೆಗೆದುಬಿಟ್ಟು. ಸೊ ನಂತರ ಎಲ್ಲ ಋಷಿಮುನಿಗಳು ಇದೇನು ಇದು, ಎಷ್ಟು ದೊಡ್ಡ ಒಂದು ಅನಾಹುತಿ ಈ ರೀತಿ. ಸೊ ಮತ್ತೆ ನೀವು ಮಾಡಿದ್ದು, ನೀವು ಪರಮಪುರುಷ, ನೀವು ಮಾಡಿದ್ದೆಲ್ಲವೂ ಸರಿಯೇ, ಸೊ ನೀವೇ ಇದನ್ನು ಸರಿ ಮಾಡಿ ಹೇಗೆ ಮತ್ತೆ. ಸೊ ಬಲರಾಮರು ಮತ್ತೆ ರೋಮಹರ್ಷಣನನ್ನು ಪುನರ್ಜೀವನಿಸ್ಬೇಕಾ ನಾನು ಕೇಳ್ತಾರೆ. ಅವ್ರು ಹೇಳ್ತಾರೆ, ಋಷಿಮುನಿಗಳು ಬೇಡ, ನೀವು ಮಾಡಿದ್ದೆಲ್ಲ ಸರಿಯೇ, ವಾಟ್ ಎವರ್ ಯು ಹ್ಯಾವ್ ಡನ್ ಇಸ್ ಪರ್ಫೆಕ್ಟ್. ಭಗವಂತನ ಏನ್ ಮಾಡಿದ್ರು ಕೂಡ ಅದು ಸರಿಯೇ, ಪ್ರತಿಯೊಬ್ಬರ ಲಾಭಕ್ಕೆ ಅದು, ಪ್ರತಿಯೊಬ್ಬರ ಒಳ್ಳೇದಕ್ಕೆ ಅದು. ಸೊ ಹಾಗೆ ಬಲರಾಮನು ಆಯ್ತು, ತಾವು ಅವನ ಮಗನಿಗೆ ನಾನು ಎಲ್ಲ ಆಶೀರ್ವಾದ, ನೀವು ಕೊಟ್ಟಿದ್ದ ಆಶೀರ್ವಾದ ಇತ್ತು. ಇವರು ಸಾವಿರಾರು ವರ್ಷ ಇವರು ಬದುಕಿ ಈ ಪುರಾಣಗಳ ಇದನ್ನು ವಿವರಣೆ ಮಾಡಬೇಕು ಅಂತ, ಈ ಧರ್ಮ ಕಾರ್ಯ ಮುಂದುವರಿಸಬೇಕು ಅಂತ, ಅದೆಲ್ಲ ನಿಮ್ಮ ಬ್ಲೆಸ್ಸಿಂಗ್ ನಾನು ಅವ್ರ ಮಗನಿಗೆ ವರ್ಗಾವಣೆ. ಯಾಕಂದ್ರೆ ಮಗನು ಅಂದ್ರೆ ತಂದೆಯ ಪ್ರತಿನಿಧಿಯೇ, ತಂದೆ ಇದೆ. ಸೊ ಹಾಗೆ ರೋಮಹರ್ಷಣ ಸೂತನ ಕೊಟ್ಟ ಆಶೀರ್ವಾದವನ್ನು ಎಲ್ಲ ಋಷಿಮುನಿಗಳು ಅವರ ಮಗನಿಗೆ ಕೊಡ್ತಾರೆ. ಮತ್ತೆ ಭಗವಂತನಿಂದಲೇ ಅವರ ಅಂತ್ಯ. ಸೊ ಅವರ ಜೀವನ ಕೂಡ, ಅವರ ಏನು ಚಿಕ್ಕ ಒಂದು ದುರಹಂಕಾರ ಇತ್ತೋ, ಇನ್ನೊಂದಿತ್ತು, ಅವರ ದೋಷ ಇತ್ತೋ, ಅದು ಕೂಡ ನಿವಾರಣೆಯಾಗಿ ಅವ್ರ ಭಗವಂತನ ಪರಮಧಾಮನ ಅವರು ಕೂಡ ಸೇರ್ಕೊಂಡ್ರು ರೋಮಹರ್ಷರು. ಸೊ ಯಾರು ಕೂಡ ಅಲ್ಲಿ ನಷ್ಟ ಇಲ್ಲ. ಸೊ ಬಲರಾಮನ ಮಾಡಿದ್ದು, ಭಗವಂತನ ಮಾಡಿದ್ದು ಎಲ್ಲರಿಗೂ ಕೂಡ ಸರಿಯೇ. ಓಕೆ, ಇದು ಉತ್ತಮ ಅಧಮ ಇದು.
ನೆಕ್ಸ್ಟ್ ಇನ್ನೇನಾದ್ರು ಕ್ವೆಶನ್ಸ್ ಯಾರಾದ್ರೂ ಏನಾದ್ರು ಮಾಡ್ತೀರಾ? ಡಿಸ್ಕಸ್ ಮಾಡ್ಬೇಕಾ ಈ ಚಾಪ್ಟರ್ ಅಲ್ಲಿ? ಇಲ್ಲಾಂದ್ರೆ 15 ಚಾಪ್ಟರ್ ಹೋಗೋಣ, ಅಟ್ಲೀಸ್ಟ್ ಇನ್ನೊಂದು ಚಾಪ್ಟರ್ ಆದ್ರೂ ಮುಗಿಸೋಣ ಇವತ್ತು. ಇದು ಬಲರಾಮ ಭಕ್ತರ ರಕ್ಷಕ ಎಂದು ಏಕೆ ಉಲ್ಲೇಖಿಸಲಾಗಿದೆ? ಅದು ಚೈತನ್ಯ ಮಹಾಪ್ರಭು ಜೋಗಾಯಿ ಮಾದಾಯಿ ಒಂದೇ ಕಾರಣನಾ ಪ್ರಭುಜಿ, ಬೇರೆ ಇಲ್ವಾ? ಓಕೆ, ಇದು ಭಾಷ್ಯದಲ್ಲಿ ಭಾವಾರ್ಥದಲ್ಲಿ ಶಿಲಪ್ರಪಾದ ಅದು ಹೇಳ್ತಾರೆ. ಇಲ್ಲಿ ಯಾವ್ದು ವಿಶ್ಲೇಷಣೆ ಇದು? ಓಕೆ, ಇದು 5ನೇ ಪ್ರಶ್ನೆ. 29 ಒಂದೇ ಕಾರಣ ಇಲ್ಲಿ ಇದರಲ್ಲಿ ಅದು, ಯಾಕಂದ್ರೆ 29 Balarama mentioned as protector of the devotees. Okay, sorry, ಮಧುಮಯಿ ಮಾತಾಜಿ ಏನಾದ್ರು ಹೇಳ್ತೀರಾ? ಪ್ರಭುಜಿ, ಅದಕ್ಕೆ ಅಂದ್ರೆ ಬಲರಾಮನ ಅನುಗ್ರಹ ಇಲ್ಲದಿದ್ರೆ ಯಾರು ಕೂಡ ಅವರು ಗುರುತತ್ವ ಅವರು ಇಲ್ಲದಿದ್ರೆ, ಅವರ ಸಹಾಯ ಇಲ್ಲದಿದ್ರೆ ಯಾರು ಕೃಷ್ಣನನ್ನ ಸಮೀಪಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಬಲರಾಮನು ಭಗವಾನ್ ಶ್ರೀ ಕೃಷ್ಣನ ಕೃಪಾಶಕ್ತಿ, ಅವನ ಅವತಾರ. ಹಾಗಾಗಿ ಗುರು ತತ್ವ ಆಗಿರೋದ್ರಿಂದ ಅವರು ಎಲ್ಲರದ್ದು ಪ್ರೊಟೆಕ್ಟಿಂಗ್ ಆಫ್ ಡಿವೋಟೀಸ್. ಅದು ಒಂದು ಪಾಯಿಂಟ್ ಇದೆ ಪ್ರಭುಜಿ. ಮತ್ತೆ ಜಗಾಯಿ ಮದಾಯಿ ಉದ್ಧಾರ ಮಾಡಿದ್ದಾರೆ, ಅದು 2ನೇ ಪಾಯಿಂಟ್. ಅದಕ್ಕೆ ಹೇಳಬಹುದು, ಚೈತನ್ಯ ಮಹಾಪ್ರಭುಗೆ ಹೇಳಿದ್ದಾರೆ ಅವರು, ಅಂದ್ರೆ ಅವ್ರ ಮೇಲೆ ಇದನ್ನ ಸುದರ್ಶನ ಚಕ್ರ ಎತ್ತಬೇಡಿ ನೀವು, ಅವರಿಗೆ ಕೃಪೆ ತೋರಿಸಿ ಅಂತ. 2 ಪಾಯಿಂಟ್ ಇದೆ ಪ್ರಭುಜಿ. ಸೊ ಭಾವಾರ್ಥದಲ್ಲಿ ಶಿಲಪ್ರಪಾದರು ಆ ಇನ್ಸ್ಟೆನ್ಸ್ ತಗೊಂಡಿದ್ದಾರೆ ನಮಗೆ, ಯಾಕಂದ್ರೆ ಜಗಾಯಿ ಎಲ್ಲ ಭಕ್ತರಿಗೂ ಗುರು ಅಂತ ಅವರು. ಜಗಾಯಿ ಮದಾಯಿ ಒರಿಜಿನಲ್ ಆಗಿ ನಾವೆಲ್ಲರೂ ಭಕ್ತರೇ, ಆದ್ರೆ ಏನ್ ಮಾಡೋದು, ಈಗ ಮಾಯೆಯ ಪ್ರಭಾವದಿಂದ ನಾವು ಅಭಕ್ತರಾಗಿ, ನಾಸ್ತಿಕರಾಗಿ, ನಾವು ಅಸುರರಾಗ್ಬಿಟ್ಟಿದ್ದೇವೆ ನಾವು. ಸೊ ನಮ್ಮನ್ನು ಉದ್ಧರಿಸಲಿಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಬಂದಿರೋದು. ಸೊ ಇನ್ನೂ ಹೆಚ್ಚಾಗಿ ಶ್ರೀ ಚೈತನ್ಯ ಮಹಾಪ್ರಭು ತನ್ನ ಕೃಪೆಯನ್ನು ತನ್ನ ಮೊದಲ ವಿಸ್ತರಣೆಯಾದ ನಿತ್ಯಾನಂದ ಪ್ರಭು ಅವರ ಮೂಲಕ ಕೊಡೋದು. ಸೊ ಶಚಿಸುತ ಹೊಯ್ಲಸೆ ಬ್ರಜೇಂದ್ರ ನಂಜನಯೇ ಶಚಿಸುತ ಹೊಯ್ಲಸೆ ಬಲರಾಮ್ ಹೊಯ್ಲ ನಿತಾಯ್. ಆ ಬ್ರಜೇಂದ್ರ ನಂದನ ನಂದ ಮಹಾರಾಜನ ಮಗನಾದ ಕೃಷ್ಣನು ಚೈತನ್ಯ ಮಹಾಪ್ರಭು ಅವತರಿಸಿದ್ದಾರೆ. ಈ ಬಲರಾಮನು ನಿತ್ಯಾನಂದ ಪ್ರಭುವಾಗಿ ಅವತರಿಸಿದ್ದಾರೆ. ಸೊ ಇವರು ಅಷ್ಟು ಏನ್ ಹೇಳ್ತಾರೆ, ಅಧಮರು ಅವರಾಗಿತ್ತು. ಯಾರು? ಜಗಾಯಿ ಮದಾಯಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಆದರೆ ಅವರ ವ್ಯವಹಾರಗಳು, ಅವರ ಚಟುವಟಿಕೆಗಳು ಎಲ್ಲ ಪಾಪ ಕಾರ್ಯಗಳು, ದೊಡ್ಡ ಗೂಂಡಾಗಳು. ಸೊ ಹೀಗೆ ಅಷ್ಟು ಇದು ದ್ವೇಷದ ವ್ಯಕ್ತಿಗಳು, ಅಷ್ಟು ಅಸೂಯೆ, ಅಷ್ಟು ಕ್ರೂರಿಗಳು. ಆ ವ್ಯಕ್ತಿಗಳನ್ನು ನಿತ್ಯಾನಂದ ಪ್ರಭು ಉದ್ಧರಿಸಿದರು. ಮೊದಲಿಗೆ ಹೋಗಿ ಅವ್ರಿಗೆ ಕೇಳಿದ್ದು ಹರಿನಾಮವನ್ನು ನೀವು ಹೇಳಿ ಅಂತ, ಅವ್ರು ಒಪ್ಪಲಿಲ್ಲ. ನೆಕ್ಸ್ಟ್ ಡೇ ಮತ್ತೊಮ್ಮೆ ಹೋದ್ರು. ಮತ್ತೊಮ್ಮೆ ಹೋದಾಗ ಕೂಡ ಅವರು ಮದಾಯಿ ಜಗಾಯಿ ಮದಾಯಿ ಅದ್ರಲ್ಲಿ ಒಬ್ಬರು ಅವರು ತನ್ನ ಕುಡಿತಾ ಇದ್ದ ಹೆಂಡದ ಇದನ್ನೇ ಅವರ ತಲೆ ಮೇಲೆ ಮುಡಿದಾಗ, ಆದರೂ ಕೂಡ ನಿತ್ಯಾನಂದ ಪ್ರಭು ಅವರಿಗೆ ಮತ್ತೆ ನೀವು ಹರಿನಾಮ ಹೇಳಿ, ಮರಿನಾಮ ಹೇಳಿ ಅಂತ ಚೈತನ್ಯ ಮಹಾಪ್ರಭು ಅವ್ರು ಕೊಲ್ಲಬೇಕು ಅಂತ ಸುದರ್ಶನವನ್ನು ಆಹ್ವಾನಿಸಿದರು. ಇನ್ನೇನ್ ಸುದರ್ಶನ ಬರ್ತಾ ಇದೆ, ಇನ್ನು ಜಗಾಯಿ ಮದಾಯಿ ಅಷ್ಟೇ ಫಿನಿಶ್. ಆದ್ರೆ ನಿತ್ಯಾನಂದ ಪ್ರಭು ಅವ್ರನ್ನ ಉಳಿಸಿದ್ರು. ಸೊ ನಿತ್ಯಾನಂದ ಪ್ರಭು ಕೃಪೆ ನಾವು ನೋಡ್ಬೋದು. ನಾವು ಇಷ್ಟು ನಾವು ಕಲಿಯುಗದಲ್ಲಿ ಪತಿತಾತ್ಮರಾಗಿದ್ರು ಕೂಡ ಎಲ್ಲ ಪ್ರಭುಪಾದರು ಹೇಳ್ತಾರೆ, ಆಗ ನಿತ್ಯಾನಂದ ಪ್ರಭು ಚೈತನ್ಯ ಅವರು ಒಂದು ಜಗಾಯಿ ಮದಾಯನ್ನ ಅವರು ಉದ್ಧರಿಸಿದರು. ಈಗ ನಮ್ಮ ಈ ಕೃಷ್ಣ ಪ್ರಜ್ಞಾ ಆಂದೋಲನ, ಈಗ ನಾವು ಕೃಷ್ಣ ಕಾನ್ಶಿಲ ಪ್ರಭುಪಾದ ಸ್ಟಾರ್ಟ್ ಮಾಡಿದ್ದು, ನಾವೆಲ್ಲರೂ ಆಕ್ಚುಲಿ ಜಗಾಯಿ ಮದಾಯಿಗಳು. ಸೊ ನಮ್ಮ ಜೀವನ ನಾವು ನೋಡಿದ್ರೆ ನಮ್ಮದು ಎಷ್ಟು ರೀತಿಯ ಪಾಪ ಚಟುವಟಿಕೆಗಳು, ಎಷ್ಟು ರೀತಿಯ ಅಪರಾಧಗಳು, ಇದು ಎಷ್ಟು ರೀತಿಯ ಎಷ್ಟು ಅಧಮರು. ಸೊ ಹೇಳ್ತಾರೆ ಈ ಒಂದು ಇದರಿಂದ ಈಗ ಅವರ ಕೃಪೆಯಿಂದ, ಚೈತನ್ಯ ಮಹಾಪ್ರಭು ಕೃಪೆಯಿಂದ, ನಿತ್ಯಾನಂದ ಪ್ರಭು ಕೃಪೆಯಿಂದ ಈಗ ಥೌಸಂಡ್ಸ್ ಆಫ್ ಜಗಾಯ ಮದಾಯಿ, ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಜಗಾಯ ಮದಾಯರು ಅವರು ಉದ್ಧಾರ ಆಗ್ತಾರೆ. ಇದು ಬಲರಾಮ, ಶ್ರೀ ಬಲರಾಮ ಮೂಲಕ ಮಾತಾಜಿ ಹೇಳಿದಾಗೆ ಆದಿಗುರು, ಮೊದಲ ಗುರು. ಸೊ ಭಗವಂತ ನಮ್ಗೆ ಕೃಷ್ಣನ ಕರುಣೆಯನ್ನು ತೋರಿಸೋದು ಬಲರಾಮನ ಮೂಲಕ, ಗುರುಗಳ ಮೂಲಕ ತೋರಿಸೋದು. ಈ ಇನ್ಸ್ಟೆನ್ಸ್ ಎಲ್ಲ ನೋಡ್ಬೋದು ನಾವು. ನಿತ್ಯಾನಂದ ಪ್ರಭು ಯಾರು? ಕಾಲ ಕೃಷ್ಣ ದಾಸ್.
ಕಾಲಕೃಷ್ಣದಾಸ್ ಚೈತನ್ಯ ಮಹಾಪ್ರಭು ಒಟ್ಟಿಗೆ ದಕ್ಷಿಣ ಭಾರತ ಇದಕ್ಕೆ ಬರ್ತಾರೆ. ಸೊ ಆಗ ಬಂದಾಗ ಇಲ್ಲಿ ಮಲಬಾರ್, ಇಲ್ಲೇ ನಾವು ಮಂಗಳೂರಲ್ಲಿ ಇದ್ದೇವೆ, ನಾರ್ತ್ ಕೇರಳ ಮಲಬಾರ್ ಇದೆ, ಇಲ್ಲಿ ಹತ್ರನೇ ಸ್ಥಳ. ಬಟ್ಟತಾರಿ ಅಂತ ಯಾವುದೋ ಒಂದು ಇದು ಅವರು ಹೇಳ್ತಾರೆ. ಅವ್ರು ಜಿಪ್ಸಿ ತಾನೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಒಂದು ಅವರದೇ ರೀತಿಯ ಮಂತ್ರ ತಂತ್ರಗಳು, ಎಷ್ಟೋ ಜನ ಇದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಇರೋ ತಂತ್ರದ ಇದು ಕೇರಳ ಇದೆಲ್ಲ. ಸೊ ಇವರು ಆಚರಣೆಯಲ್ಲಿ ಅವರನ್ನು ಒಂದು ಹೆಂಗಸರಿನಿಂದ ಅವರ ಕಾಲಕೃಷ್ಣದಾಸನ್ನು ಮೋಡಿ ಮಾಡ್ತಾರೆ ಸ್ವಲ್ಪ. ಮತ್ತೆ ಅದೇ ಚೈತನ್ಯ ಮಹಾಪ್ರಭು ಖುದ್ದಾಗಿ ಹೋಗಿ ಕಾಲಕೃಷ್ಣದಾಸನ ಅಲ್ಲಿಂದ ಅವ್ರು ಪಾರು ಮಾಡ್ತಾರೆ ಅವ್ರನ್ನ. ಆದರೆ ಮತ್ತೆ ಜಗನ್ನಾಥಪುರಿಗೆ ಬಂದ್ಮೇಲೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಹೋಗು, ನನ್ನ ಮುಖ ತೋರಿಸ್ಬೇಡ, ನೀನು ನನ್ನ ಸಂಗಡಿಗನಾದರೂ ನೀನು ಇಷ್ಟು ಈ ರೀತಿಯ ಚಟುವಟಿಕೆ ನೀನು ಮಾಡಿದ್ದು ನೀನು. ಸೊ ಕಾಲಕೃಷ್ಣದಾಸ್ಗೆ ಆಕಸ್ಮಿಕವಾಗಿ ಒಂದು ಮಿಸ್ಟೇಕ್, ಒಂದು ತಪ್ಪು ಆಯ್ತು. ಆದರೆ ಹೇಳ್ತಾರೆ, ಆಗ ನಿತ್ಯಾನಂದ ಪ್ರಭು ಒಂದು ಪ್ಲಾನ್ ಮಾಡಿ ಅವರಿಗೆ ಮತ್ತೆ ಸೇವೆ, ಹೋಗು ನೀನು ಶಚಿದೇವಿ, ಶಚಿ ಮಾತಾ ಚೈತನ್ಯ ಮಹಾಪ್ರಭು ಅವರ ತಾಯಿ, ಅವರ ಆಶ್ರಯದಲ್ಲಿ ನೀನು ಹೋಗು. ಅಲ್ಲಿ ಹೋಗಿ ಚೈತನ್ಯ ಮಹಾಪ್ರಭು ಎಲ್ಲ ದಕ್ಷಿಣ ಭಾರತದಲ್ಲಿ ಲೀಲೆಗಳು ನೀನೇ ನೋಡಿರೋದು, ನಿನಗೆ ಗೊತ್ತು ಚೈತನ್ಯ ಮಹಾಪ್ರಭು ಮಾಡಿದ ಚಮತ್ಕಾರ. ದಕ್ಷಿಣ ಭಾರತದಲ್ಲಿ ಬಂದಾಗ ಅವರು ಹೇಗೆ ಹರಿನಾಮವನ್ನು ಒಂದು ಹಳ್ಳಿಯಲ್ಲಿ ಅವರು ಪ್ರಚಾರ ಮಾಡಿದ್ದು, ಅವರು ಕೊಟ್ಟಿದ್ದ ಕೃಪೆ ಅವರು ನವದ್ವೀಪದಲ್ಲೂ ಕೊಟ್ಟಿರ್ಲಿಲ್ಲ ಚೈತನ್ಯ ಮಹಾಪ್ರಭು. ಅವರು ದಕ್ಷಿಣ ಭಾರತಕ್ಕೆ ಬಂದ ಕೃಪೆ ಕರುಣೆ. ಸೊ ಅದನ್ನೆಲ್ಲ ಆ ಲೀಲೆಗಳು, ದಿವ್ಯ ಲೀಲೆಗಳನ್ನು ಅಲ್ಲಿರೋ ಭಕ್ತರಿಗೆ ವಿವರಿಸು ಅಂತ ಅವರಿಗೆ ಕಳಿಸ್ತಾರೆ. ಅವರ ಶಚಿಮಾತ, ಅವರ ತಾಯಿ, ಅವರ ಆಶ್ರಯದಲ್ಲಿ ಇದ್ದ ನೀನು ಭಕ್ತಿನ ಮುಂದುವರಿಸ್ತಾನೆ. ಸೊ ನಿತ್ಯಾನಂದ ಪ್ರಭು ತುಂಬಾ ಕರುಣಾಮಯಿ ನಿತ್ಯಾನಂದ ಪ್ರಭು. ಸೊ ನಿತ್ಯಾನಂದ ಪ್ರಭು ಅವರ ಮೂಲಕ ನಮ್ಗೆ ಚೈತನ್ಯ ಮಹಾಪ್ರಭು ಕೃಪೆ ಸಿಗುತ್ತೆ. ಚೈತನ್ಯ ಮಹಾಪ್ರಭು ಕೃಪೆ ಮೂಲಕ ನಮಗೆ ರಾಧಾಕೃಷ್ಣ ಅವರ ಆಶ್ರಯ ಸಿಗುತ್ತೆ. ನಮಗೆ ಇದು ಮಾರ್ಗ, ಇದು ದಾರಿ. ಇದು ನೇರವಾಗಿ ಡೈರೆಕ್ಟ್ ಆಗಿ ನಮ್ಗೆ ರಾಧಾಕೃಷ್ಣ ಸಿಗೋದಿಲ್ಲ. ನಮ್ಗೆ ರಾಧಾಕೃಷ್ಣ ಸಿಗ್ಬೇಕು, ಅವ್ರ ಆಶ್ರಯ ಸಿಗ್ಬೇಕು ಅಂದ್ರೆ ನಮ್ಗೆ ಚೈತನ್ಯ ಮಹಾಪ್ರಭು ನಮ್ಗೆ ಕೃಪೆ ಕೊಡ್ಬೇಕು. ಚೈತನ್ಯ ಮಹಾಪ್ರಭು ಕೃಪೆ ನಮ್ಗೆ ಕೊಡ್ಬೇಕು ಅಂದ್ರೆ ನಮಗೆ ನಿತ್ಯಾನಂದ ಪ್ರಭು ನಮ್ಗೆ ಕೃಪೆ ಕೊಡ್ಬೇಕು. ಸೊ ನಿತ್ಯಾನಂದ ಪ್ರಭು ಹಾಗೆಯೇ ಅವರ ಗುರು ಪರಂಪರೆ ಅಲ್ಲಿ ಆಚಾರ್ಯರು, ಗುರು ಪರಂಪರೆ, ನಮ್ಮ ಇಮಿಡಿಯೇಟ್ ಗುರು, ನಮ್ಮ ದೀಕ್ಷೆ ಗುರು, ನಮ್ಮ ಅವರ ಆಶ್ರಯ, ಮತ್ತೆ ಅವರ ಒಂದು ಕೃಪೆಯಿಂದ ಎಷ್ಟೋ ಶಿಕ್ಷಾ ಗುರುಗಳು, ಎಷ್ಟೋ ವೈಷ್ಣವರು, ಇವರ ಕೃಪೆ, ಹೀಗೆ ನಮಗೆ ಅವರ ಕೃಪೆ ಸಿಗುತ್ತೆ. ನಮಗೆ ಭಕ್ತವತ್ಸಲ. ಸೊ ನಿತ್ಯಾನಂದ ಬಲರಾಮನು ಭಕ್ತವತ್ಸಲ ಅಂತ ಹೇಳಿ, ಪ್ರೊಟೆಕ್ಟರ್, ಭಕ್ತ ರಕ್ಷಕ, ಪ್ರೊಟೆಕ್ಟರ್ ಆಫ್ ದ ಡಿವೋಟೀಸ್. ಓಕೆ, ಸೊ ಇನ್ನೊಂದು ಅಧ್ಯಾಯಕ್ಕೆ ಹೋಗೋಣ ಅನ್ಸುತ್ತೆ, ಚಾಪ್ಟರ್ 15. ಪಾಂಡವರ ಸಕಾಲಿಕ ನಿವೃತ್ತಿ. ಸೊ ಈ ವಿಷಯ ಕೇಳಿದ್ದೆ ಯುಧಿಷ್ಠಿರ ಮಹಾರಾಜರು. ಕೊನೆಗೆ ಅವ್ರಿಗೆ ಆಯ್ತು, ಇನ್ನ ಕೃಷ್ಣ ಅವರ ಇಲ್ಲಿಂದ ಅಂತರ್ಧಾನ ಆಗಿರ್ಬೇಕು ಗೊತ್ತು ಅವ್ರಿಗೆ. ಸೊ ಈಗ ಅರ್ಜುನನು ಈ ಅಧ್ಯಾಯದ ಮೊದಲಿಗೆ ಅವರು ವಿವರಿಸ್ತಾರೆ, ಹೇಳ್ತಾರೆ. ಸೊ ಆ ಪರಮ ಪುರುಷ ಕೃಷ್ಣನ ಸ್ಮರಣೆ ಅವರು. ಸೊ ನನ್ನಲ್ಲಿ ಏನು ಶಕ್ತಿ ಇತ್ತು, ನಾನು ಹೇಗೆ ಇಷ್ಟು ಗಾಂಡೀವ ಆಯುಧವನ್ನು ಇಟ್ಕೊಂಡು ನಾನು ಎಲ್ಲರಿಗೂ ಎದುರಿಸಿದ್ದು ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಸೊ ಯಾವತ್ತೂ ಅವರು ಪರಾಜಯ ಪಡೆದವರೇ ಇಲ್ಲ. ಅವರನ್ನು ಕೃಷ್ಣ ಅರ್ಜುನನ ಎದುರಿಸಿದ್ದು. ಮತ್ತು ಅವರು ಅಂತ ವ್ಯಕ್ತಿಗಳು ಕೂಡ ಅರ್ಜುನನನ್ನು ಅವ್ರು ಹೇಳ್ತಾರೆ, ಏನು ಕೂಡ ಅವರು ಹಾನಿ ಮಾಡಕ್ಕಾಗ್ಲಿಲ್ಲ. ಅವರು ಎಷ್ಟೋ ಅಂದ್ರೆ ಹೇಳ್ತಾರೆ, ಒಂದು ಕೂದಲು ಇದು ಕೂಡ ಮೋಸ್ಟ್ಲಿ ಕರ್ಣ ಅವರೊಂದು ಹೆಲ್ಮೆಟ್ ಇದನ್ನು ಇದು ಮಾಡಿದ್ರೇನೋ ಅರ್ಜುನನಿಗೆ, ಅದು ಬಿಟ್ರೆ ಅರ್ಜುನನಿಗೆ ಏನೂ ಆಗ್ಲಿಲ್ಲ. ಭೀಷ್ಮ ಇವರು ಕೂಡ ಮಾಡೋವಾಗ ಅಂತ ಹೇಳ್ತಾರೆ, ಕೃಷ್ಣನಿಗೆ ಅವರು ಎಷ್ಟು ಇದನ್ನು ಕೊಡ್ತಾರೆ ಆ ತರ. ಆದ್ರೆ ಅರ್ಜುನನಿಗೆ ಕೃಷ್ಣ ಸಂಪೂರ್ಣ ರಕ್ಷಣೆ, ಪರ್ಥಸಾರಥಿಯಾಗಿ ಕೊಟ್ಟದ್ದು. ಸೊ ಕೃಷ್ಣನು ಆ ರೀತಿ ಅರ್ಜುನನಿಗೆ ರಕ್ಷಣೆ ಕೊಟ್ಟದ್ದು, ಅರ್ಜುನನಿಗೆ ಆ ರೀತಿಯ ಒಂದು ಶಕ್ತಿಯನ್ನು ಕೊಟ್ಟದ್ದು. ಅದು ಹೇಳ್ತಾರೆ ಅವರು, ಅರ್ಜುನ ಹೇಗೆ ಪ್ರಹ್ಲಾದ ಮಹಾರಾಜರು, ಭಕ್ತ ಪ್ರಹ್ಲಾದರು
ನರಸಿಂಹದೇವರು ಹೇಗೆ ರಕ್ಷಣೆ ಮಾಡಿದ್ರು ಹಾಗೆ ನನಗೆ ಕೃಷ್ಣನ ರಕ್ಷಣೆ ಮಾಡಿದ್ರು. ಹಾಗೆಯೇ ನನಗೆ ಆ ಶಕ್ತಿ, ನನಗೆ ಯಾರು ಸಮವಿಲ್ಲವಾಗಿ ನನ್ನನ್ನು ಮಾಡಿದ್ದು ಯಾರು, ಶಿವನು ಕೂಡ ಇವನ ಶಕ್ತಿಯನ್ನು ನೋಡ್ಲಿಕ್ಕೆ ಮತ್ತೆ ಇವರಿಗೆ ಆಶೀರ್ವದಿಸ್ಲಿಕ್ಕೆ ಬಂದು ಒಂದು ಬೇಡನ ರೂಪದಲ್ಲಿ ಬಂದು ಶಿವನನ್ನೇ ಅವರು ಸೋಲಿಸಿದರು. ಯಾರು, ಅರ್ಜುನನು. ಒಂದು ಹಂದಿಯನ್ನು, ಕಾಡು ಹಂದಿಯನ್ನು ಅವರು ಇಬ್ಬರು ಕೂಡ ಅದು ಕೊಂದ ಇದು ಸನ್ನಿವೇಶ ಅದರಲ್ಲಿ, ಮತ್ತೆ ಬೇಡನ ರೂಪದಲ್ಲಿರುವ ಶಿವನನ್ನು ಕೂಡ ಅವರು ಎದುರಿಸಿ ಅವರ ವಿರುದ್ಧ ಅವರು ಜಯಿಸಿದ್ದು, ಮತ್ತೆ ಅವರು ಪಾಶ್ಕೋತಾಸ್ತ್ರವನ್ನು ಕೊಟ್ಟದ್ದು. ಸೊ ಈ ರೀತಿ ಶಕ್ತಿ ಸಾಮರ್ಥ್ಯ ಅರ್ಜುನನಿಗೆ. ಮತ್ತೆ ದೇವತೆಗಳು ಆ ಕಾಂಡವ ಫಾರೆಸ್ಟ್, ಕಾಂಡವ ಅರಣ್ಯ, ಅದನ್ನು ಅಗ್ನಿದೇವರಿಗೆ ಅವರಿಗೆ ಪೋಷಣೆಗೋಸ್ಕರ. ಸೊ ಅವರು ಕೇಳಿದಾಗ ಇವರು ಇಂದ್ರದೇವರನ್ನೆಲ್ಲ ಅವರು ವಿರೋಧಿಸಿಕೊಂಡು ಅವರನ್ನೆಲ್ಲೋ ಸೋಲಿಸಿದರು. ವಜ್ರಾಯುಧವನ್ನೇ ಇರುವ ಇಂದ್ರದೇವ, ದೇವತೆಗಳ ರಾಜ. ಸೊ ಎಲ್ಲ ದೇವತೆಗಳನ್ನು ಕೂಡ ಅವರು ಸೋಲಿಸಿದರು. ಸೊ ಇದು ಅರ್ಜುನನ ಪರಾಕ್ರಮ. ಮತ್ತೆ ಅದರ ನಂತರ ಅದೇ ಸನ್ನಿವೇಶದಲ್ಲಿ ಮಾಯಾದಾನವ ಅವರ ರಕ್ಷಣೆ ಮಾಡಿದ್ದೀವರು. ನಂತರ ಉನ್ನತ ಲೋಕಗಳಿಗೆ ಹೋಗಿ, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಕೂಡ ಎಷ್ಟು ಅಸುರರನ್ನು ಕೊಂದದ್ದು ಯಾರು, ಇವರಿಗೆ ಇಂದ್ರನಿಗೆ ಬೇರೆ ದೇವತೆಗಳಿಗೆ ಸಾಧ್ಯವಾಗದೇ ಇರೋ ಅಸುರರನ್ನು ಕೊಂದದ್ದು. ಆಕ್ಚುಲಿ ಕೃಷ್ಣನು ಬಹಳ ಕೆಲಸಗಳನ್ನು ಅರ್ಜುನನ ಮೂಲಕ ಮಾಡಿಸಿ ಅರ್ಜುನಿಗೆ ಆ ಶಕ್ತಿ ಕೊಟ್ಟು ಮಾಡಿದ್ದು. ಸೊ ಅರ್ಜುನನು ಇದನ್ನೆಲ್ಲ ಸ್ಮರಿಸ್ತಾ ಇದ್ದಾರೆ. ಸ್ಮರಣೆ ಮಾಡ್ತಾ ಅವ್ರು ಹೇಳ್ತಾರೆ, ಯಾರ ಕಾರಣದಿಂದ ಇಷ್ಟು ನಾನು ಶಕ್ತಿಶಾಲಿಯಾಗಿದ್ದೆ, ಇಷ್ಟು ರೀತಿಯಲ್ಲಿ ನನ್ನ ಒಂದು ವಿಶೇಷ ಸ್ಥಾನ, ನನಗೆ ಅಷ್ಟು ಕೀರ್ತಿ ಇತ್ತು, ಆ ವ್ಯಕ್ತಿ ಇವಾಗ ನನ್ನೊಟ್ಟಿಗೆ ಇಲ್ಲ. ಸೊ ಯಾರು ಕಾರಣ? ಕೃಷ್ಣನು, ಪರಮಪುರುಷ. ಸೊ ಶುದ್ಧ ಭಕ್ತರು ಅವರಿಗೆ ಗೊತ್ತು, ಅವರು ಸ್ವತಂತ್ರರಲ್ಲ, ಸ್ವತಂತ್ರವಾಗಿ ಯಾರು ಕೂಡ ಶಕ್ತಿ ಇಲ್ಲ, ಆ ಕೀರ್ತಿ ಇಲ್ಲ, ಆ ಇದು ಇಲ್ಲ, ಏನೂ ಇಲ್ಲ. ಸೊ ಪ್ರತಿಯೊಂದು ಕೂಡ ಕೃಷ್ಣನಿಗೆ ಸೇರಿರೋದು. ಕೃಷ್ಣನಿಗೆ ಕೃಪೆಯಿಂದ, ಅವನ ಅನುಗ್ರಹದಿಂದ, ಅವನಿಂದಲೇ ಈ ಒಂದು ಶಕ್ತಿನೋ, ಈ ಒಂದು ಬುದ್ಧಿನೋ, ಈ ಒಂದು ಯಾವ ವಿಶೇಷ ಗುಣವೂ ಕೂಡ ಅವನಿಂದಲೇ ಬರ್ತಾ ಇದೆ ಅಂತ ಅರ್ಜುನನಿಗೆ ಸಂಪೂರ್ಣ ಇದು ಇದೆ. ಅರ್ಜುನನಿಗೆ ಯಾವತ್ತೂ ಒಂದು ಭ್ರಾಂತಿಯಲ್ಲಿಲ್ಲ. ಸೊ ನಾವೇನಾದ್ರು ಒಂದು ಚಿಕ್ಕ ಇದು ಮಾಡಿದ್ರು ಕೂಡ ನಾನ್ ಮಾಡಿದೆ, ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅರ್ಜುನನು ಆ ಸ್ಥಿತಿಯಲ್ಲಿಲ್ಲ. ಅರ್ಜುನನು ಸಂಪೂರ್ಣವಾಗಿ ಇದು ನಾನು ಕೃಷ್ಣನ ನಿಮಿತ್ತ ಅಂತ ಆ ಒಂದು ಭಾವನೆಯಲ್ಲೇ ಇದ್ದಾರೆ ಅರ್ಜುನ. ಸೊ ಈ ರೀತಿ ಅವರು ವ್ಯಕ್ತಪಡಿಸ್ತಾ ಹೇಳ್ತಾರೆ, ಹೇಗೆ ಒಂದು ದೇಹದ ಒಂದು ಮಹತ್ವ ಯಾವಾಗವರೆಗೂ ಒಂದು ಆತ್ಮ ಇರೋವರೆಗೂ, ಆತ್ಮ ಆ ಜೀವ ಅಂಶ ಬಿಟ್ಟೋದ್ರೆ ದೇಹಕ್ಕೆ ಏನು ಕೂಡ ಬೆಲೆ ಇಲ್ಲ, ಅದೇನು ಕೂಡ ಪ್ರಯೋಜನ ಇಲ್ಲ. ಒಂದೇ ಕ್ಷಣ ಈ ವ್ಯಕ್ತಿ ಇಷ್ಟು ದೊಡ್ಡ ದೊಡ್ಡ ನಾಯಕ, ಇಂಥ ದೊಡ್ಡ ನಾಯಕರು ನಾವು ಕೇಳಿದ್ವಿ ಹಿಂದೆ. ಅಲೆಕ್ಸಾಂಡರ್ ದ ಗ್ರೇಟ್, ನೆಪೋಲಿಯನ್, ನೆಪೋಲಿಯನ್ ಇಸ್ ಫ್ರಾನ್ಸ್ ಇಸ್ ನೆಪೋಲಿಯನ್. ಸೊ ಪ್ರಭುಪಾದರು ಕೇಳ್ತಾರೆ, ಎಲ್ಲಿ ನಿಮ್ಮ ಫ್ರಾನ್ಸ್ ಈಗಲೂ ಕೂಡ ಇದೆ, ಎಲ್ಲಿ ನೆಪೋಲಿಯನ್? ಸೊ ಎಲ್ಲ ಕೂಡ ಇತಿಹಾಸದ ಒಂದು ಹೆಸರುಗಳು ಅಷ್ಟೇ, ಎಲ್ಲ ವ್ಯಕ್ತಿಗಳು ಅಷ್ಟೇ. ಇತಿಹಾಸ ಕಾಲ ಎಲ್ಲವನ್ನೂ ಮುಗಿಸ್ಬಿಡುತ್ತೆ. ಲೆನಿನ್, ಸ್ಟಾಲಿನ್, ಎಂತ ಮುಸರೋನಿ, ಹಿಟ್ಲರ್, ಯಾರ್ಯಾರು ಎಲ್ಲೆಲ್ಲಿ, ಐಸನೋವರ್, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಕೆನಡಿ, ಎಲ್ಲ ಒಂದೊಂದು ಕ್ಷಣ ಅಷ್ಟೇ. ಇದು ಗಾಳಿ ನಾವು ಊದೋ ರೀತಿಯಲ್ಲಿ ಫಿನಿಶ್, ಎಲ್ಲವೂ ಕೂಡ ಮುಗಿದೋಗ್ಬಿಡುತ್ತೆ, ಯಾವ ವ್ಯಕ್ತಿಗಳು ಕೂಡ ಮುಗಿದೋಗ್ಬಿಡುತ್ತೆ. ಸೊ ಇವ್ರು ಹೇಳ್ತಾರೆ, ಕೇವಲ ಅದು ಆತ್ಮ, ಅದು ಚೇತನ ಇರೋವರೆಗೂ ಈ ದೇಹಕ್ಕೆ ಇದು, ಅದು ಬಿಟ್ಟೋದ್ರೆ ಒಂದು ಕ್ಷಣದಲ್ಲಿ. ಅದೇ ರೀತಿಯಲ್ಲಿ ಕೃಷ್ಣನು ಪರಮಪುರುಷ, ಅವನು ನನ್ನೊಟ್ಟಿಗೆ ಇಲ್ಲ ಈಗ. ಸೊ ನಾನು ಏನು ಕೂಡ ನಿಷ್ಪ್ರಯೋಜಕ. ನನ್ನನ್ನು ಒಂದು ಕೇವಲ ಒಂದು ಯಾರೋ ಒಂದು ಕೆಲವು ಗೊಲ್ಲರು, ಕೆಲವು ಏನು ಅವರು ಕವರ್ಡ್ಸ್ ಮೆನ್, ಆರ್ಡಿನರಿ ಪೀಪಲ್, ಅವ್ರನ್ನ ಸೋಲಿಸ್ಬೇಕು. ಸೊ ಅರ್ಜುನನು ಈ ರೀತಿ ಕೃಷ್ಣನ ಗಾಢ ಚಿಂತನೆ, ಗಾಢ ಇದು. ಸೊ ಹೇಳ್ತಾರೆ, ಆಕ್ಚುಲಿ ಅರ್ಜುನನಿಗೆ ಅಷ್ಟು ಶೋಕ ಇತ್ತು, ಯುಧಿಷ್ಠಿರ ಮಾರ್ಗ ನೋಡಿದ್ದಿಲ್ಲ ಅಷ್ಟು ಶೋಕ ಅರ್ಜುನನಲ್ಲಿ. ಆದ್ರೆ ಕೃಷ್ಣನನ್ನು ಸ್ಮರಿಸುತ್ತಾ ಕೊನೆಗೆ ಕೃಷ್ಣನ ಈ ದಿವ್ಯವಾಣಿ ಭಗವದ್ಗೀತೆ, ನತ್ವೇ ವಾಹಂ ಚಾತುನಾಶಂ ನತ್ವಂ ನೇಮೇ ಜನಾಧಿಪ ಸರ್ವೇ ವಯಂ ಅಥಾ ಪರಂ. ಕೃಷ್ಣನು ಎಂತ ಒಂದು ದಿವ್ಯ ಮಾತುಗಳು ಹೇಳಿದ್ದಾನೆ. ಯಾವ ಸಮಯವೂ ಇಲ್ಲ ಹಿಂದೆ, ನಾನು ನೀನು ಎಲ್ಲ ರಾಜರು ಇದ್ದ ಸಮಯವೇ ಇಲ್ಲ ಹಿಂದೆ, ಈಗಲೂ ಕೂಡ ನಾವಿದ್ದೇವೆ.
ಮುಂದೆ ಕೂಡ ನಾವು ಶಾಶ್ವತವಾಗಿ ಇರ್ತೇವೆ. ನೋಡಿ ಕೃಷ್ಣ ಎಷ್ಟೆಂತ ಮಾತು. ಸೊ ಏನು ಶೋಕ ಪಡುವ ಇದಿದೆ, ನಾವು ಶೋಕ ಪಡಿತೇವೆ, ನಾವು ಅಯ್ಯೋ ಮೃತ್ಯು ಮರಣ ಇದೆಲ್ಲ ಬರೋದೇ ಜೀವನದಲ್ಲಿ. ಎಂತ ನಮಗೆ ಈ ತುರ್ತು ಈ ವಸ್ತುಗಳು ಆಗ್ತಾ ಇರೋದೆ, ಅದೇ ಕೃಷ್ಣನ ಹೇಳಿರೋ ಮಾತು. ನಾವು ನಿತ್ಯ ಸಚ್ಚಿದಾನಂದ. ಕೃಷ್ಣನ ಮಾತು ನೋಡಿ ಎಷ್ಟು ಇದಾಗಿ ಶಾಶ್ವತವಾಗಿ ನಾವು ಹಿಂದೆ ಕೂಡ ನಾವು ಯಾವತ್ತೂ ಹಿಂದೆ ಇಲ್ಲ ಅಂತಿಲ್ಲ, ಈಗಲೂ ಕೂಡ ನಾವಿದ್ದೇವೆ, ಮುಂದೆ ಕೂಡ. ಸೊ ಕೃಷ್ಣ ಮಾತುಗಳು, ಭಗವದ್ಗೀತೆ, ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಮಚ್ಚಿತ್ತ ಮದ್ಗತ ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಮ್ಮ ಯಥಾ ಜ್ಞಾಸಿ ತತ್ ಶೃಣು. ಕೃಷ್ಣ ಹೇಳ್ತಾರೆ, ನನ್ನ ಆಶ್ರಯದಲ್ಲಿ ನೀವು ಈ ಒಂದು ಭಕ್ತಿಯ ಕಾರ್ಯವನ್ನು, ಯೋಗಾಭ್ಯಾಸವನ್ನು ಮಾಡಿ. ಮಯ್ಯಾಸಕ್ತ, ನನ್ನಿಂದ ಕೇಳು. ಸೊ ಇದರಿಂದ ಕೇಳೋದ್ರಿಂದ ನಿನ್ನ ಎಲ್ಲ ಸಂಶಯಗಳು ಹೋಗುತ್ತೆ ನೀನು. ಸೊ ಕೃಷ್ಣನ ಹೀಗೆ ಭಗವದ್ಗೀತೆಯಲ್ಲಿ ಎಂತೆಂತ ಒಂದು ಮಾತುಗಳು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸ್ಮಿ ಮಾವೇ ವೈಶ್ಯಸಿ ಯುಕ್ತ ಇವಂ ಮತ್ಪರಾಯಣ. ಭಗವಂತನು ಅರ್ಜುನ, ನಿನಗೆ ನಾನು ಅತಿ ಗುಹ್ಯವಾದ ವಿಷಯವನ್ನು ಹೇಳ್ತಿದ್ದೇನೆ. ಅತಿ ಗುಹ್ಯವಾದ ಎಲ್ಲ ಧರ್ಮಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಇದರಲ್ಲೂ ಕೂಡ ಅತಿ ಗುಹ್ಯತಮಂ, ತುಂಬಾ ಸೀಕ್ರೆಟ್. ಸೊ ಏನದು? ನೀನು ಕೇವಲ ನನ್ನ ಚಿಂತನೆ ಮಾಡು, ನನ್ನನ್ನು ಸ್ಮರಿಸು, ನನ್ನ ನಾಮವನ್ನು ಜಪಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು, ನನಗೆ ಪೂಜಿಸು. ಸೊ ಈ 4 ಚಟುವಟಿಕೆಗಳು ಮಾಡಿರೋದ್ರಿಂದ ನೀನು ಖಂಡಿತವಾಗಿ ನನ್ನಲ್ಲಿ ಮತ್ತೆ ನೀನು ಬರ್ತೀಯ, ನೀನು ಇದರಲ್ಲಿ ಸಂಶಯ ಇಲ್ಲ. ಸೊ ಈ ರೀತಿ ಕೃಷ್ಣನ ಮಾತುಗಳು. ಸೊ ಅರ್ಜುನನು ಒಂದೊಂದು ಇದೊಂದು ಕೇಳ್ತಾ ಭಗವದ್ಗೀತೆಯ ಸ್ಮರಣೆ ಮಾಡ್ತಾ ಸೊ ಹೇಳ್ತಾರೆ, ಅತಿ ಗಾಢ ಕೃಷ್ಣನ ಅತಿ ಒಂದು ಇದರಿಂದ ಭಗವಂತನು ಈ ಭಗವದ್ಗೀತೆಯನ್ನು ಹೇಳಿದ್ದು. ಅರ್ಜುನನಿಗೆ ಅಷ್ಟೇ ಅಲ್ಲ, ಕೃಷ್ಣನು ತನ್ನ ಸನ್ನಿಹಿತ ಸ್ನೇಹಿತನಿಗೆ ಹೇಳಿದ್ದು. ಕೃಷ್ಣನು ನಮ್ಮ ಪ್ರತಿಯೊಂದು ಜೀವಿಗೂ, ನಮಗೂ ಕೃಷ್ಣನು ಪರಮ ಸ್ನೇಹಿತ. ಸುಹೃದಂ ಸರ್ವಭೂತಾನ ಭೋಕ್ತಾರಾಮ್ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರ. ಸೊ ಕೃಷ್ಣನು ಪರಮ ಮಿತ್ರನಾಗಿ ನಮಗೆ ಈ ಗೀತಾ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಅರ್ಜುನನು ಇದೆಲ್ಲ ಸ್ಮರಿಸುತ್ತಾ ಹೇಳ್ತಾರೆ, ಅರ್ಜುನ ಅಗೇನ್ ಬಿಕಮ್ ದ ಮಾಸ್ಟರ್ ಆಫ್ ದ ಸೆನ್ಸಸ್. ಅಗೇನ್ ಮತ್ತೆ ಅರ್ಜುನನು ಗುಡಾಕೇಶ, ಎಲ್ಲ ಇಂದ್ರಿಯಗಳ ಜಯಿಸಿದ ವ್ಯಕ್ತಿ, ಗೋಸ್ವಾಮಿ ಅರ್ಜುನನು. ಸೊ ಮತ್ತೆ ಅವನ ಮನಸ್ಸನ್ನು ನಿಯಂತ್ರಿಸಿ, ಮತ್ತೆ ಕೃಷ್ಣನ ಸ್ಮರಿಸಿ ಅವರ ಇದು ಸಾಂತ್ವತ ಅವರು ಸಿಕ್ತು ಅವರು ಅರ್ಜುನನು. ತಾತ್ಕಾಲಿಕವಾಗಿ ಕೃಷ್ಣನು ಇಲ್ಲದಿರುವಾಗ ಅವರ ಮನಸ್ಸು, ಅವರ ಒಂದು ದುಃಖ ಆ ತರ ವ್ಯಕ್ತವಾಯಿತು. ಯುಧಿಷ್ಠಿರ ಮಹಾರಾಜನು ಅದರಿಂದಲೇ ತಿಳ್ಕೊಂಡ್ರು ಏನಾಗಿರ್ಬೋದು ಅಂತ ಯುಧಿಷ್ಠಿರ ಮಹಾರಾಜರಿಗೆ ತಿಳಿಯಿತು. ಸೊ ಯುಧಿಷ್ಠಿರ ಮಹಾರಾಜರು ಅರ್ಜುನರು ಕನ್ಫರ್ಮ್, ಎಸ್ ಹೌದು, ನೀವು ಸಂಶಯ ಪಡಿತಾ ಇದ್ರಿ. ಹಾಗೆ ಭಗವಂತನು ಶ್ರೀಕೃಷ್ಣನು ತನ್ನ ಧಾಮಕ್ಕೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕೃಷ್ಣನು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಕನ್ಫರ್ಮ್ ಹೇಳ್ತಾರೆ ಯುಧಿಷ್ಠಿರ ಮಹಾರಾಜ. ಆಯ್ತು, ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಅಷ್ಟು ರಾಜಕೀಯದ ಮಧ್ಯದಲ್ಲಿದ್ದಾರೆ. ಆದರೆ ಇನ್ನು ಕೃಷ್ಣನೇ ಪರಮ ಪುರುಷ ತನ್ನ ಧಾಮಕ್ಕೆ ಹೊರಟ ಮೇಲೆ ನಾವು ಕೂಡ ಹೋಗೋದು. ಸೊ ನಮಗೆ ಇಲ್ಲಿ ಇನ್ನ ಆಗತ್ತೆ. ಸೊ ಅಷ್ಟರಲ್ಲಿ ಅವರು ತನ್ನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜರನ್ನು ರಾಜನಾಗಿ ಮಾಡಿ ಆಗ್ಬೇಕು, ಫುಲ್ಲಿ ಟ್ರೈನ್. ಸೊ ಹೇಳ್ತಾರೆ ಫುಲ್ಲಿ ಟ್ರೈನ್. ಇನ್ನೇನೋ ಅವರು ಯುಧಿಷ್ಠಿರ ಮಹಾರಾಜರು ಹೋಗ್ಬಿಟ್ರೆ ಏನಾಗುತ್ತೋ ಅಂತ ಇಲ್ಲ, ಈಗ ಪಾಂಡವರಿಲ್ಲ, ನೆಕ್ಸ್ಟ್ ಎಂಪರರ್, ಇನ್ನೊಂದು ಮಹಾಭಾಗತ ರೆಡಿ ಇದ್ದಾರೆ ಅವರು. ನಾವಿಲ್ದೆ ರಾಷ್ಟ್ರ ಏನಾಗುತ್ತೆ, ದೇಶ ಏನಾಗುತ್ತೆ, ನಾವಿರೋ ಸಂಸ್ಥೆ ಏನಾಗುತ್ತೆ, ನಾವಿರೋ ಮಠ ಏನಾಗುತ್ತೆ. ಸೊ ಇಲ್ಲ, ನಾವು ಹೋದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಸೊ ಭಗವಂತನು ಇದರಿಂದ ಇಚ್ಛೆಯಿಂದ, ಕೃಷ್ಣ ಕೃಪೆಯಿಂದ, ಚೈತನ್ಯ ಮಹಾಪ್ರಭು ಕೃಪೆಯಿಂದ, ಶ್ರೀಲ ಪ್ರಭುಪಾದ ಕೃಪೆಯಿಂದ, ಗಿರಿಯ ವೈಷ್ಣವರ ಕೃಪೆಯಿಂದ ಪ್ರತಿಯೊಂದು ಕೂಡ ಇನ್ನೂ ಚೆನ್ನಾಗಿ ನಡೆಯುತ್ತೆ ಪ್ರತಿಯೊಂದು. ಸೊ ಈ ರೀತಿ ಯುಧಿಷ್ಠಿರ ಮಹಾರಾಜರು ಕಾರ್ಯನಿರ್ವಹಣೆಯನ್ನು ಯಾರು ಕೊಟ್ಟರು? ಅವರು ನೆಕ್ಸ್ಟ್ ಪರೀಕ್ಷಿತ್ ಮಹಾರಾಜರು ಕೊಟ್ಟು ಅವರು ಇರೋ ಒಂದು ಇದರಲ್ಲೇ ಹೇಳ್ತಾರೆ, ಒಂದು ಹುಚ್ಚನಾಗಿ ಆ ರೀತಿ ಒಂದು ರೀತಿ ಅವಧೂತ ಸ್ವಭಾವ ಅವರು, ಆ ರೀತಿಯ ಒಂದು ವಿವಾಹ, ಅವರು ಯಾವ ಒಂದು ಇದು ಇಲ್ಲದೆ ಒಂದು ಭಗವಂತನ ಸತತ ಸ್ಮರಣೆಯಲ್ಲಿ, ಅವ್ರ ಚಿಂತನೆಯಲ್ಲಿ ಅವರು ತನ್ಮಯರಾದವರು. ಸೊ ನಂತರ ಅವರು ಹಾಗಾದರೂ ಪಾಂಡವರು ಕೂಡ, ಅವರ ತಮ್ಮಂದಿರು ಭೀಮಸೇನ, ಅರ್ಜುನ, ನಕುಲ, ಸಹದೇವ ಅವರು ಕೂಡ ಅದೇ ರೀತಿ ಅವರು ತಯಾರಾಗ್ತಾ ಇದ್ದಾರೆ. ಮತ್ತೆ ಯುಧಿಷ್ಠಿರ ಮಹಾರಾಜರು ಉತ್ತರ ದಿಕ್ಕಿನಲ್ಲಿ, ಅಂದ್ರೆ ಹಿಮಾಲಯದ ದಿಕ್ಕಿನಲ್ಲಿ ಅವರನ್ನ ಹೋಗ್ಬಿಟ್ರು.
ಅರಮನೆಯನ್ನು ಬಿಟ್ಟು ಹೋಗ್ಬಿಟ್ರು. ಸೊ ಇವರು ಕೂಡ ಅವ್ರ ಹಿಂದೆ ಅದೇ ದಿಕ್ಕಿನಲ್ಲಿ ಹೋಗ್ಬಿಟ್ರು. ಸೊ ಹೇಳ್ತಾರೆ, ಅವರು ನಿವೃತ್ತರಾಗಿ ವನಪ್ರಸ್ಥ ಜೀವನ ಆ ರೀತಿಯಲ್ಲಿ ಹೋದಾಗ ಮತ್ತೆ ಅವ್ರು ಹೇಳ್ತಾರೆ, ಅವರು ಹೋಗುವಾಗ ಲೆಕ್ಕಿಸಲಿಲ್ಲ ಅವರು, ಓ ದ್ರೌಪದಿ ಏನಾಗುತ್ತೋ, ಸುಭದ್ರ ಏನಾಗುತ್ತೋ, ನಮ್ಮ ರಾಣಿಯರಿದ್ದಾರೆ ಇವರು, ಇಲ್ಲ ಆಯ್ತು. ಅವ್ರನ್ನ ಪ್ರತಿಯೊಬ್ಬರು ಕೂಡ ಕೊನೆಗೆ ಹೇಳ್ತಾರೆ, ನಾವು ಸ್ವತಂತ್ರರು, ನಾವು ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾವು ಕೆಳಗೆ ನಮಗೆ ಮಾರ್ಗದರ್ಶನ ಸಿಗುತ್ತೆ, ಗುರುಗಳು ಬೇರೆ ಭಕ್ತರು ಮಾರ್ಗದರ್ಶನ ಸಿಗುತ್ತೆ. ಅದ್ರ ಮೇಲೆ ಒಂದ್ಸಲ ಹೋದ್ಮೇಲೆ ಪ್ರತಿಯೊಂದು ಜೀವಿನೂ ಕೂಡ ತಾನೇ ಅವರು ಪ್ರಯತ್ನ ಪಡ್ಬೇಕು. ಹೇಳ್ತಾರೆ, ಚಿಕ್ಕ ಮಗುವಾಗಿದ್ದಾಗ, ಮರಿ ಆಗಿದ್ದಾಗ ಪಕ್ಷಿಗೆ ಸಹಾಯ ಸಿಗುತ್ತೆ ತಂದೆ ತಾಯಿಯರಿಂದ. ಅರೆ ಅದು ದೊಡ್ಡದಾದ್ಮೇಲೆ ಅದೇ ಹಾರ್ಬೇಕು ಸಪರೇಟ್ ಆಗಿ. ಎಷ್ಟೋ ಸಾವಿರಾರು ಪಕ್ಷಿಗಳು ಹಾರ್ತಾ ಇವೆ, ಆದ್ರೆ ಒಂದೊಂದು ಕೂಡ ಸಪರೇಟ್ ಆಗಿ ಪ್ರತ್ಯೇಕ ತಮ್ಮ ಬಲದಿಂದ ತಮ್ಮ ಶಕ್ತಿಯಿಂದ ಅದು ಹಾರ್ಬೇಕಾಗುತ್ತೆ. ಸೊ ಹಾಗೆ ಈ ಏರೋಪ್ಲೇನು ಕೆಳಗಿದ್ದಾಗಲ್ಲ, ಅದು ಮೇಲೆ ಹೋಗ್ಬೇಕು. ಅದು ಏರೋಪ್ಲೇನ್ ಮೇಲೆ ಹೋದಾಗ ಅದಕ್ಕೆ ಅದೇ ಇಂಡಿಪೆಂಡೆಂಟ್ ಆಗಿ ಅದು ಅಲ್ಲಿ ಪೈಲಟ್ ಅದನ್ನ ಇದು ಮಾಡ್ಬೇಕು. ಅದನ್ನ ಹೌದು, ಕೆಳಗಿಂದ ಮಾರ್ಗದರ್ಶನ ಕೊಡ್ತಾ ಇರ್ಬೋದು, ಆದ್ರೂ ಕೂಡ ಪೈಲಟ್ ಆ ಚಾಲಕ ಅದನ್ನ ನಡೆಸಬೇಕು. ಸೊ ಹಾಗೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಅಂತ್ಯ ಸಮಯ ಬರುತ್ತೆ. ಅಂತ್ಯ ಸಮಯದಲ್ಲಿ ನಾವು ಜೀವನದಲ್ಲಿ ಅಭ್ಯಾಸ ಮಾಡಿದ ಚಟುವಟಿಕೆಗಳು, ಭಕ್ತಿಯ ಚಟುವಟಿಕೆಗಳು, ಮತ್ತೆ ನಾವು ಆಚಾರ್ಯರು, ಭಕ್ತರು ಅವರ ಸಹಾಯ ಪಡೆದದ್ದು, ಆ ಒಂದು ಭಗವಂತನ ಮಾರ್ಗದರ್ಶನ, ಅದರಿಂದ ನಾವು ಏಕಾಂತವಾಗಿ ನಾವು ಭಗವಂತನ ಶರಣಾಗ್ಬೇಕು, ಭಗವಂತನ ಶ್ರೀಕೃಷ್ಣ ಆಶ್ರಯ ಪಡೆದರು. ಸೊ ಪಾಂಡವರು ಮಾಡಿದ್ರು ಎಲ್ಲಕ್ಕೆ, ಯುಧಿಷ್ಠಿರ ಮಹಾರಾಜರ ನಂತರ ಇವರು ಮಾಡಿದ್ರು. ನಂತರ ಈ ದ್ರೌಪದಿ ಸುಭದ್ರ ಕೂಡ ರೆಡಿ. ಅವರು ಕೂಡ ಅಯ್ಯೋ ನಮ್ಮ ಗಂಡಂದ್ರೆ ಬಿಟ್ಟು ಹೋಗ್ಬಿಡ್ತಾ ಇದಾರಲ್ಲ ನಮಗೆ, ನಾವು ಎಲ್ಲಿ ಏನಿಲ್ಲ, ಅವರು ಕೂಡ ರೆಡಿ ಸಂಪೂರ್ಣ ಕೃಷ್ಣನ ಆಶ್ರಯ ಪಡೆದಿದ್ದಾರೆ. ಅವರು ಇನ್ನ ಹೆಚ್ಚಾಗಿ ಅದನ್ನ ಲಾಸ್ಟ್ ಸ್ಟೇಜ್ ಅಲ್ಲಿ ಇನ್ನ ಹೆಚ್ಚಾಗಿ ಅದನ್ನ ಮಾಡೋದಕ್ಕೆ, ಸಮಾಧಿ ಸ್ಥಿತಿ ಮಾಡೋದಕ್ಕೆ ಒಂದೇ ಅವರು ಕೂಡ ಅದರಲ್ಲಿ ತೊಡಗುವರು. ನಂತರ ಕುಂತಿದೇವಿ ಅವರ ತಾಯಿ, ಅವರು ಕೂಡ ಸಾಮಾನ್ಯ ವ್ಯಕ್ತಿಯಲ್ಲ, ಕೃಷ್ಣನ ಅತ್ತಿಗೆ, ಸೊ ಕೃಷ್ಣ ತಂದೆಯ ತಂಗಿ ಕುಂತಿದೇವಿ. ಸೊ ಅವರು ಕೂಡ ರೆಡಿ. ಅವರು ವಿದುರರು ಕೂಡ ಹೇಳ್ತಾರೆ, ವಿದುರ ಪ್ರವಾಸ ಕ್ಷೇತ್ರದಲ್ಲಿ ಅವರು ಕೂಡ ತಕ್ಷಣ ಅವರು ದೇಹತ್ಯಾಗ ಮಾಡ್ತಾರೆ. ಸೊ ಇದು ಈ ಪಾಂಡವರೆಲ್ಲರೂ ಹೇಳ್ತಾರೆ, ಇವರೆಲ್ಲರೂ ನೇರವಾಗಿ ಜಸ್ಟ್ ವಾಕ್ ಬ್ಯಾಕ್ ಟು ಗಾಡ್. ಅದೇ ಸೆಲ್ಫ್ ಸೇಮ್ ಬಾಡೀಸ್, ಅದೇ ದೇಹದಲ್ಲಿ ಹೇಳ್ತಾರೆ. ಅದೇ ದೇಹ ಅಂದ್ರೆ ಆಕ್ಚುಲಿ ಶುದ್ಧ ಭಕ್ತರು ಈ ದೇಹವನ್ನೇ ಅವರು ಆಧ್ಯಾತ್ಮಿಕವಾಗಿ ಮಾಡಿಬಿಡ್ತಾರೆ. ಹಾಗೆ ಅವರಿಗೆ ನಾವು ಅವರ ದೇಹವನ್ನು ನಾವು ಅದನ್ನ ಇದು ಮಾಡೋದಿಲ್ಲ, ನಾವು ಏನ್ ಮಾಡೋದಿಲ್ಲ. ಸನ್ಯಾಸಿ ಪರ್ಟಿಕ್ಯುಲರ್ ಅದನ್ನ ಅವ್ರಿಗೆ ಸಮಾಧಿ ಅಂದ್ರೆ ನಾವು ಅವ್ರ ದೇಹವನ್ನು ನಾವು ಇದು ಮಾಡೋದು, ನಾವು ಅದನ್ನ ಶವ ಅದೇನ್ ಹೇಳ್ತೇವೆ ಅವ್ರದ್ದು ನಾವು ಸುಡೋದಿಲ್ಲ. ನಾವು ಸಾಮಾನ್ಯವಾಗಿ ಎಲ್ಲರ ದೇಹವನ್ನು ಸುಡ್ತೇವೆ, ಅದು ಇವರದ್ದು ನಾವು ದೇಹ ಅದು ಆಧ್ಯಾತ್ಮಿಕವಾಗಿದೆ. ಅದು ಆಚಾರ್ಯರು, ಶುದ್ಧ ಭಕ್ತರು, ಸನ್ಯಾಸಿಗಳು ಅವರ ಒಂದು ಸ್ಥಿತಿ ಅಂತ ನಾವು ಆಚರಣೆ ಮಾಡೋದು. ಸೊ ಏನಿದೆ ಇವರು ಹೇಳ್ತಾರೆ, ಈ ರೀತಿ ಅವರ ದೇಹವನ್ನು ಕೂಡ ಬಿಡಲಿಲ್ಲ ಅವರು. ಇಲ್ಲಿ ನಮಗೆ ಪಾಂಡವರು ಅದೇ ದೇಹದಲ್ಲಿ ಅವರು ಹಾಗೆ ವೈಕುಂಠ ಲೋಕಕ್ಕೆ ಹೋಗ್ಬಿಟ್ರು. ಸೊ ಪಾಂಡವರು ಸೂಕ್ತ ಸಮಯ, ಪಾಂಡವಸ್ ರಿಟೈರ್ಡ್ ಟೈಮ್, ಸಕಾಲಿಕ ನಿವೃತ್ತಿ. ಎಸ್. ಆಮೇಲೆ ಹೇಳ್ತಾರೆ, ಅವರ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಡಿಪಾರ್ಚರ್ ಆಫ್ ದ ಬಹಳ ಚೆನ್ನಾಗಿದೆ. ಆಚಾರ್ಯ ಶ್ರೀಲ ಪ್ರಭುಪಾದರ ಕೊನೆಯಲ್ಲಿ ಬ್ಲೆಸ್ಸಿಂಗು, ಆ ಅಧ್ಯಾಯದ ಲಾಸ್ಟ್ ಶ್ಲೋಕ, ಅದು 15ನೇ ಅಧ್ಯಾಯದ ವೇದವ್ಯಾಸರ ಬ್ಲೆಸ್ಸಿಂಗ್. ಯಶ್ರದ್ಧಯೇತದ್ ಭಗವತ್ ಪ್ರಿಯಾಣಾಂ ಪಾಂಡೋ ಸುತಾನಾಂ ಇತಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ಯ ಯನಂ ಪವಿತ್ರಂ ಲಬ್ಧ್ವಾ ಹರೋ ಭಕ್ತಿ ಮುಪೈತಿ ಸಿದ್ಧಿಂ. ಸೊ ಈ ಅಧ್ಯಾಯದ ಲಾಸ್ಟ್ ಶ್ಲೋಕದಲ್ಲಿ ಪಾಂಡುಪುತ್ರರು ಜೀವನದ ಅಂತಿಮ ಲಕ್ಷ್ಯವಾದ ದೇವತ್ವಕ್ಕೆ ನಿರ್ಗಮಿಸಿದ ವಿಷಯವು ಸಂಪೂರ್ಣವಾಗಿ ಪವಿತ್ರವೂ ಪರಿಶುದ್ಧವೂ ಆದುದರಿಂದ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಕಥನವನ್ನು ಆಲಿಸುವರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ಸೊ ಇದು ಆಶೀರ್ವಾದ ಸೂತ ಗೋಸ್ವಾಮಿ ಅವರು, ವೇದವ್ಯಾಸರು. ಸೊ ಇವರು ಹೀಗೆ ಕೊಡ್ತಾ ಇರೋದು ನಮಗೆ ಕೇವಲ ಈ ವಿಷಯ, ಈ ಅಧ್ಯಾಯ, ಇದರ ಒಂದು ಸಂಗತಿಯನ್ನು ನಾವು ಸ್ಮರಣೆ ಮಾಡ್ತಾ, ನಾವು ಅದನ್ನು ಕೇಳ್ತಾ, ನಾವು ಶ್ರವಣ ಮಾಡ್ತಾ ನಾವು ಕೂಡ ಭಗವದ್ಧಾಮಕ್ಕೆ ಒಬ್ಬರು ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳುವರು. ನಾವು ಪ್ರತಿಷ್ಠಿತರಾಗುವ ನಾವು ಭಕ್ತಿರ್ಭವತಿ ನೈಷ್ಠಿಕಿ.
ಶ್ರೀಮದ್ ಭಾಗವತವು ದೇವೋತ್ತಮ ಪರಮಪುರುಷನ ಹಾಗೂ ಪಾಂಡವರಂತಹ ಸದ್ಭಕ್ತರ ಕಥೆ. ನೋಡಿ, ಶ್ರೀಮದ್ ಭಾಗವತ ಏನು? ಶ್ರೀಮದ್ ಭಾಗವತ ಪರಮಪುರುಷ, ದೇವೋತ್ತಮ ಪರಮಪುರುಷ ಹಾಗೂ ಪಾಂಡವರಂತಹ ಸದ್ಭಕ್ತರ ಕಥೆ, ವಿವರಣೆಗಳು. ಪರಮಪ್ರಭು ಮತ್ತು ಅವನ ಭಕ್ತರ ಕಥೆಯು ತನ್ನಷ್ಟಕ್ಕೆ ಪರಿಪೂರ್ಣವಾದದ್ದು. ಅದನ್ನು ಭಕ್ತಿ ಭಾವದಿಂದ ಆಲಿಸುವುದೆಂದರೆ ಪ್ರಭುವಿನ ಹಾಗೂ ಅವನ ನಿತ್ಯ ಸಂಗಾತಿಗಳ ಸತತ ಸಹವಾಸದಲ್ಲಿರುವುದು ಎಂದರ್ಥ. ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರಿಂದ ಮಾನವನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು, ಅಂದರೆ ತನ್ನ ಭಗವದ್ಧಾಮಕ್ಕೆ ಮರಳಿ ಹೋಗಬಹುದು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಹೇಗೆ? ಕೇವಲ ಶ್ರೀಮದ್ ಭಾಗವತದ ಶ್ರವಣದಿಂದ. ಶ್ರೀಲ ಪ್ರಭುಪಾದರು ನಮಗೆ ಇಷ್ಟು ಸೊಗಸಾದ ಭಾಗವತವನ್ನು ನಮಗೆ ಮುಂದೆ ತಂದಿಟ್ಟಿದ್ದಾರೆ. ಇಲ್ಲಾಂದ್ರೆ ಭಾಗವತ ಅಂತ ಒಂದು ಗ್ರಂಥನೂ ಕೂಡ ಗೊತ್ತಿಲ್ಲ ನಮಗೆ. ಭಗವದ್ಗೀತಾ ಏನೋ ಕೇಳಿದ್ವಿ, ಇಲ್ಲಿ ಭಗವದ್ಗೀತೆ ಅಂತ ಒಂದು ಗ್ರಂಥ ಇದೆ ಅಂತ. ನನಗೆ ಭಾಗವತ ಅಂತ ಒಂದು ಗ್ರಂಥ ಇದೆ ಅಂತ ಗೊತ್ತಿಲ್ಲ. ಜೀವನದಲ್ಲಿ ಮೊದಲ 20 ವರ್ಷನೋ ಎಷ್ಟು ವರ್ಷನೋ ಕೇಳೂ ಇಲ್ಲ ನಾನು ಈ ತರ ಭಾಗವತ ಅಂತ ಒಂದು ಗ್ರಂಥ ಇದೆ, ಯಾವುದು ಸಪರೇಟ್ ಗ್ರಂಥ ಅದು ಅಂತ. ಏನಿವೆ, ಸೊ ಭಾಗವತ ಕೃಷ್ಣನ ಗ್ರಂಥಾವತಾರ ಹೇಳ್ತಾ ಇದ್ರೆ, ಶ್ರವಣ ಮಾಡುವುದರಿಂದ ನಾವು ಮಾನವನ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಬರೀತಾರೆ. ಈ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ಪ್ರಹ್ಲಾದ್ ಮಹಾರಾಜ್, ಶುದ್ಧ ಭಕ್ತರು, ಭಕ್ತ ಪ್ರಹ್ಲಾದ್, ಇನ್ನೊಂದು ಭಾಗವತೋತ್ತಮರು, ಅವರು ಹೇಳೋದು ಕೌಮಾರಮಾಚರೇ ಪ್ರಾಜ್ಞೋ ಧರ್ಮಾಂ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಸೊ ಅವ್ರು ಹೇಳೋದು, ಇದು ಭಾಗವತ ಧರ್ಮವನ್ನು ನಾವು ಚಿಕ್ಕ ವಯಸ್ಸಿನಿಂದ, ಮಕ್ಕಳಿಂದ ನಾವು ಇದನ್ನು ಅಭ್ಯಾಸ ಮಾಡಬೇಕು. ಯಾಕಂದ್ರೆ ಮಾನವ ಜನ್ಮ ಅನ್ನೋದು ಅಧ್ರುವ, ಅದು ಅನಿತ್ಯವಾದದ್ದು, ಅದು ಶಾಶ್ವತವಲ್ಲ. ಆದರೂ ಕೂಡ ಇದು ಅರ್ಥವತ್ತಾದದ್ದು, ಇದರ ಅರ್ಥಪೂರ್ಣ ಮಾಡ್ಕೊಳ್ಬಹುದು ಇದು ಅಂತ ಹೇಳ್ತಾರ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಿಂದಾನೆ ಕೌಮಾರಮಾಚರೆ, ಚಿಕ್ಕ ಮಕ್ಕಳಿಂದಾನೇ ಇದನ್ನ ಅಭ್ಯಾಸ ಮಾಡ್ಬೇಕು. ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಬರೀತಾರೆ. ಸೊ ಇದು ಈ ಭಾಗವತೋತ್ತಮರು ಪ್ರಹ್ಲಾದರ ರೆಕಮೆಂಡೇಶನ್. ಸ್ಕೂಲ್ಸ್ ಅಂಡ್ ಕಾಲೇಜಸ್, ನಾವು ಮಕ್ಕಳಿಗೆ ಕಲಿಸ್ತೇವೆ ಸ್ಕೂಲು ಕಾಲೇಜಲ್ಲಿ, ಅದೇನ್ ಕಲಿತಾರೋ ಅವರು 20 ವರ್ಷ 25 ವರ್ಷ ಅವರು ಎಷ್ಟು ಭಾರವನ್ನು ಹೊರಕೊಂಡು ಹೋಗ್ತಾರೆ. ಪ್ರತಿ ದಿವಸ ಬೆಳಿಗ್ಗಿಂದ ಸಂಜೆವರೆಗೂ ಹೋಗ್ತಾರೆ ಪಾಪ ಮಕ್ಕಳು. ತಂದೆ ತಾಯಿಯರು ಅದಕ್ಕೆ ಶ್ರಮಿಸ್ತಾ ಇದ್ದಾರೆ. ಅವರು ಇಲ್ಲಿಗೆ ಹೋಗ್ಬೇಕು, ಅವರು ಹಾರ್ವರ್ಡ್ ಹೋಗ್ಬೇಕು, ಅವರು ಅಮೆರಿಕೆಗೆ ಹೋಗ್ಬೇಕು, ಅವರು ಇಂಗ್ಲೆಂಡ್ಗೆ ಹೋಗ್ಬೇಕು, ಇಲ್ಲ ಇಲ್ಲಿ ಭಾರತದಲ್ಲಿ ಈ ತರ ಒಂದು ನೀಟ್ ಎಕ್ಸಾಮ್ ಪಾಸ್ ಆಗಿ ಈ ತರ ಮಾಡ್ಬೇಕು. ಇವರು ಕೂಡ ತಂದೆ ತಾಯಿ ಕೂಡ ಎಷ್ಟು ಶ್ರಮಿಸ್ತಾ ಇದ್ದಾರೆ. ಸೊ ಆದ್ರೆ ಯಾವುದಕ್ಕೆ, ಯಾವ ಪರಿಪೂರ್ಣತೆ? ಇದಕ್ಕಲ್ಲ ಅವ್ರು ಮಾಡ್ಬೇಕು. ಯಾವುದಕ್ಕೋಸ್ಕರ ಮಾಡ್ಬೇಕು? ಮಕ್ಕಳಿಗೆ ಈ ಭಾಗವತ, ಶ್ರೀಲ ಪ್ರಭುಪಾದ ಬರೀತಾರೆ, ದಿಸ್ ಶ್ರೀಮದ್ ಭಾಗವತ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಇದು ಅಧ್ಯಯನ ಕಲಿಸ್ಬೇಕು. ಪ್ರಭುಪಾದರು ಹೇಳಿದ್ರು ವರ್ಣಾಶ್ರಮ ಕಾಲೇಜ್ ನಾವು ಕಲಿಸ್ಬೇಕು ಇದು ಅಂತ ಅದನ್ನ ಹೇಳ್ತಾರೆ ಪ್ರಭುಪಾದರು. ಸೊ ಎನಿವೆ, ಸೊ ಇದು ಕಲಿಸುವ, ಇದನ್ನ ನಾವು ಮಕ್ಕಳಿಂದ ಇದನ್ನ ತಿಳ್ಕೊಳ್ಬೇಕು, ಇದನ್ನ ಒಂದು ಅಧ್ಯಯನ ಮಾಡ್ಬೇಕು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ನಾವು ಚೈತನ್ಯ ಮಹಾಪ್ರಭು ಹೇಳೋದು, ಮನುಷ್ಯ ಭಾರತ ಭೂಮಿತೆ ಮನುಷ್ಯ ಜನ್ಮ ಇಲಯ ಜನ್ಮ ಸಾರ್ಥಕರಿ ಕರೋ ಪರೋಪಕಾರ. ಮೊದಲಿಗೆ ಅನುಕಂಪ ನಮ್ಮ ಮೇಲೆ ತೋರಿಸ್ಕೊಳ್ಳೋಣ. ನಾವು ಇನ್ನೊಬ್ಬರಿಗೆ ತೋರಿಸೋ ಮುಂಚೆ ನನ್ನ ಮೇಲೆ ನಾನು ಅನುಕಂಪ ತೋರಿಸ್ಕೊಳ್ಬೇಕು. ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಸೊ ಆಟೋಮ್ಯಾಟಿಕ್ ಆಗಿ ನಾನು ಮಾಡ್ಕೊಂಡ್ರೆ ನಾನು ಬೇರೆಯವರು ಕೂಡ ನನ್ನಿಂದ ಲಾಭ ಆಗ್ಬಹುದು. ಎಸ್, ಸೊ ಶ್ರೀಮದ್ ಭಾಗವತ ಇಂಥವ್ರದ್ದು ಸೊಗಸಾದ ಗ್ರಂಥ ಇದು. ಸೊ ಈ ಅಧ್ಯಾಯ, ಸೊ ಕಮಿಂಗ್ ಬ್ಯಾಕ್, ಈ ಅಧ್ಯಾಯ ಪಾಂಡವರು ಸಕಾಲಿಕ ನಿವೃತ್ತಿ. ಸೊ ನಾನು ಯಾರು ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳು ಈ ತರ ಡಿಸ್ಕಸ್ ಮಾಡಿದಾಗ ಏನಾದ್ರು ಹೇಳಿ ನೋಡ್ತೀನಿ. ಭಗವಂತ ಅರ್ಜುನನೊಂದಿಗಿನ ಸ್ನೇಹದ ಮನಸ್ಥಿತಿಯನ್ನು ಪರಿಪೂರ್ಣಗೊಳಿಸಿದ ಕೆಲವು ವಿಧಾನಗಳನ್ನು ಪಟ್ಟಿ ಮಾಡಿ. ಎಸ್, ಅರ್ಜುನನ ವಿಶೇಷ ಶಕ್ತಿಯನ್ನು ಭಗವಂತ ಹೇಗೆ ಹಿಂತೆಗೆದುಕೊಂಡನು? ಅರ್ಜುನ ಮತ್ತು ಪಾಂಡವರಿಗೆ ಭಗವಂತನು ಒಲವು ತೋರಿದ ಉದಾಹರಣೆಗಳನ್ನು ಪಟ್ಟಿ ಮಾಡಿ. ಗೋಪಾಲಕರು ಅರ್ಜುನನನ್ನು ಹೇಗೆ ಸೋಲಿಸಿದರು ಎಂಬುದನ್ನು ವಿವರಿಸಿ. ಭಗವಂತನು ವಿಧಿಸಿರುವ ಶಾಸನಗಳಿಗೆ ಅವಿಧೇಯವಾಗಿ ನಡೆದುಕೊಳ್ಳುವ ಒಂದು ಪರಿಣಾಮವೇನು? ವಾಟ್ ಈಸ್ ಒನ್ ಕಾನ್ಸಿಕ್ವೆನ್ಸ್ ಆಫ್ ಡಿಸೊಬಿಡಿಯನ್ಸ್ ಟು ರೂಲ್ಸ್ ಎನೆಕ್ಟೆಡ್ ಬೈ ದ ಲಾರ್ಡ್? ಏನಿದು ಉತ್ತರ? ಏನಿದು 24? ಯುದ್ಧಗಳು ನಡೆಯುತ್ತೆ ಪ್ರಭುಜಿ. ಏನಾಗುತ್ತೆ ಮಾತಾಜಿ? ಯುದ್ಧಗಳು ಸಂಭವಿಸುತ್ತೆ ಪ್ರಭುಜಿ, ವಿರುದ್ಧವಾಗಿ ಅಶಾಂತಿ ಅದೇ ಹೇಳ್ತಾ ಇದಾರೆ ಪ್ರಭುಪಾದು. ಓಕೆ.
ಸೊ ಹೇಳ್ತಾರಲ್ಲ ನೋಡಿ, ನಾವು ಅನ್ಕೊಳ್ಬಹುದು ಈಗ ಯುದ್ಧಗಳು ನೋಡಿ, ಇವಾಗ ಎಷ್ಟು ಯುದ್ಧಗಳು ಈಗ ಅಲ್ಲ, ಯುಕ್ರೇನು ಮತ್ತೆ ಯಾವುದು ರಷ್ಯಾ, ಅವರೇ ಒಂದೇ ಧರ್ಮ, ಅವರೇನು ಧರ್ಮ ಏನು ಬೇರೆ ಇದಲ್ಲ, ಅವರು ಕ್ರಿಶ್ಚಿಯನ್, ಇವರು ಕ್ರಿಶ್ಚಿಯನ್. ಅದರಲ್ಲೂ ಕೂಡ ಕ್ರಿಶ್ಚಿಯಾನಿಟಿಯಲ್ಲೂ ಇವರೆಲ್ಲ ಏನ್ ಹೇಳ್ತಾರೆ, ಈಸ್ಟರ್ನ್ ಆರ್ಥೋಡಾಕ್ಸ್. ನೀವು ನೋಡಿದ್ರೆ ಐತಿಹಾಸಿಕವಾಗಿ ನೋಡಿದ್ರೆ ಅಲ್ಲೊಂದು ಸಮಯದಲ್ಲಿ ಅಲ್ಲಿ ಡಿವೈಡ್ ಆಯ್ತು, ವೆಸ್ಟರ್ನ್ ರೋಮನ್ ಒಂದ್ ಕಡೆ ಇದಾದ್ರು ಅವರು, ಕಾನ್ಸ್ಟಾಂಟಿನೋಪಲ್ ಅದೆಲ್ಲ, ಅದು ಇತಿಹಾಸ ನೀವು ಸ್ಟಡಿ ಮಾಡಿದ್ರೆ. ಮತ್ತೆ ಚರ್ಚ್ ಸಪರೇಟ್ ಆಯ್ತು, ಅವ್ರು 2 ಚರ್ಚ್ ಆಗೋಯ್ತು ಅವ್ರಿಗೆ, ಕ್ಯಾಥೋಲಿಕ್ ಇದರಲ್ಲೇ ಅದರಲ್ಲಿ. ಸೊ ಈ ರಷ್ಯನ್ ಇದರೆಲ್ಲ ಒಂದೇ ಇದಕ್ಕೆ ಸೇರುತ್ತೆ, ರಷ್ಯಾ ಯುಕ್ರೇನ್ ಎಲ್ಲ ಒಂದೇ ರೀತಿಯ ಧರ್ಮ ಇದು, ಆಲ್ಮೋಸ್ಟ್ ರೋಮನ್ ಕ್ಯಾಥೋಲಿಕ್ ಇದರಲ್ಲೇ. ಅದೇ ಸ್ವಲ್ಪ ಚೇಂಜ್ ಆಗಿದೆ, ಚೇಂಜ್ ಅಂದ್ರೆ ಇದು ಪ್ರೊಟೆಸ್ಟೆಂಟ್ ಅಲ್ಲ ಇವರು. ಎನಿವೆ, ಸೊ ಇವರ ಮಧ್ಯೆ ಇವರು ನೋಡಿ ಏನಕ್ಕೆ ಅವ್ರಿಗೆ ಸ್ವಲ್ಪ ಸ್ಥಳಗಳು ಬೇಕು. ಪ್ಯೂತಿನ್ ಅವ್ರು ಹೇಳೋದು ನನ್ನ ಸ್ಥಳ ಇದು ಡೊನೆಟ್ಸ್ಕೋ, ಇನ್ನೊಂದು ಕ್ರಿಮಿಯಾ ಇದೆಲ್ಲ ನಮ್ಮದು. ಈ ಜೆಲೆನ್ಸ್ಕಿ ಇವರು ಇಲ್ಲ, ಇದು ನನ್ನ ಸ್ಥಳ, ಇದು ನನ್ನ ಜಾಗ ಅಂತ ಹೇಳಿ. ಸೊ ಈ ರೀತಿ ಕಾದಾಟ ನೋಡಿ. ಕೌರವರು ನೋಡಿ, ಇವರು ಯುಧಿಷ್ಠಿರ ಮಹಾರಾಜರು ಹೇಳ್ತಾ ಇದ್ದಾರೆ, ನಮ್ಗೆ 5 ಹಳ್ಳಿಗಳು ಕೊಡಿ ಸಾಕು, ನೀವೇ ಇಟ್ಕೊಳ್ಳಿ, ನಮ್ಮ ದಾಯಾದಿಗಳೇ ನೀವು ಯಾರು ದೂರ ಅಲ್ಲ ನಮಗೆ. ಸೊ ನೀವೇ ಈ ಸಂಪೂರ್ಣ ವಿಶ್ವದ ಆಡಳಿತ ನಡೆಸಿ, ನೀವು ಕೂಡ ಚೆನ್ನಾಗೇ ನಡೆಸ್ತಾ ಇದ್ದೀರಾ, ಏನು ತೊಂದರೆ ಇಲ್ಲ ನೀವು. ಆದ್ರೆ ನಮ್ಮ ಜೀವನೋಪಾಯ, ನಾವು ಕ್ಷತ್ರಿಯರು, ನಮಗೆ ಒಂದು ಕಲೆ ಇದೆ, ನಮಗೆ ಒಂದು ಶಕ್ತಿ ಇದೆ, ನಮ್ಮದಿಂದ ಈ ಸಮಾಜಕ್ಕೆ ಒಂದು ಉಪಯೋಗ ಇದೆ. ಸೊ ಅದನ್ನ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಕೇವಲ ಒಂದು 5 ನೀವು ಇದು ಕೊಡಿ ಸಾಕು. ಆಮೇಲೆ ಇಂದ್ರಪ್ರಸ್ಥ, ಅಷ್ಟು ಕಾಂಡವಪ್ರಸ್ಥ, ಅದನ್ನ ಒಂದು ಮರುಭೂಮಿಯನ್ನು ಅವರು ಹೇಗೆ ಮಾಡಿದ್ರು ಅವರು ಆಲ್ರೆಡಿ. ಸೊ ಅದು ಅವರ ಒಂದು ಶುದ್ಧ ಭಕ್ತಿ, ಅವರ ಒಂದು ಇದು ಸಾಹಸ ಸಾಧನೆ. ಸೊ ಅದು ಕೂಡ ಕೊಡ್ಲಿಲ್ಲ. ಈಗ ನೋಡಿ, ಈಗ ನಡೆಯುತ್ತೆ, ಈಗ ಜಗಳಗಳು, ಕಾದಾಟಗಳು, ಚಿಕ್ಕ ಚಿಕ್ಕ ಕಾರಣಗಳು. ಇಲ್ಲಿ ಇಸ್ರೇಲ್ ಇದು ಯಾವತ್ತೂ ಇದು ಮುಗಿಯುವಂತವದೇ ಇಲ್ಲ ಇದು ಇಸ್ರೇಲ್, ಗಾಜಾ, ಅಲ್ಲಿ ಹಮಾಸು, ಅಲ್ಲಿ ಲೆಬನಾನು, ಇಲ್ಲಿ ಇರಾನು, ಅಲ್ಲಿ ಇದು ನಡೀತಾನೆ ಇರ್ತವೆ. ಇದು ಹೇಳ್ತಾರೆ, ಶಿಲ ಪ್ರಭುಪಾದ ಹೇಳ್ತಾರೆ, ಯಾಕೆ ಇದಾಗುತ್ತೆ, ಇದು ಕಾರಣ ಏನು ಅಂದ್ರೆ, ನಾವು ಮಾನವ ಸಮಾಜ, ನಾವು ನಮ್ಮ ಇದು ಪ್ರಾಣಿಗಳ ದೇಹಗಳಲ್ಲಿ ಇರುವ ಜೀವಿಗಳು, ನಮ್ಮ ತಮ್ಮಂದಿರೇ, ನಮ್ಮ ತಂಗಿಯರೇ ಅವರು, ಇನ್ಯಾರು ಅಲ್ಲ ಅವರು. ಆ ಜೀವಾತ್ಮರ ಮೇಲೆ ನಾವು ನಮ್ಮ ಇಂದ್ರಿಯ ತುಷ್ಟಿಗೋಸ್ಕರ, ನಮ್ಮ ನಾಲಿಗೆ ರುಚಿಗೋಸ್ಕರ ನಾವು ಅವರಿಗೆ ಹಿಂಸೆ ಕೊಡ್ತಾ ಇದ್ದೇವೆ, ಅವರನ್ನು ಕೊಲ್ತಾ ಇದ್ದೇವೆ ನಾವು. ಸೊ ಇದು ದೊಡ್ಡ ಕಸಾಯಿಖಾನೆಗಳು, ಸ್ಲಾಟರ್ ಹೌಸಸ್, ಇದನ್ನು ನಾವು ತಯಾರಿ ಮಾಡ್ತಾ ಇದ್ದೇವೆ. ಹಿಂದೆ ಹೇಳ್ತಾ ಇದ್ರು, ಆಯ್ತು ನೀವು ತಿನ್ಬೇಕಂದ್ರೆ ಹೋಗಿ ಕಾಡಿಗೆ ಹೋಗಿ, ಕಾಡಲ್ಲಿ ಕಾಡು ಪ್ರಾಣಿಗಳಿವೆ, ಎಷ್ಟು ಕ್ರೂರ ಪ್ರಾಣಿಗಳಿವೆ, ಅದನ್ನ ಕೊಂದು ತಿನ್ನಿ ನೀವು. ಸೊ ಆದ್ರೆ ಇದಕ್ಕೆ ಹಸುವನ್ನ ತಿನ್ನೋ ಹಾಗಿಲ್ಲ, ಗೋಮಾತೆ ಅದನ್ನ ತಿನ್ನೋ ಹಾಗಿಲ್ಲ. ಸೊ ಈ ರೀತಿ ಬಹಳ ಇದಿದೆ, ಶಾಸ್ತ್ರ ನಿಯಮಗಳಿವೆ. ಆದ್ರೆ ನಾವು ಇದನ್ನ ಲೆಕ್ಕಿಸೋದಿಲ್ಲ. ನಾವು ಏನಾಗುತ್ತೆ, ಎಲ್ಲದರಲ್ಲೂ ಜೀವ ಇದೆ. ಸೊ ಹಾಗೆ ನೀವು ತಿನ್ನುವ ಆಹಾರ, ಸಸ್ಯಾಹಾರದಲ್ಲೂ ಕೂಡ ಜೀವ ಇದೆ, ವೆಜಿಟೇಬಲ್, ಫ್ರೂಟ್ಸ್ ಇದರಲ್ಲಿ. ಸೊ ಈ ರೀತಿ ನಮ್ಮ ಏನೇನೋ ಒಂದು ತಪ್ಪು ಆರ್ಗ್ಯುಮೆಂಟ್ಸ್, ಫಾಲ್ಸ್ ಆರ್ಗ್ಯುಮೆಂಟ್ಸ್, ಇನ್ನು ನಮ್ಮ ರೀತಿಯ ಒಂದು ಚಿಂತನೆ. ಸೊ ನಾವು ಈ ಭಗವಂತನ ನಿಯಮಗಳು ಏನಿದೆ, ವ್ಯವಸ್ಥಿತ ನಿಯಮಗಳು, ಇದನ್ನು ವಿರೋಧಿಸಿದ್ದೇವೆ ನಾವು. ಸೊ ಹಾಗಾಗಿ ನಮಗೆ ಪ್ರತಿಕ್ರಿಯೆ ಬರುತ್ತೆ. ಈ ವಾರ್ಸ್ ದೊಡ್ಡ ಒಂದೇ ಸಮನೆ ಸಾವಿರಾರು ಜನ, ಒಂದು ಬಾಂಬ್, ಒಂದು ಸ್ಫೋಟ, ಸಾವಿರಾರು ಜನ ಒಂದೇ ಸಲ ಸತ್ತೋಗ್ತಾರೆ. ಸೊ ನಾವು ಹೇಗೆ ಒಂದು ದೊಡ್ಡ ಕಾರ್ಖಾನೆ ರೀತಿ, ಇಂಡಸ್ಟ್ರಿ ರೀತಿಯಲ್ಲಿ ನಾವು ಜೀವಿಗಳನ್ನು ಸಾಯಿಸ್ತಾ ಇದ್ದೇವೆ ನಾವು. ಸೊ ಅದರ ಒಂದು ಪ್ರಕೃತಿ ವಿಕೋಪ, ಅದರ ರಿಯಾಕ್ಷನ್ ನಮಗೆ ಬರುತ್ತೆ. ಕರೆಕ್ಟ್ ಮಾತ್ರ ನೀವು ಹೇಳಿದ್ದು, ವಾರ್ಸ್, ವಾರ್. ಯುರೋಪಿನ ಇತಿಹಾಸ ಶಿಲ ಪ್ರಭುಪಾದ ಹೇಳ್ತಾರೆ, ಏನು 7 year ವಾರ್, 10 year ವಾರ್, 100 years ವಾರ್, ಇಂಗ್ಲೆಂಡ್ ಇದೆಲ್ಲ ಇದೆ. ವಾರ್, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಬರೇ ಯುದ್ಧಗಳೇ, ಮಹಾಯುದ್ಧಗಳೇ ಇದೆ ಮಾನವ ಸಮಾಜ, ಕಲಿಯುಗ ಅಂದ್ರೆ ಅಷ್ಟೇ. ಸೊ ಯಾಕೆ ಇದು ಅಂದ್ರೆ, ಇದು ನಾವು ಭಗವಂತನ ಕೊಟ್ಟಿರೋ ಧರ್ಮದ ಇದನ್ನು ನಾವು ಉಲ್ಲಂಘಿಸ್ತಾ ಇದ್ದೇವೆ, ಹಾಗೆ ಇದು ಬರುತ್ತೆ ಪ್ರಕೃತಿ ವಿಕೋಪ. ಎಸ್ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಇಲ್ಲಿ 34th ಶ್ಲೋಕದಲ್ಲಿ ಒಂದು ಹೇಗೆ ಯದುವಂಶದವರು ಮತ್ತೆ ವಾಪಸ್ ಕರೆಸ್ಕೊಂಡ ಭಗವಂತ ಅನ್ನೋದಕ್ಕೆ ಒಂದು ಸಾದೃಶ್ಯ ಕೊಡ್ತಾರೆ ಪ್ರಭುಜಿ, ಮುಳ್ಳನ್ನು ಮುಳ್ಳಿನಿಂದ ತೆಗೆದ ಹಾಗೆ ಅಂತ. ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಪ್ರಭುಜಿ. ಸಾದೃಶ್ಯ, ಮುಳ್ಳನ್ನು ಮುಳ್ಳಿನ ತೆಗೆಯೋದಂದ್ರೆ, ಇಲ್ಲ ಮುಳ್ಳನ್ನು ತೆಗಿಯೋಕ್ ಆಗೋದಿಲ್ಲ. ಇಲ್ಲ ಅಂದ್ರೆ ಮುಳ್ಳನ್ನು ತೆಗಿಬೇಕಂದ್ರೆ ಇನ್ನೊಂದು ಮುಳ್ಳು, ಇಲ್ಲ ಅಂದ್ರೆ ನೀವು ಸರ್ಜನ್ ಆಪರೇಷನ್ ಹೋದ್ರೆ, ನಿಮ್ಮ ಮಧುಮೈ ಮಾತಾಜಿ ಹತ್ರ ಹೋದ್ರೆ ಅವರು ತೆಗಿತಾರೆ, ಇದಾಕಿ ನೈಫ್ ಹಾಕಿ ಅನಸ್ತೀಶ ಕೊಡೋದೇನೋ ನಿಮ್ದು ತೆಗಿತಾರೆ ಅವರು. ಸೊ ಬೇಕು,
ಒಂದು ಆ ರೀತಿಯ ಒಂದು ಇದನ್ನು ತೆಗೆಯೋದಕ್ಕೆ ಆ ರೀತಿಯ ಒಂದು ಇದೇ ಬೇಕು. ಸೆಟ್ ಎ ಥೀಫ್ ಟು ಕ್ಯಾಚ್ ಎ ಥೀಫ್ ಅಂತ ಹೇಳ್ತಾರೆ. ಇಲ್ಲ ಡೈಮಂಡ್ ಕಟ್ಸ್ ಡೈಮಂಡ್ಸ್ ಅಂತ, ಮುಳ್ಳನ್ನು ಮುಳ್ಳಿನಿಂದ ತೆಗೆಯೋದು. ಸೊ ಈ ರೀತಿ ಇದು ಇರೋ ರೀತಿ. ಸೊ ಇಲ್ಲಿ ಭಗವಂತನು ಒಬ್ಬ ದೊಡ್ಡ ಎದು, ಬಿಗ್ಗರ್ ಎದು ಹೇಳ್ತಾರೆ. ಇದು ಜೀವದ ನಿಯಮ ಅಂತ ಕೂಡ ಒಂದು ಕಡೆ ಅಲ್ಲೇ ಆ ಶ್ಲೋಕಗಳಲ್ಲೇ ಹೇಳ್ತಾರಲ್ಲ. ಏನ್ ಹೇಳ್ತಾರೆ, ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರ. ಸೊ ಆ ರೀತಿಯಲ್ಲಿ ಭಗವಂತನ ಭೌತಿಕ ಜಗತ್ತಿನಲ್ಲಿ ಮಾಡಿರೋದು. ಸೊ ಹಾಗೆ ದೊಡ್ಡ ಎದು ಒಬ್ಬ ಇನ್ನೊಂದು ಚಿಕ್ಕ ಎದುವನ್ನು ಕೊಲ್ಲೋ ರೀತಿ. ಆ ದೊಡ್ಡ ಎದುಗೆ ಇನ್ನೂ ಒಂದು ದೊಡ್ಡ ಎದು, ಕೃಷ್ಣ ಬಲರಾಮರು ಬಿಟ್ಟು ಹೇಳ್ತಾರೆ ಮತ್ತೆ 4-5 ಜನ ಉಳ್ಕೊಳ್ತಾರೆ ಅಷ್ಟೇ. ಎಲ್ಲರೂ ಕೂಡ ಅವರು ಪರಸ್ಪರ ಒಬ್ಬರೊಬ್ಬರು, ಯಾಕಂದ್ರೆ ಇದು ಯದುವಂಶದವರನ್ನ ಯಾರು ಕೊಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬಲಶಾಲಿಗಳು ಅವರು. ಯಾರು ಈ ಜಗತ್ತಿನಲ್ಲೇ ಇಲ್ಲ. ಎಷ್ಟು ಅಂದ್ರೆ ಅಲ್ಲಿ ಹೇಳಿದ್ದು, ಅವರು ದೇವತೆಗೆ ಲೋಕಕ್ಕೆ ಹೋಗಿ, ಇಂದ್ರನ ಲೋಕಕ್ಕೆ ಹೋಗಿ ಅವ್ರು ಯೋಚನೆ ಮಾಡಿದ್ದು, ಕೃಷ್ಣ ಪರಮ ಪುರುಷ, ಕೃಷ್ಣನು ಈಗ ಭೂಲೋಕದಲ್ಲಿ ಇದ್ದಾನೆ. ಸೊ ಅವನು ಈ ದ್ವಾರಕಪುರಿಯನ್ನು ನಿರ್ಮಿಸಿದ್ದಾನೆ. ಸೊ ಅವರ ಸಭಾಗೃಹ, ಅಸೆಂಬ್ಲಿ ಹೌಸ್, ಇದು ವಿಶ್ವದಲ್ಲೇ ಇದು ಬೆಸ್ಟ್ ಇರಬೇಕು. ಯಾವುದು ವಿಶ್ವದಲ್ಲೇ ಒಳ್ಳೆಯದು ಇರೋದು ಬೆಸ್ಟ್? ಸುಧರ್ಮ ಎಲ್ಲಿರೋದದು? ಅದಿರೋದು ಇಂದ್ರಪುರಿಯಲ್ಲಿರೋದು. ಅಲ್ಲಿ ಎಲ್ಲ ದೇವತೆಗಳ ಸಭೆ ಅವ್ರು ಸೇರ್ತಾರೆ, ಅವ್ರು ಪಾರ್ಲಿಮೆಂಟ್ ಹೌಸ್ ಸೇರ್ತಾರೆ. ಇಲ್ಲಿ ಪಾರ್ಲಿಮೆಂಟ್ ಹೌಸ್ ಇಲ್ಲಿ ಮೋದಿ ಅವರು ಮಾಡಿದ್ದಾರೆ ಡೆಲ್ಲಿಯಲ್ಲೂ. ಸೊ ಈ ರೀತಿ ಏನೋ ಮಾಡ್ತೇವೆ ನಾವು, ಇದೆಲ್ಲ ಕಾಲ ಸಮಯದಲ್ಲೆಲ್ಲ ಮುಗಿದೋಗ್ಬಿಡುತ್ತೆ. ಆದ್ರೆ ದೇವತೆಗಳಲ್ಲಿ ಹೇಳ್ತಾರೆ, ಅಲ್ಲಿರೋ ಸಮಯವರೆಗೂ ಅಲ್ಲಿ ಯಾರಿಗೂ ಕೂಡ ವಯಸ್ಸಾಗೋದಿಲ್ಲ, ಅಲ್ಲಿ ಅವ್ರಿಗೆ ಯಾವ ಒಂದು ಈ ಅನಾನುಕೂಲತೆಗಳು ಆಗೋದಿಲ್ಲ, ಭೌತಿಕ ಅನಾನುಕೂಲತೆಗಳು ಇರತ್ತೆ. ಎಲ್ಲ ಒಂದು ತುಂಬಾ ದೀರ್ಘ ಜೀವನ. ಸೊ ಈ ರೀತಿ ಎಲ್ಲ ಇರುತ್ತೆ, ಅವ್ರು ಹೆಂಗಾಗೆ ಇರ್ತಾರೆ. ಈ ತರ ಎಷ್ಟೆಷ್ಟೋ ಆ ಸುಧರ್ಮದ ಸಭೆಯ ಒಂದು ಇದಿದೆ, ಮಹತ್ವ ಇದೆ, ಮಹಿಮೆ ಇದೆ. ಸೊ ಇದೆಲ್ಲ ತಿಳಿದವರು ಯದುವಂಶದವರು ಏನ್ ಮಾಡ್ತಾರೆ, ಯದುವೀರರು ಅವರು ಸೇರಿ ನೇರವಾಗಿ ಹೋಗಿ ಅವ್ರ ಜೊತೆ ಕಿತ್ಕೊಂಡು ಅಲ್ಲಿಂದ ಆ ಸಭೆಯನ್ನೇ ಇಲ್ಲಿ ತಂದಿಡ್ತಾರೆ. ನೋಡಿ, ಯಾರು ದೇವತೆಗಳು ಏನು ಮಾಡಕ್ಕಾಗ್ಲಿಲ್ಲ, ಯಾಕಂದ್ರೆ ಅಷ್ಟು ಬಲಶಾಲಿಗಳು ಯದುವಂಶಗಳು. ಅವರ ಕೃಷ್ಣನ ಮಕ್ಕಳು ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ, ಮಕ್ಕಳು ಇನ್ನ ಯಾರ್ಯಾರು, ಸಾಂಬ. ಸೊ ಇವರ ಪರಾಕ್ರಮ ಯಾರೂ ಇಲ್ಲ. ಅವರು ಕೃಷ್ಣನೇ ಅಷ್ಟೇ, ಕೃಷ್ಣನ ರಕ್ಷಣೆ ಭಕ್ತರು ಕೂಡ ಅಷ್ಟು ಶಕ್ತಿಶಾಲಿಗಳು. ಸೊ ಹೇಳ್ತಾರೆ, ಯದುವಂಶದವರು ಇನ್ನ ಕೃಷ್ಣನು ತನ್ನ ಕಾರ್ಯ ಆಯ್ತು, ಧರ್ಮಸ್ಥಾಪನೆ ಆಯ್ತು, ಇನ್ನಾದ್ಮೇಲೆ ಇನ್ನೇನ್ ಮಾಡೋದು? ಕೃಷ್ಣ ತನ್ನ ಧಾಮಕ್ಕೆ ಹೋಗ ತನ್ನ ಕುಟುಂಬದವ್ರನ್ನು ಕೂಡ ಮುಗಿಸ್ಬೇಕು. ಎಷ್ಟೋ ವಿಷಯ, ತುಂಬಾ ಕಾರಣಗಳಿದೆ. ಕೃಷ್ಣನು ನಾವು ಆ ಒಂದು ಅಧ್ಯಾಯಗಳಲ್ಲಿ ಕೇಳ್ತೇವೆ, ಕೃಷ್ಣನು ಹೇಗೆ ತನ್ನ ಬಿಡುವಾಗ ಸಾಮಾನ್ಯವಾಗಿ ಕೃಷ್ಣನು ತನ್ನ ಭಕ್ತರನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಇದೊಂದು ನೆಪ ಅಷ್ಟೇ. ನೆಪವಾಗಿ ಕೃಷ್ಣನು ಈ ರೀತಿ ಅವರವರ ಮಧ್ಯೆಯೇ ಕೃಷ್ಣನ ಒಂದು ಕಲಹವನ್ನು ಸೃಷ್ಟಿ ಮಾಡಿ, ಕೃಷ್ಣನು ಒಬ್ಬ ದೊಡ್ಡ ಎದು ಚಿಕ್ಕ ಎದುವನ್ನ ಕೊಲ್ಲೋದು. ಇನ್ನೇನಾದ್ರೂ ಪಾಯಿಂಟ್ಸ್ ಮಿಸ್ ಇದ್ರೆ ಹೇಳ್ಬೋದು, ಯಾರಾದ್ರೂ ಸೇರಿಸಬಹುದು. ಪ್ರಭುಜಿ, ಇಲ್ಲಿ ಒಂದು ಅರ್ಥ ಆಗ್ಲಿಲ್ಲ. ಅದು ಯದುವಂಶದವರೆಂದು ತಮ್ಮ ದೇಹಗಳನ್ನು ತ್ಯಜಿಸುವಂತೆ ಮಾಡಿದ ಪರಮಪ್ರಭು ಶ್ರೀಕೃಷ್ಣನು ಭೂಭಾರವನ್ನು ಇಳಿಸಿದನು. ಇಲ್ಲಿ ಯದುವಂಶದವರನ್ನ ಅವರು ಇದು ಮೌಶಲ ಲೀಲೆ ಮಾಡಿದಾಗ ಅದು ಭೂಭಾರ ಹೇಗೆ ಇಳಿಸಿದಾಗ ಆಯ್ತು ಅಂತ ಪ್ರಶ್ನೆ. ಭೂಭಾರ ಯದುವಂಶದವರು ಹೇಗೆ ಭೂಭಾರ ಆದ್ರು ಅಂತ ಪ್ರಶ್ನೆ. ಯದುವಂಶದವರು ಅಲ್ಲ, ಹೇಳೋದು ಒಂದು ರೀತಿ ಆ ಒಂದು ಗರ್ವದ ಸನ್ನಿವೇಶ ಕೂಡ ಆಗುತ್ತೆ. ಸಾಂಬ ಮತ್ತೆ ಎಲ್ಲ ಇವರು ಋಷಿ ಮುನಿಗಳೊಟ್ಟಿಗೆ ಅವರು ಒಂದು ಇದು ಮಾಡ್ತಾರೆ, ಸ್ವಲ್ಪ ಸಮಯಕ್ಕೆ ಅವ್ರು ಮಾಡಿದ್ದು. ಆದ್ರೆ ಒಂದು ಕೃಷ್ಣನಿದ್ದಾನೆ ನಮ್ಮ ರಕ್ಷಣೆಗೆ ಆ ರೀತಿಯಲ್ಲೋ, ಇನ್ನ ಇದೊಂದು ಕೃಷ್ಣನ ಒಂದು ಇಚ್ಛೆಯಿಂದ ಅವರು ಇಲ್ಲ ಅಂತರ ಶಕ್ತಿ ಪ್ರಭಾವದಿಂದನೋ ಏನೋ ಅವರು ಒಂದು ಗರ್ಭದಿಂದ ಅವರು ಆ ರೀತಿ ಅವರು ಋಷಿ ಮುನಿಗಳೊಟ್ಟಿಗೆ ಅವರು ವ್ಯವಹಾರ ಮಾಡೋದು. ಇಲ್ಲಂದ್ರೆ ಮಾಡೋದಿಲ್ಲ ಅವರು ಕ್ಷತ್ರಿಯರು. ಅವ್ರು ಈ ರೀತಿ ಅಗೌರವ ಕೊಡೋದಿಲ್ಲ, ತೋರಿಸೋದಿಲ್ಲ. ಬ್ರಾಹ್ಮಣರು, ಋಷಿ ಮುನಿಗಳು, ಸನ್ಯಾಸಿಗಳು ಅವರೊಟ್ಟಿಗೆ ಮಾಡೋದಿಲ್ಲ ಅವರು. ಆದ್ರೆ ಅವರು ಒಂದು ಇದಾಗಿ ಸಾಂಬನನ್ನು ಒಂದು ರೀತಿಯಲ್ಲಿ ಒಂದು ಗರ್ಭಿಣಿ ಸ್ತ್ರೀ ರೀತಿಯಲ್ಲಿ ಅವರು ವೇಷಭೂಷಣಗಳನ್ನು ಇದು ಮಾಡಿಸಿ ಅವರು ಇದು ಮಾಡೋದು. ಸೊ ಆಮೇಲೆ ಮತ್ತೆ ಹೇಳ್ತಾರೆ, ಕಾಲ ಸಮಯದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಆಮೇಲೆ ಯದುವಂಶದವರು ಈ ರೀತಿಯಲ್ಲಿ ಅವರೇನಾದ್ರು ಮುಂದೆ ಅವರು ಅದನ್ನ ಅವರ ಅಧಿಕಾರವನ್ನು ಅವರು ಬೇರೊಂದು ರೀತಿಯಲ್ಲಿ ಅವರು ಉಪಯೋಗಿಸ್ತಾರೋ ಆತರ ಸನ್ನಿವೇಶಗಳನ್ನು ಕೃಷ್ಣನು ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆ ರೀತಿಯಲ್ಲಿ. ಭೂಭಾರ ಅಂದ್ರೆ ಪ್ರಭುಜಿ, ಯದುವಂಶಸ್ಥರು ಮದ್ಯದ ಅಮಲಿನಿಂದ ಪರಸ್ಪರ ಬಡಿದಾಡಿ
ಇದಾಗ್ತಾರಲ್ಲ, ಹಾಗಾಗಿ ಪ್ರಭುವೇ ಏರ್ಪಾಡು ಮಾಡಿರೋದು ಇದು ಅಂತ ಅಲ್ಲಿ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ತಿಳಿಸ್ತಾರೆ. ಅಲ್ಲ ಮಾತಾಜಿ ಹೇಳ್ತಾ ಇರೋದು ಅಲ್ಲ ಭೂಭಾರ ಅದೇ ಆ ಮೂಲಕ ಭೂಮಿಯ ಅವರಿಂದ ಭಾರವನ್ನು ಭೂಭಾರ ಆಯ್ತು ಅಂತ ಹೋಗಲಾಡಿಸಿದ್ರು ಮಾತಾಜಿ. ಅಂತ. ಅವ್ರು ಹೇಗೆ ಭೂಭಾರ ಆದರು ಅಂತ ಪ್ರಭುಜಿ ಇಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲರನ್ನೂ ಒಟ್ಟಾಕಿ ಎಲ್ಲ ಭೂಭಾರ ಇತ್ತು ಅಲ್ಲಿ. ಹೌದು ಅಧಾರ್ಮಿಕ ರಾಜರನ್ನ ಒಟ್ಟಾಕಿ ಭೂಭಾರ ಇಳಿಸಿದ್ರು. ಹೌದು ಹೌದು ಜರಾಸಂಧನ ಸೈನಿಕರು 23 ಅಕ್ಷೋಹಿಣಿ ಸೈನ್ಯದ ಅವರದ್ದು ಭೂಭಾರ ಆಗಿದ್ರು, ಅದನ್ನ ಹೌದು. ಇಳಿಸಿದ್ರು. ಹೌದು ಇಲ್ಲಿ ಯದುವಂಶದವರು ಅವ್ರ ಹೇಗೆ ಭಕ್ತರು ಅವರ ಇದ್ರಲ್ಲಿ ಭೂಭಾರ. ಅದೇ ಅಲ್ಲ, ಪ್ರಶ್ನೆ ಅಲ್ಲೇ ನನಗೆ ಪ್ರಶ್ನೆ ಬಹಳ ಇದೆ. ದಿನದಿಂದ ಕಾಡ್ತಾ ಇದೆ ಪ್ರಭುಜಿ. ಅಲ್ಲ, ವಿಶ್ವದ ಆಡಳಿತ ನಡೆಸುತ್ತಿರುವ ದೇವತೆಗಳಿಗೆ ಭೂಭಾರ ಇಳಿಸುವುದರಲ್ಲಿ ಸಹಾಯ ಮಾಡುವುದಕ್ಕಾಗಿ ಅವನ ನಿತ್ಯ ಸಂಗಾತಿ ಸಹಚರರು ಎಲ್ಲ ಬಂಧು ಬಳಗ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಕಾದಿಸಿಕೊಂಡಿದ್ದರು. ಈಗ ಅವರ ಸಂಖ್ಯೆಯೇ ಬಹಳವಾಗಿತ್ತು. ಅವರನ್ನು ಬೇರೊಬ್ಬರಿಂದ ಕಣ್ಮರೆ ಮಾಡಲು ಸಾಧ್ಯವಿಲ್ಲದಿದ್ದರಿಂದ ಋಷಿಯಿಂದ ಶಾಪ ಬರುವಂತೆ ಮಾಡಿ ತಮ್ಮ ತಮ್ಮಲ್ಲೇ ಹೊಡೆದಾಡಿ ಸಾಯುವಂತೆ ಭಗವಂತನ ಇಚ್ಛೆಯಂತೆ ನಡೆಯಿತು. ಇದೊಂದು ರೀತಿಯಲ್ಲಿ ಭೂಭಾರ ಇಳಿಸಿದಂತಾಯಿತು. ಪ್ರಭುಜಿ, ನನ್ನ ಪ್ರಶ್ನೆ ಇರೋದು ಅವರು ಹೇಗೆ ಭೂಭಾರ ಆದರು? ಯಾಕಂದ್ರೆ ಅಲ್ಲಿ ಹೇಳ್ತಾರೆ ಭೂಭಾರ ಅಂತಂದ್ರೆ ಭೂಮಿಗೆ ಎಷ್ಟು ಜನ ಇದ್ರು ಭಾರ ಆಗಲ್ಲ, ಅಧರ್ಮಿಗಳಾದ್ರೆ ಮಾತ್ರ ಅವ್ರು ಭಾರ ಆಗ್ತಾರೆ ಅಂತ. ಈ ಪ್ರಶ್ನೆ ಮಾತಾಜಿ ಹೇಳಿದ ಆನ್ಸರ್ ಇಲ್ಲಿ ಸೂಟ್ ಆಗಿಲ್ಲ ಅಂತ ನಂಗೆ ಇಲ್ಲಿ ಕಾಣುತ್ತೆ. ಮೋಸ್ಟ್ಲಿ ನೀವ್ ಹೇಳೋ ತರ ಮಾತಾಜಿ ಹೇಳೋ ತರ ಆ ರೀತಿಯ ಭೂಭಾರ ಅನ್ಸುತ್ತೆ. ಇದು ಫಿಸಿಕಲ್ ಇದು ಹೇಗೆ ಭೂಭಾರ ಅಂತ ತುಂಬಾ ಜನಸಂಖ್ಯೆ ಇತ್ತು ಅವ್ರದ್ದು, ಹದಿವಂಶದವ್ರದ್ದು. ಕೃಷ್ಣನ ಫ್ಯಾಮಿಲಿನೇ ಎಷ್ಟೋ ಕೋಟಿ ಆ ರೀತಿಯೇ ಫಿಸಿಕಲ್. ಇಲ್ಲಂದ್ರೆ ಆಧ್ಯಾತ್ಮಿಕವಾಗಿ ಭೂಭಾರ ಇಲ್ಲ ಆ ರೀತಿಯಾಗಿ. ಜನಸಂಖ್ಯೆ ಆಯ್ತಲ್ಲ ಮಾತಾಜಿ ಅಲ್ಲಿ ಬಹಳ. ಈ ರೀತಿಯಾಗಿ ಒಂದು ಅರ್ಥ ಮಾಡ್ಕೊಳ್ಬೇಕು ಆಗ್ಬೇಕಾ ಅಲ್ಲ ಪ್ರಭುಜಿ, ನಾನು ಈ ಪ್ರಶ್ನೆನ ಬೇರೆ ಪ್ರಭುಜಿಗೆ ಕೇಳಿದ್ದೆ. ಆದ್ರೆ ಅಲ್ಲಿ ಏನಂತಂದ್ರೆ ಆ ಕೃಷ್ಣನ ಜೊತೆಗೆ ಅವನ ಲೀಲೆಯಲ್ಲಿ ಬಂದವರು ಕೆಲವು ಜನ ಎಲ್ಲ ಅವನ ನಿತ್ಯ ಪಾರಿಷದರು ದೇವತೆಗಳು ಇದ್ರು. ಬಟ್ ಈ ಉಳಿದವರು ಅಸುರರಿದ್ರಂತೆ ಅಲ್ಲಿ. ಸೊ ಆ ಅಸುರರು ಭೂಭಾರಕರಾದರು ಅಂತ. ಅದು ನಾನು ಫಸ್ಟ್ ಟೈಮ್ ಕೇಳ್ತೇನೆ, ನಾನು ಕೇಳಲಿಲ್ಲ ಇದು. ಅದರಲ್ಲಿ ದೇವತೆಗಳು ಇದ್ರು ಮತ್ತೆ ಅವರ ನಿತ್ಯ ಸಂಗಾತಿಗಳು ಇದ್ರು, ಆದರೆ ಅಸುರರು ಇದ್ರು. ಸೊ ಅವರು ಭೂಭಾರ, ಅಸುರ ಪರ. ಹೌದಾ? ನಾನು ಇದಕ್ಕೂ ಕೇಳ್ಬೇಕು ಇಲ್ಲೊಂದ್ಸಲ ಪ್ರಭುಪಾದರಿಂದ. ಇದು ಪ್ರಶ್ನೆ ನನಗೆ ಬಹಳ ದಿನದಿಂದ ಕಾಡ್ತಾ ಇದೆ. ಅಲ್ಲ ಇದು ಕೇಳ್ಬೇಕು. ನಾನು ಕೇಳಿದ ಪ್ರಭುಪಾದ ಪುಸ್ತಕಗಳಿಂದ ಆಯ್ತು, ಓದಿಲ್ಲ ನಾನಿದ್ದು. ಈ ತರ ಅವರು ಯಾರು ಅವರ ಯದುವಂಶದಲ್ಲಿ ಕೂಡ ಅಸುರರು ಸ್ವಲ್ಪ ಜನ ಇದ್ದರು ಅಂತ ನಾನು ಕೇಳಿಲ್ಲ. ನಾವು ಕೇಳ್ತಾರೆ ಸಾಮಾನ್ಯವಾಗಿ ಯದುವಂಶದವರು ಕೃಷ್ಣ ನಿತ್ಯ ಪಾರ್ಷದರು, ಐದರವರು ಭಗವಂತನ ನಿತ್ಯಧಾಮದಿಂದ ವೈಕುಂಠ ಗೋಲೋಕಧಾಮದಿಂದಾನೇ ಬಂದದವರು. ಇಲ್ಲ ಕೆಲವು ಜನ ದೇವತೆಗಳಿದ್ದಾರೆ, ಅವರು ಕೂಡ ಅವ್ರು ಭೂಭಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬೈ ಡೆಫಿನಿಷನ್ ಅವ್ರು ಭೂಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ವಂಶದಲ್ಲಿ ಬಂದ್ರು ಅಂತ ನಾನು ಕಂಸನನ್ನು ಕೂಡ ಕೃಷ್ಣ ಕೊಂದು ಬಿಟ್ರು. ಇಲ್ಲ ಪ್ರಭುಜಿ, ಭೂಭಾರ ಅಂದ್ರೆ ಜನಸಂಖ್ಯೆ ಎಷ್ಟಿದ್ರು ಭೂಭಾರ ಆಗುದಿಲ್ಲ ಭೂಮಿಗೆ. ಜನಸಂಖ್ಯೆ ಮುಖ್ಯ ಅಲ್ಲ. ಭಾರ ಮಾತಾಜಿ ಹೇಳ್ತಾರೆ ಜನಸಂಖ್ಯೆ ಅಂತ. ಜನಸಂಖ್ಯೆ ಅಲ್ಲ, ಜನಸಂಖ್ಯೆ ಕೋಟಿ ಇದ್ರು ಭೂತಾಯಿ ಅದನ್ನ ಧರಿಸ್ತಾಳೆ. ಆದ್ರೆ ಅಲ್ಲಿ ಅಧರ್ಮಿಗಳು ಬಂದಾಗ ಮಾತ್ರ ಭೂಮಿಗೆ ಭಾರವಾಗುತ್ತೆ. ಕುಡಿಲಿಕ್ಕೆ ಶುರು ಮಾಡ್ತಾರಲ್ವಾ, ಕುಡಿದು ಹೊಡೆದಾಡ್ತಾರೆ, ಕುಡಿತಾರೆ. ಕುಡಿಯೋದು ಕುಡಿತಾರೆ ಮಾತಾಜಿ, ಕುಡಿದು ಒಬ್ರಿಗೊಬ್ರು ಹೊಡೆದಾಡಿ ಸನ್ನಿವೇಶ ಆಗುತ್ತೆ. ಅದು ಅಧರ್ಮ ಅಲ್ವಾ? ಅಧರ್ಮ ಅದು ಬೇಕಂತ ಮಾಡಿದ್ದು, ಕುಡಿದಿದ್ದು ಅದು ಆತರ ಅಲ್ಲ ಪ್ರಭುಜಿ. ಅದು ಕುಡಿದು ನಮ್ಮ ಇದೆಲ್ಲ ಭಗವಂತನ ಇಚ್ಛೆಯಿಂದ ಸಂಪೂರ್ಣವಾಗಿ. ಇದು ಅಲೌಕಿಕ ಭಗವಂತನ ಇಚ್ಛೆನೆ, ಆದ್ರೆ ಕುಡಿದು ಅಧರ್ಮಿಗಳಾಗ್ತಾರೆ ಅಂತ ಒಂದು ಮಾತು. ಅಲ್ಲಿ ಬೇಕಲ್ಲ, ಭಗವಂತ ಹೋಗುವಾಗ ಅಲ್ಲಿ ಅವರು ಬೇಕಲ್ಲ, ಅವನೊಬ್ನೇ ಹೋಗ್ತಾನ, ಅವನ ಸಹಚರರು ಬೇಕಲ್ವ ಅಲ್ಲಿ. ಗಾಂಧಾರಿ ಶಾಪ ಕೂಡ ಇದೆ ಅಲ್ವಾ? ಎಲ್ಲಾನು ಒಟ್ಟಿಗೆ ಆಯ್ತು. ಅಲ್ಲ, ಗಾಂಧಾರಿಯ ಶಾಪ ಅದು ಸುಮ್ಮನೆ, ಅದು ಕೇವಲ ಒಂದು ನಿಮಿತ್ತ ಕಾರಣ ಅಷ್ಟೇ, ಅದೇನು ಮುಖ್ಯ ವಿಷಯ ಅಲ್ಲ. ಅದ್ರ ಮುಖ್ಯ ಕಾರಣ ಕೃಷ್ಣನು ತನ್ನ ಭಕ್ತರು, ತನ್ನ ನಿತ್ಯ ಸಂಗಡಿಗರು ಅವರು. ಸೊ ಅವರು ಕೂಡ ಇಲ್ಲಿ ಭೂಲೋಕದಲ್ಲಿ ಇರುವ ಇದು ಕೆಲಸ ಇಲ್ಲ ಅವ್ರಿಗೆ. ಕೇಳಿದ್ವಿ, ಅವರು ಕೂಡ ಸ್ವಇಚ್ಛೆಯಿಂದ ಅವರು ದೇಹತ್ಯಾಗ ಮಾಡಿ ಅವ್ರ ದೇಹದ ಭಗವದ್ಧಾಮ ತೋರ್ಸ್ಬಿಟ್ರು. ಸೊ ಹಾಗೆ ಯದು ವಂಶದ ಜೀವರು ಕೂಡ ಇವರಿನ ಕೃಷ್ಣನು ಅವನು ಹೋಗೋ ಮುಂಚೆ ಮೊದಲಿಗೆ ಇವರು ಕಳಿಸ್ಬಿಡ್ತಾರೆ. ಕೃಷ್ಣನು ದೇಹವನ್ನು ಬಿಡೋ ಮುಂಚೆನೆ ತನ್ನ ದೇಹ ಅಂದ್ರೆ ಕೃಷ್ಣನು ತನ್ನ ಅಂತರ್ಧಾನ ಆಗೋ ಮುಂಚೆನೆ ಯದುವಂಶದ ನಾಶ ಮಾಡ್ಬಿಡ್ತಾನೆ ಕೃಷ್ಣ. ನೋಡಿ, ತಾನು ಇದ್ದಾಗ್ಲೇ ತನ್ನ ಸ್ವತಃ ಇರೋ ಸಮಯದಲ್ಲೇ ಕೃಷ್ಣನು ಅವರ ಅಂತ್ಯ ಮಾಡ್ತಾನೆ. ಮನೆಗೆ ಅವರನ್ನು ಕಳಿಸೋದು ಮತ್ತೆ ಕೃಷ್ಣನ ನೇರ ನಿರ್ವಹಣೆಯಲ್ಲೇ ಇದು ನಡೆಯುವಂತ ಇದು ವಿಷಯ. ಅವರೇ ಪ್ಲಾನ್ ಮಾಡಿ ಅವರು ಸೋಮರಸ ಕುಡ್ಸಾಗ ಮಾಡಿದ್ದು. ಅವರು ಅಧರ್ಮಿಗಳು ಆಗ್ಲಿಲ್ಲ, ಅವರನ್ನ ಅಧರ್ಮಿಗಳಾಗುವಂತೆ
ನಟನೆ ಮಾಡಿಸಿದ್ದು ಕೃಷ್ಣನ ಅಷ್ಟೇ, ಇಚ್ಛೆ. ಹೌದು ಕೃಷ್ಣನ ಹೌದು ಲೀಲೆ. ಹೌದು ಆದ್ರೆ ಅವರು ಭೂಭಾರ ಹೇಗೆ ಆದರು ಅಂತ ನನ್ನ ಪ್ರಶ್ನೆಗೆ ಉತ್ತರ ನನಗೆ ಇನ್ನೂ ಹಾ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಹೌದು ನೋಡೋಣ ಮಾತಾಜಿ ಕೇಳೋಣ. ಅವ್ರಿಗೆ ನಾನು ಕೂಡ ಅವ್ರನ್ನ ಕೇಳ್ತೀನಿ, ನೀವು ಕೂಡ ಕೃಷ್ಣನ್ ಕೇಳಿ. ಬಿಟ್ರೆ ಇನ್ಯಾರಿಂದನೂ ಹೇಗೆ? ಮರಣ ಹಾ. ಇರಲ್ಲ ಅವರಿಗೆ. ಹ್ಮ್ ಕೃಷ್ಣನ್ ಅಂತ ಕೃಷ್ಣನೇ ಅವ್ರನ್ನ ಸಾಯಿಸ್ಬೇಕಾಗಿರುತ್ತೆ, ಬೇರೆ ಯಾರು ಇಲ್ದ್ರೆ ಮರಣ ಇರಲ್ಲ. ಹಂಗಾಗಿ ಅವನ ಜೊತೆಲೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಇದ್ರೆ ಇಲ್ಲೇ ಇರ್ಬೇಕಾಗ್ತಿತ್ತು ಅವ್ರು, ವಾಪಸ್ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಕಣ್ಮರೆ ಮಾಡಲು ಸಾಧ್ಯವಿಲ್ಲ ಅವರೇ. ಓಕೆ, ಸೊ ಇದು ಕಂಟಿನ್ಯೂ ಮಾಡೋಣ ಡಿಸ್ಕಷನ್. ಪ್ರಶ್ನೆಯಾಗೆ ಉಳಿದಿದೆ ನನಗೆ. ನೆಕ್ಸ್ಟ್ ನೋಡಿ ಮತ್ತೆ ಇನ್ಯಾವ್ದು ಪ್ರಶ್ನೆ ಏನಾಗಿದೆ, ಇನ್ನೇನು ಡಿಸ್ಕಷನ್. ಮಾತಾಜಿ ನಿಮ್ ಪ್ರಶ್ನೆ ಏನು ಅರ್ಥ ಆಗ್ಲಿಲ್ಲ. ಭೂಭಾರ ಹೇಗೆ ಆದ್ರು? ಮಾತಾಜಿ ಕರೆಕ್ಟ್. ಅವ್ರ ಪ್ರಶ್ನೆ ಏನಂದ್ರೆ, ಇವಾಗ ಭೂಭಾರ ಅಂದ್ರೆ ಕೃಷ್ಣ ಬರೋದು ಇವಾಗ ಕುಂತಿ ಮಹಾರಾಣಿ ಪ್ರೇಯರ್ ಅಲ್ಲೂ ಕೂಡ ಇದೆ ಒಂದು ಕಾರಣ. ಕುಂತಿದೇವಿ ಏನ್ ಹೇಳ್ತಾರೆ, ಏನದು ಒಂದು ಶ್ಲೋಕ, ಅದು ಭೂಮಿಯ ಇದನ್ನು ನೀವು ತೆಗೆಸಲಿಕ್ಕೆ ಅವತರಿಸಿದೆ. ಎಷ್ಟೆಷ್ಟು ಕಾರಣಗಳು ಹೇಳ್ತಾರೆ ಅವರು. ವಸುದೇವ ದೇವಕಿ ಪ್ರಾರ್ಥನೆ ಮಾಡಿದ್ರು, ಅದಕ್ಕೆ ಅವತರಿಸಿದೆ. ಮತ್ತೆ ಈ ತರ ಪುಣ್ಯ ರಾಜರು ಅವರ ಇದನ್ನ ಯದುವಂಶವನ್ನು ಇದು ಮಾಡಕ್ಕೆ ನೀನು ಹುಟ್ಟಿದೆ. ಹಾಗೆ ಭೂಭಾರವನ್ನು ಇಳಿಸ್ಲಿಕ್ಕೆ ನೀನ್ ಬಂದೆ ಅಂತ ಒಂದು ಕೂಡ ಒಂದು ಕಾರಣ ಹೇಳ್ತಾರೆ. ಯಾರು ಕುಂತಿದೇವಿ. ಭೂಭಾರ ಇದೆ. ಭೂಭಾರ ಅಂದ್ರೆ ಅಲ್ಲಿ ಈ ಪಾಪಿಗಳು, ಭೂದೇವಿ ಕೂಡ ಕೇಳಿದ್ ಯಾರಿಗೋ ಕೇಳಿದ್ದು, ಬ್ರಹ್ಮನೊಟ್ಟಿಗೆ ಹೋಗಿ ಅವರು ಕ್ಷೀರೋದಕ ವಿಷ್ಣು ಹತ್ರನೇ ಹೋಗ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ ಮೊದಲಿಗೆ. ಮತ್ತೆ ಬ್ರಹ್ಮನು ಸೇರಿದಂತೆ ಎಲ್ಲ ದೇವತೆಗಳು ಸೇರಿ ಕ್ಷೀರ ಸಮುದ್ರದ ಹತ್ರ ಹೋಗ್ತಾರೆ. ಅಲ್ಲಿ ಶ್ವೇತದ್ವೀಪದಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಸೊ ಭೂದೇವಿಗೆ ಆಗ ಹೇಳಿದ್ದು, ನಾನು ಸದ್ಯದಲ್ಲೇ ಅವತರಿಸ್ತೇನೆ ಅಂತ ವಿಷ್ಣು, ಕ್ಷೀರೋದಕ್ಷಾಯಿ ವಿಷ್ಣು. ಸೊ ಕಾರಣ ಯಾಕೆ? ಭೂದೇವಿಯ ಇದು ಭಾರವನ್ನು ಇಡಿಸ್ಲಿಕ್ಕೆ. ಭಾರ ಏನದು? ಅಧರ್ಮದ ಪಾಪ ಕಾರ್ಯಗಳ ಭಾರ. ಈಗ ಪೃಥು ಮಹಾರಾಜರ ಇದು ಕೂಡ ನೀವು ಕೇಳ್ತಾ ಇದ್ದೀರಾ, ಭಾಗವತ ಮುಂದೆ ಬರುತ್ತೆ ಇದು. ಸೊ ಅಲ್ಲೂ ಕೂಡ ಭೂದೇವಿ ಹೇಳ್ತಾರೆ, ನನಗೆ ಭಾರ ಏನು ಅಂದ್ರೆ ಈ ಅಧರ್ಮಿಗಳಾಗಿ ನಾವು ಪಾಪಕ್ರಿಯೆಗಳ ತೊಡಗಿ ಭಗವಂತನ ವಿರೋಧವಾಗಿ ನಾವಿದ್ದಾಗ ನಾವು ಭಾರವಾಗ್ತೇವೆ. ಇಲ್ಲಾಂದ್ರೆ ಭೂದೇವಿಗೆ ಏನ್ ಭಾರ ಇಲ್ಲ. ಸೊ ಮಾತಾಜಿ ಪ್ರಶ್ನೆ ಕರೆಕ್ಟ್, ಅದು ಒಳ್ಳೆ ಪ್ರಶ್ನೆ ಒಳ್ಳೇದು. ಭೂಭಾರ ಅನ್ನೋದು ಈ ಅಧರ್ಮದವನ್ನು ನಿಲ್ಲಿಸ್ಲಿಕ್ಕೆ, ಪಾಪಿಗಳನ್ನು ದುಷ್ಟವರನ್ನು ಶಿಕ್ಷೆ ಮಾಡ್ಲಿಕ್ಕೆ ಭಗವಂತನ ಅವತರಿಸೋದು. ಕೃಷ್ಣ ಅದಕ್ಕೋಸ್ಕರ ಬಂದ್ರು, ಯದುವಂಶರು ಕೂಡ ಅದಕ್ಕೋಸ್ಕರ ಬಂದ್ರು. ಆದ್ರೆ ಅವರೇಗೆ ಭೂಭಾರ ಆದ್ರೂ ಇಲ್ಲಿ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಒಳ್ಳೆ ಯದುವಂಶದವರೆಲ್ಲ ಬಂದಾಗ ಭೂಭಾರ ಆಗ್ಲಿಲ್ಲ ಅಲ್ಲ ಪ್ರಭು, ಯಾಕಂದ್ರೆ ಅವರು ಭೂಮಿಯಲ್ಲಿ ಅವತಾರ ಆಗ್ಲಿಲ್ಲ ಅಂದ್ರೆ ಹೇಳ್ತಾ ಇದೆ ಇಲ್ಲಿ ಇದು ಭೂಭಾರ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಂತ ಹೇಳ್ತಿದ್ದಾರೆ. ಸೀನಿಯರ್ಸ್ ಹತ್ರ ಕೇಳಿರೋ ಅವ್ರ ವ್ರಜಮಂಡಲದಲ್ಲಿ ಅಂದ್ರೆ ಅವ್ರು ವ್ರಜಭೂಮಿಯಲ್ಲಿ ಅಲ್ವಾ ಎಲ್ಲ ಬಂದು ಲ್ಯಾಂಡ್ ಆಗಿದ್ದು. ಆವಾಗ ಬಲರಾಮ್ರೆ ಆ ವ್ರಜಭೂಮಿಗೆ ಅಂದ್ರೆ ಅವರ ಬಲರಾಮರೇ ವ್ರಜಭೂಮಿ ಆಗ್ತಾರೆ. ಅದು ಭೂಮಿ ತಾಯಿ ಆಗೋದಿಲ್ಲ ಪ್ರಭು, ಭೂಮಿಯಿಂದ ಸಪರೇಟ್ ಅಂತ ಕೇಳ್ಪಟ್ಟಿದ್ವಿ. ಓಕೆ ನೀವು ಆ ರೀತಿಯಲ್ಲೂ ಕೂಡ ಹೇಳಿದ್ರೆ, ದ್ವಾರಕ ಭೂಮಿ ಕೂಡ ಅಷ್ಟೇ. ದ್ವಾರಕಧಾಮ ಕೂಡ ಅದು ನಿತ್ಯಧಾಮ, ಗೋಲೋಕಧಾಮದ ಭಾಗಗಳಿವೆಲ್ಲ. ಬೃಂದಾವನ ಅದು ದ್ವಾರಕ ಹೇಗೆ ಭಾಗ, ಜಗನ್ನಾಥಪುರಿ ಇದೆಲ್ಲ ನಿತ್ಯವಾಗಿ ಇದು ವೈಕುಂಠ ಲೋಕದಲ್ಲಿ ಕೂಡ ಶ್ರೇಷ್ಠವಾದ ಗೋಲೋಕಧಾಮದ ಭಾಗಗಳಿವೆಲ್ಲ. ಸೊ ಅಲ್ಲಿ ಜೀವಿಗಳು ಇವರೆಲ್ಲ. ಓಕೆ, ವಿಸ್ತರಣೆ ಆಗುತ್ತೆ, ಭೂಮಿಯ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಬರೋದಿಲ್ಲ ಇಲ್ಲಿ. ಓಕೆ, ಮಾತಾಜಿ ಇದಕ್ಕೇನ್ ಹೇಳ್ತೀರಾ? ಮಧುಮತಿ ಮಾತಾಜಿ. ಅಲ್ಲ ಪ್ರಭುಜಿ, ಅಲ್ಲಿ ಭೂಭಾರವನ್ನು ಇಳಿಸಿದರು ಅಂತ ಹಾಕಿದ್ದಾರೆ. ಅದಕ್ಕೆ ಅವರು ಭೂಭಾರ ಹೇಗೆ ಆದ್ರೆ ಪಾಯಿಂಟ್ ಹೇಳೋದು, ಇದು ಭೂಮಿಗೆ ಭಾರನೇ ಇಲ್ಲ ಇವರು, ಇದೆಲ್ಲ ದಿವ್ಯ ಧಾಮಗಳು, ಅಲ್ಲಿದ್ದು ಇವರು ವ್ಯಕ್ತಿಗಳು. ಆದ್ರೆ ಇವರು ಕೊಟ್ಟಿದ್ದಾರೆ ಪ್ರಭುಜಿ, ಪ್ರಭುಪಾದರು ಬರೆದಿದ್ದಾರೆ ಅದರಲ್ಲಿ ಭಾವಾರ್ಥದಲ್ಲಿ ಭೂಭಾರವನ್ನು ಇಳಿಸಿದ್ದಾರೆ. ಯದುವಂಶದವರ ಯದುವಂಶದವರನ್ನು ನೋಡಿ, ಅಲ್ಲಿದೆ 34ನೇ ಶ್ಲೋಕದಲ್ಲಿ ಇದೆ ಒಂದು ಸೆಂಟೆನ್ಸ್ ಇದೆ. ಯದುವಂಶದವರೆಲ್ಲರೂ ತಮ್ಮ ದೇಹಗಳನ್ನು ತ್ಯಜಿಸುವಂತೆ ಮಾಡಿ ಜನನ ರಹಿತನಾದ ಪರಮ ಪ್ರಭು ಶ್ರೀಕೃಷ್ಣನು ಭೂಭಾರವನ್ನು ಇಳಿಸಿದನು. ಮಾತಾಜಿ ಅದೊಂದ್ ಸ್ವಲ್ಪ ಪೇಜ್ ಹಾಕಿರಿ, ಬುಕ್ ಇಲ್ಲ ಇವಾಗ, ನಾನು ಹೊರಗಡೆ ಪೂಜೆಯಲ್ಲಿ 34 ಶ್ಲೋಕ ಮಾತಾಜಿ, ಅದ್ರಲ್ಲಿ 34 ಶ್ಲೋಕ. ಮಾತಾಜಿ ನಮ್ ಗ್ರೂಪ್ ಅವ್ರು ಯಾರಾದ್ರೂ ಇದ್ರೆ ನೋಟ್ ಮಾಡಿರಿ, ಮತ್ತೆ ಡಿಸ್ಕಷನ್ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಯಾರಿಗ ಇನ್ನೇನ್ ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತು ಎಂಡ್ ಮಾಡೋಣ. ನಾನ್ ಸ್ವಲ್ಪ ಬೇಗ ಯಾಕೆ ಸ್ಟಾರ್ಟ್ ಮಾಡಿದ್ರೆ, ನನ್ನ ಉದ್ದೇಶ ಇತ್ತು, ನಮ್ದಿಲ್ಲಿ ಕಾರ್ಯಕ್ರಮ ಇರುತ್ತೆ, ಇಲ್ಲಿ ನಡೀತಾ ಇದೆ ಕೆಳಗೆ ದಾಮೋದರ ಆರತಿ. ಸೊ ನಿಮ್ಮ ಸಚಿವರು ಹಾಡ್ತಾ ಇದ್ದಾರೆ, ನಾನು ಹೋಗಿ ಜಾಯಿನ್ ಆಗ್ಬೋದು ಅಂತ. ನೋಡಿ, ಯಾರ ಇನ್ನೇನಾದ್ರು ಪ್ರಶ್ನೆ ಇದೆಯಾ? ನಮಿತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಹೇಳಿ. ಅನ್ಮ್ಯೂಟ್ ಅಲ್ಲಿ ಇದ್ದೀರಾ ನೀವು?
ಹರೇ ಕೃಷ್ಣ ಪ್ರಭುಜಿ. ಪ್ರಶ್ನೆ ಇಲ್ಲ ಪ್ರಭುಜಿ. ಇದು ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅಂತ ಹೇಳಿದ್ರಲ್ಲ ಮಾತಾಜಿ, ಅದಕ್ಕೆ ನಂದೊಂದು ಯೂಸ್ ಇತ್ತು, ಅದು ಶೇರ್ ಮಾಡ್ಬೋದಾ ಪ್ರಭುಜಿ? ಹೇಳಿ ಹೇಳಿ. ಹಾ ಪ್ರಭುಜಿ. ಯಾವಾಗ ಗಾಂಧಾರಿ ಅವರು ಶಾಪ ಕೊಡ್ತಾರೋ, ಎಲ್ಲರೂ ಕೂಡ ನಿಮ್ಮ ಯದುವಂಶದವರು ಒಬ್ರಿಗೊಬ್ರು ಬಡದಾಡಿ ಸಾಯ್ತಾರೆ ಅಂತ ಹೇಳಿ, ಅವಾಗ ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ, ಹೌದು, ಯದುವಂಶದವ್ರನ್ನು ಯಾವುದೇ ದೇವತೆಗಳಾಗ್ಲಿ, ಹಸುರಾಗ್ಲಿ ಅಥವಾ ಬೇರೆ ಮನುಷ್ಯರಾಗ್ಲಿ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಯದುಗಳಿಂದಾನೇ ಸಾಯ್ಬೇಕು. ಹಾಗಾಗಿ ಅವರು ತಾವೇ ಬಡ್ದಾಡಿ ಸಾಯ್ತಾರೆ ಅಂತ ಹೇಳಿ ಆ ಒಂದು ಶಾಪವನ್ನ ಯಶಸ್ ಮಾಡ್ಲಿಕ್ಕೆ, ಆಮೇಲೆ ಇಲ್ಲೇನು ಶಾಪಗ್ರಸ್ತರಾಗಿದ್ರು ಎಲ್ರು ಅದನ್ನ ಕೃಷ್ಣನ ಈ ಭೂಭಾರ ಅಂತ ಹೇಳಿದ್ದಾರೆ ಪ್ರಭುಜಿ. ಅದಕ್ಕೆ ಮುಳ್ಳನ್ನ ಮುಳ್ಳಿನಿಂದಾನೇ ತೆಗಿಬಹುದು, ಅಂದ್ರೆ ಯದುವಂಶದವರೇ ಸಾಯಿಸಬಹುದು ಅಂತ ಅದಕ್ಕೆ ಹೇಳಿರೋ ಪ್ರಕಾರ. ಪ್ರಭುಜಿ ಇನ್ನು 16, 17, ಇವಾಗ 18 ವ್ಯತೆ ಇದೆ ಗಾಂಧಾರಿಗೆ. ನಾವ್ ತನ್ನ ಮಕ್ಕಳೆಲ್ಲರೂ ನಾಶ ಆಗ್ಬಿಟ್ರು. ಅವರಿಗೆ ಆ ವ್ಯತೆಯಲ್ಲಿ ಅವರು, ನಿನ್ನ ವಂಶವು ಕೂಡ ನಾಶ ಆಗಿದೆ, ನೀನೇ ಕಾರಣ ಕೃಷ್ಣ, ನಿನ್ನೆ ಕಾರಣ, ನಿನ್ನಿಂದಲೇ ಎಲ್ಲ ಆಗಿದ್ದು, ಹಾಗೆ ನಿನ್ನ ವಂಶ ಕೂಡ ಈಗ ನಾಶ ಆಗ್ಲಿ ಅಂತ ಅವರ ಓಕೆ. ಪ್ರಭುಜಿ ಇನ್ನು 4 ಅಧ್ಯಾಯಗಳಿದೆ ಅಲ್ಲ ಮಾತಾಜಿ? ಇನ್ನು 4, 19 ಅದೇ ನೀವು ಯಾವಾಗ ಟೆಸ್ಟ್ ಯಾವಾಗ ಮಾಡ್ಬೇಕು ಅಂತ, ಅದು ಈಗ ನೀವು 4 ಇವಾಗ 14, 15 ಆಗಿದ್ದು, ಇನ್ನು 4 ಇದೆ, 16, 17, 18, 19 ಅಲ್ಲ? ಹೌದು ಪ್ರಭುಜಿ. ಯಾವಾಗ ಇದಕ್ಕೆ ಕಂಡಕ್ಟ್ ಮಾಡ್ಬೇಕು? ಯಾವಾಗ ರೆಡಿ ಇರ್ತೀರಾ ನೀವು ಎಲ್ಲರೂ? ಅಂದ್ರೆ ಇದ್ರ ರಿವಿಷನ್ ಆಯ್ತಾ ಪ್ರಭುಜಿ? ಈ 2 ಅಧ್ಯಾಯ ಆಯ್ತು ಅಷ್ಟೇ. ಯಾಕಂದ್ರೆ ಮಾಡ್ಬೇಕಂದ್ರೆ ಯಾವಾಗ ಮಾಡ್ಬೇಕು ನಾವು? ನಿಮ್ ಮಧ್ಯದಲ್ಲಿ ನೀವು ಡಿಸ್ಕಸ್ ಮಾಡಿ ಯಾವಾಗ ಮಾಡ್ಬೇಕು ಅಂತ. ಬೇರೆ 4 ಅಧ್ಯಾಯ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ನೀವ್ ರೆಡಿ ಇದ್ರೆ ಈಗ ಎಕ್ಸಾಮ್ ತಗೊಳ್ಬೋದು ಎಲ್ಲರೂ. ಪ್ರಭುಜಿ ಸೆಕೆಂಡ್ ವೀಕ್ ಏನ್ ಹೇಳಿ ಮಾತಾಡಿ? ನವೆಂಬರ್ 2nd ವೀಕ್ ಆಗೋಗ್ಲಿ. ಸೊ ಅಷ್ಟರವರೆಗೂ ಆಗ್ಬೇಕಂದ್ರೆ ಬೇಕಾದ್ರೆ ನಾವು ಮಧ್ಯದಲ್ಲಿ ಕಂಟಿನ್ಯೂ ಮಾಡ್ಬೋದು ಮಾತಾಜಿ. ಈ 16, 17 ಚಾಪ್ಟರ್ 18, 19 ಕೂಡ ಡಿಸ್ಕಸ್ ಮಾಡ್ಬೋದು. ನಾನು ಬೆಟರ್ ಪ್ರಿಪರೇಷನ್ ಮಾಡ್ಕೊಂಡು ಬರ್ತೇನೆ ನೆಕ್ಸ್ಟ್ ಇದಕ್ಕೆ. ಪ್ರಭು ಸ್ವಲ್ಪ ಸಮಯ ಬೇಕು ಪ್ರಭು. ಹರೇ ಕೃಷ್ಣ. ಎಕ್ಸಾಮಿಗೆ ಓಕೆ. ಸೊ ಕಂಟಿನ್ಯೂ ಮಾಡ್ಬೋದಾಗಿದ್ರೆ ಕ್ಲಾಸು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ ಮಾತಾಜಿ, ಸಂಗಿಣಿ ಮಾತಾಜಿ? ಆಗ್ಬೋದು ಪ್ರಭುಜಿ. ಇದೇ ಟೈಮ್ ಆಗ್ಬೋದಾ ಎಲ್ಲರಿಗೂ? ನೀವು ಬೇಕಾದ್ರೆ ಡಿಸ್ಕಸ್ ಮಾಡಿ. ನನಗೂ ಇದು ಕನ್ವೀನಿಯಂಟ್. ಈಗ ಸಂಡೇ ಅಂದ್ರೆ ಒಂದು ಸಂಡೇ ಇಲ್ಲೇ ಇರ್ತೀವಿ, ಟೆಂಪಲಲ್ಲೇ ಇರ್ತೀವಿ ನಾವು. ಸೊ ಅದು ನಮಗೆ ಅಡ್ವಾಂಟೇಜ್ ನಮಗೂ ಕೂಡ. ಸಂಡೇ ಇಲ್ಲ ಸ್ಯಾಟರ್ಡೆ ನೋಡಿ ನಿಮ್ಮ ಜೊತೆ ಇದು ಮಾಡಿ. ಎಲ್ಲರಿಗೂ ಸಂಡೇನೇ ಕನ್ವೀನಿಯಂಟಾ? ಹೌದು ಪ್ರಭುಜಿ, ಬೇರೆ ದಿನಗಳಲ್ಲಿ ಬೇರೆ ಕ್ಲಾಸಸ್ ಇರುತ್ತೆ. ಓಕೆ ಸಂಡೇನೇ ಬರ್ತೀನಿ ಬೇಕಾದ್ರೆ. ಸೊ ಪ್ರಭುಜಿ ಅಟೆಂಡೆನ್ಸ್ ಹಾಕಿಲ್ಲ ಪ್ರಭುಜಿ. ಹಾಕಿ ಮಾತಾಜಿ, ಅವರಿಬ್ಬರಿಗೂ ಹಾಕ್ಬಿಡಿ. ನಮ್ಮ ಹರಿಣಿ ಮಾತಾಜಿ ಅವರು, ಮುರಾರಿ ಮಿಶ್ರ ಅವರಿಬ್ಬರಿಗೆ ಹಾಕ್ಬಿಡಿ. ಮತ್ತೆ ಇನ್ನೇನು? ಓಕೆ ಎಲ್ಲ ಪ್ರಿಪೇರ್ ಆಗಿ ಭಕ್ತಿ ವೈಭವದು ನೋಡೋಣ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. 16, 17 ಚಾಪ್ಟರ್ ಇಲ್ಲ ಅದೇ 18th, 19th ಎಲ್ಲ ಕೂಡ ಡಿಸ್ಕಸ್ ಮಾಡ್ಬೋದು. ನೋಡೋಣ ಹೇಗೆ. ಸೇಮ್ ಟೈಮ್ 6 o'clock ಇಸ್ ಬೆಟರ್ ಅನ್ಸುತ್ತೆ. ಪರವಾಗಿಲ್ವಾ ಎಲ್ಲರಿಗೂ ಆ ಟೈಮು 6 o'clock? ಓಕೆ ನೋಡಿ, ಏನಾದ್ರೂ ಬದಲಾವಣೆ ಇದ್ರೆ ಹೇಳಿ. ನಾನು ಇವತ್ತು ಸಡನ್ ಆಗಿ ನನ್ನ ಟೈಮ್ 7 to 6 ಮಾಡಿದೆ. ಹಾಗೆ ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾನು ನಿಮ್ಗೆ ಹೋಸ್ಟ್ ಮಾಡ್ಬಿಡ್ಲಾ? ಅಟೆಂಡೆನ್ಸ್ ಹಾಕಿದ್ದೇನೆ ಪ್ರಭುಜಿ. ಹಾಕಿದೀರಾ? ಹಾಕ್ಲೆ? ಓಕೆ, ಇನ್ನೊಂದು 5 ನಿಮಿಷ ಪ್ರಭುಜಿ ಎಲ್ಲರೂ ಹಾಕಿದ್ರೆ ನಿಮ್ಗೆ ಹೋಸ್ಟ್ ಮಾಡ್ಬಿಡ್ತೀನಿ ಅಷ್ಟೇ ನಾನು, ಅಲ್ವಾ?